ನಮ್ ಟೀಚರು. ನಂಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟು ಯಾಕಿದೆ, ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕದ್ದು ನೋಡ್ತದೆ, ಅದ್ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ. ಪಾಪ ಸೀರೆಲಿ ಹುಡುಗಿರ ನೋಡಲೇಬಾರದು, ನಿಲ್ಲಲ್ಲ ಟೆಂಪ್ರೇಚರು. ಸ್ಕೂಲಲ್ಲಿ ಹೇಳಿ ಕೊಡ್ಬಹುದಿತ್ತು, ಹೇಳಿಲ್ಲ ನಮ್ ಟೀಚರು. ನನಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟು ಯಾಕಿದೆ, ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕದ್ದು ನೋಡ್ತದೆ, ಅದ್ಯಾಕೋ ಮನ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ. ಪಾಪ ಯಾರೆಲ್ಲ ಬಂದರು? ಶಾಂತ ಸಿಸ್ ಬರ್ತೀರ, ಆಯ್ ಸಿಸ್ ಗುಡ್ ಮಾರ್ನಿಂಗ್ ಪರಂದುಲೇರ, ಆಯ್ ಶಾಂತ ಸಿಸ್ ಗುಡ್ ಮಾರ್ನಿಂಗ್. ಚಾಪರ್ಯರ ತಿಂಡರ ದಾದ ತಿಂಡಿ. ಶಬರಿ ಮ್ಯೂಸಿಕ್ ಅವ್ರು ಬಂದರು, ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಶುಭೋದಯ ಶಬರಿ ಅವರೇ, ವೆಲ್ಕಮ್. ಶರತ್ ಬಂಗೇರ ಅವ್ರು ಬಂದು, ವಾ ಗೋಪಾಲಣ್ಣ ಇದಕ್ಕೆ ಕಾಡೆ ಗೋಪಾಲಣ್ಣ ನೆನ್ನಿ ನಾವಲ್ಲಿಯೇ. ಶರತ್ ಬ್ರೋ ಚಾಪರ್ಯರ ತಿಂಡರ ದಾದ ತಿಂಡಿ. ಚಾಣಿ ಸಿಸ್ ದಾದ ತಿಂಡಿ ಆಣಿಗೆ ನೀರ್ ದೋಸೆ ಯಾನಿ ಎಣ್ಣೆ ಸಾರಿ ಪಾಡ್ರ ಬಂದು ಇಜ್ಜಿಯೇ ಸಾರಿ ಸಾರಿ ಕಾಳೆ ತುತ್ತರ ಮಸ್ತ್ ಬರ್ತಾವು ಪಾಡ್ಗ ಒಂಜಿ ದಿನ ಸಾರಿ ಪಾಡ್ದು ಲೈವ್ ಮಲ್ಪಗ ಓಂಡು ಸಾರಿ ಪಾಡ್ದು ಜಿ ಜಗ್ಗಣ್ಣ ಸಾರಿ ಐಟ್ ಉಂಡು ತಮ್ಮನೇಲ್ಡುಂಡು ಸಾರಿ ತೂನಾಗ ಸಾಂಗ್ ಆ ಒಂದುಂಡು ಸಾರಿ ತಮ್ಮನೇಲ್ಡು ಪಾಡ್ದೆ ಅವೇ ಸಾರಿ. ಶಾನ್ಸಿ ಸೂಪರ್ ಬಂದಿಲ್ಲೇರು. ವಸಂತ ಅವ್ರು ಬಂದರು, ಹಾಯ್ ವಸಂತ ಅವರೇ, ಗುಡ್ ಮಾರ್ನಿಂಗ್ ಲೈಕ್ ಅಂತ ಹೇಳಿದೆ. ಥ್ಯಾಂಕ್ ಯು ಲೈಕ್ ಕೊಡೋದವ್ರು ಲೈಕ್ ಕೊಡಿ. ಆಂಡು ಸಿಸ್ ನೀರು ದೋಸೆ ಬಂದು ಒನಸ್ ಆಂಡೆ ಇಜ್ಜಿ ಜಗಣ ಒನಸ್ ಮಲ್ದಿಜ್ಜಿ ನೀರು ದೋಸೆ ತಿನ್ನಿಯೇ. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸಿಸ್ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಲೈವ್ಗೆ ಬಂದವರೆಲ್ಲ ಲೈಕ್ ಕೊಡಿ ಆಯಿತಾ. ಲೈಕ್ 5 ಜನ ಇದ್ದಾರೆ, 5 ಲೈಕ್ ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಸೀರೆಲಿ ಹುಡುಗಿರ ನೋಡಲೇಬಾರದು, ನಿಲ್ಲಲ್ಲ ಟೆಂಪರೇಚರು. ಸ್ಕೂಲಲ್ಲಿ ಹೇಳಿ ಕೊಡ್ಬಹುದಿತ್ತು, ಹೇಳಿಲ್ಲ ನಮ್ ಟೀಚರು. ನನಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟು ಯಾಕಿದೆ. ಆನಲು ಪಾಡ್ದ ಡೈಲಾಗ್ ಈರು ಪಂದರು ಮಲ್ಲಿಜ್ಜಿ ಯಾನು ಪದ್ಯವನ್ನಿ ಪದ್ಯ ಏರ್ಲ ಪನೊಲಿ ಜಗ್ಗಣ್ಣ. ನಾರಾಯಣ್ ನಾಯ್ಕ ಅವ್ರು ಬಂದರು, ಹಾಯ್ ನಾರಾಯಣ್ ನಾಯ್ಕ ಅವರು, ವೆಲ್ಕಮ್. ನಾರಾಯಣ್ ನಾಯ್ಕ ಅವ್ರಿಗೆ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಜಗಣ ಚಾಪರ್ಯರ ದಾದ ತಿಂಡಿ ಬರೀ ಇಂಥದೇ ಅಂದಿ ಬರೀ ಇಂಥದೇ. ಶಾಂತಿಸ್ ದಾದ ತಿಂಡಿಯೇ, ಶಾಂತಿಸಿಗೆ ದಾದ ತಿಂಡಿ. ಶರತ್ ಪೋಯರ ಶರತ್ಗೆ ದಾದ ತಿಂಡಿ ಏರ್ಲ ತಿಂಡಿ ಪನ್ಪಿಗೆ ಎತ್ತುಲಿ ಕಾಡೆ ಆರಾಧನಾ ಪ್ರೇಮಾರಾಧನಾ ಆಲಿಂಗನ ಹೃದಯಾಲಿಂಗನ. ನಾರಾಯಣ ಅವರು ದೋಸಾ ಅಂತ ಹೇಳ್ತಾ ಇದ್ದಾರೆ. ಅಣ್ಣನ ಮೀಯೋದು ಮಾರೆ. ಓ ದೇವ, ಕೋಡೆಲ್ಲ ರಡ್ಡು ಜನ ಮೀಯರ ಪೋತೀರು ಕೋಡೆ ಲೈವ್ ಆನಾಗ ಇನ್ನು ಜಗ್ಗಂಡಿ ಮೀಯರ ಹೋದಿಲ್ಲ. ರಾವ ಮೀದು ಬಲೆ ಶಾಂತಿ ಸಪೋರ್ಟ್ ಉಳ್ಳೇರು. ನೀರು ದೋಸೆ ಸಿಸ್, ಇವತ್ತು ನೀರು ದೋಸೆ ಡೇ. ಅದೇ ಇನ್ನು ನೀರು ದೋಸೆ ಡೇ ಮಲ್ಪುಗ. ಒಂದೇ ಒಂದು ಆಸೆಯು ನಿನ್ನ ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ನೀರು ದೋಸೆ ಸಿಸ್ಪಾನದಲ್ಲೇ ಇನಿ ಲಕ್ಕಿನಿ ಲೇಟು ಮಾರ್ರೆ ಅಂದೆ. ಇನಿ ಲೇಟ್ ಅದಾನಿ ಲೇಟ್ ಚಳಿಕ್ ಲೇಟಿ ಅವು ಚಳಿಗೆ ಜಪ್ಪುಗಂದೆ ಅಪ್ಪನ ಕಾಳೆಪುರ. ಯಾನಂಚೂರು ಈಗಲೇ ಬೇಗ ಲಕ್ ಕೊಡಿತ್ತೇನೆ. ನೀವು ಬ್ಯೂಟಿಫುಲ್ ಅಂತೇಳಿ ಥ್ಯಾಂಕ್ ಯು. ನಿಮಗೆ ಕಂಡದ್ದಾಗ್ಬೋದು ಬ್ಯೂಟಿಫುಲ್ ಅಂತ. ಶಾಂತ ಸಿಸ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಹೆಂಗೆ ಆಸೆ ಜತಿಯ ಪದ್ಯೆಯೇ ಇರೇಗ ಆಸೆ ಬನ್ನೆತ್ತು. ಅಯ್ಯೋ ಜಗ್ಗಣ್ಣ.
ದಿವಾಕರ್ ಅವ್ರು ಬಂದರು. ಟೀ ಆಡ ಕೇಳ್ತಾ ಇದ್ದೆ. ಟೀ ಆಗಿದೆ. ಆಸೆ ಹೇಳು ಬಾಸೆ, ಹೇಳಲಾರೆ ಇನ್ನು ತಾಳಲಾರೆ ನನ್ನ ಇನಿಯನಾಸೆ ಈ ಕೆನ್ನೆಗೆ. ದಿವಾಕರ್ ಅವರು ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಶಾಂತಿ ಸಪೋರ್ಟಲ್ಲಿದ್ದಾರೆ. ಸ್ಮೈಲ್ ಸೂಪರ್ ಅಂತ ಹೇಳಿದೆ, ಥ್ಯಾಂಕ್ ಯು ಸೋ ಮಚ್ ನಾರಾಯಣ ಅವರೇ, ಥ್ಯಾಂಕ್ ಯು. ನಾರಾಯಣ ಅವರೇ, ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಆಯಿತಾ. ರಸಕ್ ಅವ್ರು ಬಂದರು. ಹಾಯ್ ರಸಕ್ ಅವರೇ, ವೆಲ್ಕಮ್. ಲತಾ ವಾ 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 ಅಂತ ಹೇಳ್ತಾ ಇದ್ದಾರೆ. ಯಾವ ಲತಾವಾ? ತಮ್ ನಮ್ ಎನ್ನಿ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಗಲ್ 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 ತಾಳಕ್ಕೆ ಎನ್ನೆದೆಯ ವೀಣೆ ತನ್ನಂತೆ ತಾನೆ ತಮ್ ನಮ್ ಎಂದಿದೆ. ಬಾಯಿ ಮೀದು ಬರ್ಪೆ ಬರೀ ಇಂಥದ್ದು ಯಾವಿ ಮೀದು ಬಲೆ ಇತ್ತ ಕುಳಂಜಾಂಜ ಬರ್ಪೇರು ಮೀದು ಇತ್ತ ಪ್ರಸದನೆ ಬರ್ಪೇರು ಆರ್ಲ ಮೀದು ಬರ್ಪೇರು ಪಕ್ಕ ಒಂದೇ ಬರ್ತೇವೆ ಕೇಶವಣ್ಣೆ ಬರ್ಪೇರು ಆರ್ಲ ಬರ್ಪೇರು ಅಲ್ಲಿ ಮೀದು ಬರ್ಪೆ ಅಂತ ಹಿಂದೆ ಊರಿ ಬರೋದಿಲ್ಲ. ಶಾಂತ ನಾರಾಯಣ ನಾಯಕರ್ ಸೂಪರ್ ಅಂತ ಹೇಳ್ತಾರೆ, ಥ್ಯಾಂಕ್ ಯು ನಾರಾಯಣ ನಾಯಕರ್, ಥ್ಯಾಂಕ್ ಯು. ಶಾಂತ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಶಾಂತ ಸಿಸ್. ಕೈಯಲ್ಲಿ ಕುಣಿವ ಈ ಹೊನ್ನ ಬಳೆಯ ಗಲ್ 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 ತಾಳಕ್ಕೆ ನನ್ನೆದೆಯ ವೀಣೆ ತನ್ನಂತೆ ತಾನೆ ತಮ್ ನಮ್ ಎಂದಿದೆ. ನೀ ಸನಿಹಕ್ಕೆ ಬಂದರೆ ತನುವಿದು ನಡುಗುತ್ತಿದೆ, ಏತಕ್ಕೆ ಎದೆ ಜಲ್ ಎಂದಿದೆ. ನಾರಾಯಣ ನಾಯ್ಕ ಅವರು ಥ್ಯಾಂಕ್ ಯು. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರಕ್ಷಿತಾ ಅವರೇ, ವೆಲ್ಕಮ್. ರಕ್ಷಿತಾ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಪ್ರಸಾದ ಅಣ್ಣೆ ಬತ್ತೆಡ ಪಲ್ಲೆ ಮೀದು ಬರ್ಪೇರು ಪಂದ ವಾವ್ ಜಗ್ಗಣ ಬರೀ ಇಂಥದೇ ಜಗ್ಗಣ್ಣ ಮೀದು ಬಲೆ ಆವ್. ಶಾಂತಿ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಶಾಂತಿ, ಥ್ಯಾಂಕ್ ಯು ಸೋ ಮಚ್. ತನು ಮನವು ಎಂದು ನಿಂದಾಗಿದೆ, ಆಸೆಯು ಎದೆಯ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ. ಶಾಂತಿ ಸೌಟದಲ್ಲೇರು ಪ್ರೀತಿನ ಪಲ್ಯ ಪ್ರೀತಿ ಹತ್ರ ಪಂಪ ಶಾಂತಿ ಸಪೋರ್ಟಲ್ಲಿ ಥ್ಯಾಂಕ್ ಯು. ಒಂದೇ ಒಂದು ಸಾರಿ ಥ್ಯಾಂಕ್ ಯು. ಹರಳು ಹುಣ್ಣಿಮೆ ನೀ ಅರಳು ಮರಳು ಮಾಡು ಹುಣ್ಣಿಮೆ, ನೀ ಕನಸು ಹೀರಿ ಹಾಡು ಹುಣ್ಣಿಮೆ. ಯೌವನ ನಿನ್ನ ನೆರಳಿನಲ್ಲಿದೆ, ಆಕರ್ಷಣೆ ತುದಿ ಬೆರಳಿನಲ್ಲಿದೆ, ನಿನ್ನ ಮುಂದೆ ಸೊನ್ನೆ ಹುಣ್ಣಿಮೆ. ಓಹೋ ಅರಳು ಹುಣ್ಣಿಮೆ ನೀ ಅರಳು ಮರಳು ಮಾಡು ಹುಣ್ಣಿಮೆ. ರವಿಕಿರಣ್ ಅವ್ರು ಬಂದರು. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರವಿಕಿರಣ್ ಅವರೇ, ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ ನಿಮ್ಮದು? ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ರವಿಕಿರಣ್ ಅವರೇ, ಥ್ಯಾಂಕ್ ಯು. ಶಾಂತಿ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಓ ಈ ಕಣ್ಣಿಗೆ ಸರಿದೋಗೋ ಕಣ್ಣುಗಳಿಲ್ಲ, ಈ ಹೊಳಪಿಗೆ ಸರಿದೋಗೋ ಬೆಳಕುಗಳಿಲ್ಲ, ನಿನ ಕಾಂತಿ ಪ್ರಕೃತಿಗೆ ಮೈ ಕಾಂತಿಯು, ಈ ನಗುವ ಕಲೆ ಹಾಕೋ ಕೈಗಳು ಇಲ್ಲ, ವೈಯಾರಕ್ಕೆ ತಲೆದೂಗೋ ನಾಲಿಗೆ ಇಲ್ಲ, ನಿನ ಸೊಗ
ಮನಸ್ಸಿಗೆ ಮನಶಾಂತಿಯು ನಿನ್ನ ಭಂಗಿಯ ಆ ಪುಲ್ಲನಲ್ಲೆಯ ಓ ತಾಕೋದೆ ಸಾಹಿತ್ಯ ತೂಗೋದೆ ಸಂಗೀತ ಅರಳು ಹುಣ್ಣಿಮೆ ನೀ ಅರಳು ಮರಳು ಮಾಡೋ ಹುಣ್ಣಿಮೆ. ರವಿಕಿರಣ್ ಅವ್ರು ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಆಗಿದೆ ಕಾಫಿ ಆಗಿದೆ. ನಿಮ್ದು ಆಯ್ತಾ? ನಮಗೆ ನೀರು ದೋಸೆ. ನಿಮ್ಗೆ ಎಂತ ತಿಂಡಿ ತಿಂದ್ರಿ? ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ. ಶಾಂತ ಸಿಸ್ ದುರ್ಗಾ ಸಿಸ್ ಅಂತ ಸಪೋರ್ಟ್ ಮೆಸೇಜ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ ಮೊಗದಲ್ಲಿ ನಿನ್ನ ಹೂನಗೆಯ ಕಂಡೆ ನಗುವಲ್ಲಿ ನಿನ್ನ ಚೆಲುವನ್ನು ಕಂಡೆ ಚೆಲುವಲ್ಲಿ ನಿನ್ನ ವನವನ್ನು ಕಂಡೆ ಒಳವಿಂದ ಬಾಳ ಹೊಸ ದಾರಿ ಕಂಡೆ ಮುಗಿಲಲ್ಲೂ ನೀನೇ ಮನದಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ. ಶಾಲೆಗೆ ರಜೆ ಗೋಳಿ ಬಜೆ ಅವರು ಬಂದ್ರು. ಹಾಯ್ ದಾನೆ ಅಕ್ಕ ಬರೋದಿಲ್ಲ ಬಕ್ಕ ಪನೋಡು. ಶಾಲೆಗೆ ರಜೆ ಗೋಳಿ ಬಜೆ ಹೇಗಿದ್ದೀರಾ? ಕಾಫಿ ಆಯ್ತಾ? ಟೀ ಆಯ್ತಾ? ತಿಂಡಿ ಆಯ್ತಾ? ಶಾಂತಿ ಸೂಪರ್ ಪನೋದಿಲ್ಲ. ಆರ್ ಕೆ ಟೆಕ್ ಅವ್ರು ಬಂದ್ರು. ಆರ್ ಕೆ ಅವರೇ ವೆಲ್ಕಮ್. ಹಾಯ್ ಹೇಗಿದ್ದೀರಾ? ಕಾಫಿ ಆಯ್ತಾ? ಟೀ ಆಯ್ತಾ? ತಿಂಡಿ ಆಯ್ತಾ? ನಾರಾಯಣ ಅವರು ಥ್ಯಾಂಕ್ ಯು. ನಾರಾಯಣ ಅವರೇ ಜೋಕುಲ್ ಓಲೇರಿನಿ ಜೋಕುಲ್ ಪೂರ ಶಾಲೆ ಓದ್ತೀರು. ಶಾಂತಸಿಸ್ ಸಮಡಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಸಿಸ್. ಹಾಗೆ ನಮ್ಮ ಮೌನೇಶ್ ಅವರು ಬಂದರು. ಹಾಯ್ ಮೌನೇಶ್ ಅವರೇ, ಗುಡ್ ಮಾರ್ನಿಂಗ್. ಮೌನೇಶ್ ಅವರೇ ಹೇಗಿದ್ದೀರಾ ನೀವು? ಕಾಫಿ ಆಯ್ತಾ? ಟೀ ಆಯ್ತಾ? ತಿಂಡಿ ಆಯ್ತಾ? ಎಂತ ತಿಂದ್ರಿ? ಬಿರುಗಾಳಿ ಬೀಸಿ ಎದುರಾದರೇನು ಭೂಕಂಪವಾಗಿ ನೆಲ ಬಿರಿದರೇನು ಕಡಲೆಲ್ಲ ಹೊಮ್ಮಿ ಬಳಿ ಬಂದರೇನು ಮಳೆಯಂತೆ ಬೆಂಕಿ ಧರೆಗಿಳಿದರೇನು ಜೊತೆ ಇರಲು ನೀನು ಭಯಪಡೆನು ನಾನು ರವಿಯಲ್ಲು ನೀನೇ ಶಶಿಯಲ್ಲು ನೀನೇ ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ. ವಿಠಲ್ ಅವ್ರು ಬಂದ್ರು. ಅಕ್ಕ ಟೀ ಆಗಿದೆ, ನಿಂದು ಈಗ ಮೊದಲು ಹೇಳು ನನಗೆ. ಗುಡ್ ಮಾರ್ನಿಂಗ್ ಅಕ್ಕ, ನೀನು ಆರಾಮಿದ್ಯಾ? ಈಗ ಮೊದಲು ಹೇಳು. ನಾನು ಆರಾಮಾಗಿದ್ದೇನೆ ವಿಠಲ್ ಅವರೇ. ಮತ್ತೆ ನಿಮಗೆ ಗುಡ್ ಮಾರ್ನಿಂಗ್. ನಂದು ಕಾಫಿ ಟೀ ಎಲ್ಲ ಆಯಿತು. ತಿಂಡಿ ದೋಸೆ ನನಗೆ ಬೇಯಿಸ್ಬಿಟ್ಟು. ಥ್ಯಾಂಕ್ ಯು ನಾರಾಯಣ ನಾಯ್ಕರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಊರಿಗೆ ಬನ್ನಿ ಅಕ್ಕ, ಜಮಖಂಡಿಗೆ ಒಂದು ಸಲ ಆದರೂ ನೀನು. ಈಗ ಖಂಡಿತ ಬರುವ ವಿಠಲ್ ಅವರೇ, ಖಂಡಿತ ಬರುವ. ಜಮಖಂಡಿ ಅಲ್ಲ, ಖಂಡಿತ ಬರಲಿಕ್ಕೆ ಒಂದು ಭಾಗ್ಯ ಸಿಕ್ಕಿದ್ರೆ ಖಂಡಿತ ಬರುವ, ಆಯಿತಾ? ಜಮಖಂಡಿಗೆ. ಥ್ಯಾಂಕ್ ಯು ಸೋ ಮಚ್ ವಿಠಲ್ ಅವರೇ. ಒಂದು ಲೈಕ್ ಕೊಡದಿದ್ರೆ ಲೈಕ್ ಕೊಡಿ. ಮತ್ತು ನಮ್ಮ ಚಾನಲ್ಗೆ ಹೊಸಬರು ಯಾರೆಲ್ಲ ಆಗಿದ್ದೀರಾ, ಹೊಸಬರು ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಶಾಂತಿಸ್ ತೆಲ್ತಂದುಲ್ಲೇರು. ಶಾಂತಿಸ್ ಬರ್ಪಾರ ಜಮಖಂಡಿಗೆ ಪೋಯಾ?
ವಿಠಲ್ ಅವರು ಓಕೆ ವಿಠಲ ಥ್ಯಾಂಕ್ ಯು. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯ ಮನೆ ದರೆಯಲ್ಲಿ ನಗುವಿನ ದೊರೆಯಂತೆ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಅನೀಶ್ ಅವರು ಬಂದರು ಹಾಯ್ ಅಂತ ಹೇಳಿದ್ರೆ ಹಾಯ್ ಅನೀಶ್ ವೆಲ್ಕಮ್ ಗುಡ್ ಮಾರ್ನಿಂಗ್ ಅನೀಶ್. ಅನೀಶ್ ಚಾಪರ್ಯಾರ ತಿಂದರ ಅದಾದ ತಿಂಡಿ. ಹಾಯ್ ಅಕ್ಕ ಮನದಲ್ಲಿ ಸಂತೋಷ್ ಬ್ರೋ ಹಾಯ್ ಸಂತೋಷ್ ಬ್ರೋ ವೆಲ್ಕಮ್ ಚಾಪರ್ಯಾರ ತಿಂದರ ಅದಾದ ತಿಂಡಿ. ಅನೀಶ್ ಕಂಕನಾಡಿ ಗರಡಿಗೆ ಪೋಯರ ಇಜ್ಜಿ ಅನೀಶ್ ಈ ಸಲ ಪೋಯರ ಆಯ್ ಜಿಂಕ್ ಆಯ್ದು ಆಯ್ಲೆ ಎಪ್ಪುನಿಗೆ ಏರಿಯೇ ಜಮಖಂಡಿ ಜಾತ್ರೆ ಉಂಡಿಗೆ ಜಾತ್ರೆ ಪೋಯ. ಉದಯಮ್ಮ ಅವ್ರು ಬರ್ತೀರಾ ಹಾಯ್ ಉದಯಮ್ಮ ಅವರು ವೆಲ್ಕಮ್. ಉದಯ್ ಅವರೇ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಗುಡ್ ಮಾರ್ನಿಂಗ್ ನಿಮಗೆ ಅಕ್ಕ. ಚಳಿ ಎಂಚೋಳು ಚಳಿ ಭಯಂಕರ ಉಂಡಿ, ಗಾಳಿ ಉಂಡು ಗಾಳಿ ಮಸ್ತ್ ಉಂಡು. ಅನೀಶ್ ಅಂದಿ ಪರಾಯ್ಜಿ ಬರ್ಪೇವರ್ಸ ನಾನು. ಚಿರಕಾಲ ಇರಲಿ ಈ ಸ್ನೇಹ, ಚಿರಕಾಲ ಇರಲಿ ಈ ಪ್ರೇಮ, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುವಾರು ಪ್ರೇಮ ಜೀವಿ. ರಂಗನಾಥ್ ಅವರು ಬಂದರು ಹಾಯ್ ರಂಗನಾಥ್ ಅವರೇ ವೆಲ್ಕಮ್. ರಂಗನಾಥ್ ಅವರೇ ನಿಮ್ಮ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈವಿಗೊಂದು ಲೈಕ್ ಕೊಡಿ. ಹಾಯ್ ಸಿಸ್ಟರ್ ಗುಡ್ ಮಾರ್ನಿಂಗ್ ಅಂತೇಳಿ ಗುಡ್ ಮಾರ್ನಿಂಗ್. ಓಯ್ ಖರ್ಚು ಪೂರ ಆಯನ ಪಲ್ಲೆ ಅಂದನ್ ಪನ್ಕ ಇತ್ತೈತೆ ಕುಡರ್ಲಿತ್ತಿನ ಪನ್ಕ ಬೊಕ್ಕ ಪೂರ ವಿಶೇಷ ಬೇತೆಪುರದ ಆಲೆಜ್ಜಿ ಅನೀಶ್ ವಿಶೇಷ ಇರ್ಬೋದು ಬರ್ತಾರ ಗರುಡಿಗೆ, ಗರುಡಿ ಜಾತ್ರೆ ಪೋತಾರ. ಏನಕ್ಕ ನಮ್ಮ ಅಳಿಯ ಹುಟ್ಟು ಹಬ್ಬ ಇದೆ, ಅವನ ಹೆಸರು ವಿಠಲ್ ಕುಮಾರ್, ಅವನ ಬಗ್ಗೆ ಒಂದು ಹಾಡು ಹೇಳಿ. ಖಂಡಿತ ಖಂಡಿತ ಹಾಡು ಹೇಳುವ, ಒಂದು ನಿಮಿಷ. ಎಂತ ಹೆಸರು? ವಿಠಲ್ ಕುಮಾರ್. ವಿಠಲ್ ಕುಮಾರ್ ಅವರೇ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಟಿಫಿನ್ ಆಯ್ತಾ ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ. ಆಗಿದೆ ಆಗಿದೆ ಆಗಿದೆ, ನನಗೆ ದೋಸೆ ನೀರು ದೋಸೆ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ, ಪ್ರಾರ್ಥಿಸುವೆವು ನಿನ್ನ ಆಯುಷ ಪೂರ್ಣವಾಗಲಿ, ನೂರು ತುಂಬಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ, ಪ್ರಾರ್ಥಿಸುವೆವು ನಿನ್ನ ಆಯುಷ ಪೂರ್ಣವಾಗಲಿ, ನೂರು ತುಂಬಲಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ವಿಠಲ್ ಕುಮಾರ್ ಅವರೇ. ಟೀ ಕಾಫಿ ಆಯ್ತು ಸಿಸ್ಟರ್? ಆಗಿದೆ ಆಗಿದೆ ನಂದಾಗಿದೆ. ಒಂದೇ ಮಾತೆ ಹೇಳೋದಾದರೆ ಸಾಂಗ್, ಒಂದೇ ಮತ್ತೆ ಹೇಳೋದಾದರೆ ಸಾಂಗ್ ಅವೇ ಓಯೇ ಒಂದೇ ಮಾತೆ ಅವು ಸಾಂಗ್. ಕಣ ಕಣದೆ ಶಾರದೆ ಅವು ಬರ್ಪುಜಿ ಅಣ್ಣ ಚೂರ್ ಪಂಟೆ. ಕಣ ಕಣದೆ ಶಾರದೆ ಕಲೆತಿಹಳು ಕಾಣದೆ, ವನ ವನದಲ್ಲೂ ಕುಹು ಕುಹುಗಾನ, ವಿಧ ವಿಧದ ನಾಟ್ಯವಳು ನುಡಿಸುತ್ತಿಹಳು. ಕಣ ಕಣದೆ ಶಾರದೆ ಕಲಿತಿಹಳು ಕಾಣದೆ. ಅಕ್ಕ ನಿಮ್ಮದು ಮನೆ ಅದು ಹೇಳಿ. ಸೂಪರ್ ಚೆನ್ನಾಗಿದೆ ಮನೆ ಅಕ್ಕ. ಈಗ ಚೆನ್ನಾಗಿದೆಯಾ? ಶೀಟಿದ್ದು ಮನೆ ಚೆನ್ನಾಗಿದೆಯಾ? ಚೆನ್ನಾಗಿದೆ, ನನಗೆ ಕೂಡ ಚೆನ್ನಾಗಿದೆ. ಹಾಗೆ ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಿದ್ರೆ ಮೌನೇಶ್ ಅವರು. ತುಕ್ಕ ಪಿನ್ ಕೊರಂಡ ಮಸ್ತ್ ದಿನ ಅಂಡ್ ಕೊರ್ಲೆ ಪಿನ್ ಚುಚ್ಚು ಒಡೆಯಲ ಪೋಯರ ಬಲ್ಲೀರು. ಅನಿಲ್ ಕುಮಾರ್ ಅವರು ಬಂದರು ಹಾಯ್ ಅನಿಲ್ ಕುಮಾರ್ ಅವರು ವೆಲ್ಕಮ್. ಅನಿಲ್ ಕುಮಾರ್ ಅವರು ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ನಿಮ್ಮದು? ಹೊಸ ಬಿಗ್ ಬಾಸ್ ರಾಶಿಕನ, ಹೊಸ ಪ್ಯಾರಾ ಮೂವಿದ ಬಿಗ್ ಬಾಸ್ ರಾಶಿಕನ ಓಯೇ ಅವು ಹೊಸ ಮೂವಿ. ಶಾಂತಿ ಸಪೋರ್ಟಲ್ಲಿದ್ದಾರೆ. ಕೊರ್ಜರ್ ಪಿನ್ ಯಾ ಏರೇ ಕೊರ್ನಿ ಏನು ಕೊರ್ನೆ ಒಂದು ನಿಮಿಷ ಕೊರಿಯ 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 ಅವು ಏರೆಗೆರೆ ಅಕ್ಕ ಮಾಮು ಡ್ಯೂಟಿಗೆ ಹೋದ್ರ? ಇಲ್ಲ ಅವರಿಗೆ ಇವತ್ತು ನೈಟ್. ಪ್ಯಾರ್ ಕನ್ನಡ ಮೂವಿ ಅಂದ ಯಾನ್ ತೂತುಜಿಯೇ
ಪ್ರಸದಲ್ಲಿ ಬತ್ತೇರು ಗುಡ್ ಮಾರ್ನಿಂಗ್ ಪ್ರಸದನ್ನ ಪ್ರಸನ್ನ ಚಾಪರ್ಯರ ತಿಂಡರ ದಾದ ತಿಂಡಿ. ಹರೀಶ್ ಬ್ರೋ ಬತ್ತೇರು ಹಾಯ್ ಗುಡ್ ಮಾರ್ನಿಂಗ್ ಹರೀಶ್ ಬ್ರೋ ಚಾಪರ್ಯರ ತಿಂಡರ ದಾದ ತಿಂಡಿ. ಲೈವ್ಗೆ ಬಂದವರೆಲ್ಲ ಒಂದೊಂದು ಎರಡೆರಡು ಲೈಕ್ ಇದ್ರೆ ಕೊಟ್ಟು ಬಿಡಿ. ರೆಕ್ಕೆ ಒಂದಿದ್ದರೆ ಸಾಕಿ ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲುತ್ತ ತಾನು ಯಾರೇ ಹಾಡೋಕೆ ಮೇಲೆ ಹಾರೋಕೆ. ಬೊಕ್ಕ ಸಮಾಚಾರ ಪನೋಡು ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರದ ಸುದ್ದಿಗಾಗಿ ನೋಡ್ತೀರಿ ನಮ್ಮ ಶ್ರೀ ದುರ್ಗಾ ಚಾನಲ್. ಹಾಯ್ ಹರೀಶ್ ಬ್ರೋ ಅಂತ ಹೇಳಿದ್ರೆ ಶಾಂತ ಸಿಸ್. ಬನ್ನಿ ಬನ್ನಿ ಗೆಳೆಯರೇ ಬನ್ನಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಪ್ರಸದನ್ನ. ಚಾಪರಿಯ ಪನಂದಿನ ಅಂಚಾ ಪನಂದಿನ ಅಂದ ಅಂಚೆನೆ. ಬೆಳ್ಳಿ ಬೆಳದಿಂಗಳಿನ ನಗೆಯಂತೆ ಇಂದ್ರನ ಕುಲದ ದೋರೆ ಮಗಳಂತೆ ಜನ್ಮ ಜನ್ಮದ ನೆನಪು ಕರೆದಂತೆ ಅಂದೇ ಬಿಟ್ಟಳು ಮನಸ್ಸು ಬರೆದಂತೆ ನಿನ್ನೆ ಪ್ರೀತಿಸುವೆ ಎಂದು. ಮಾಮಗೆ ನಿದ್ರೆ ಮಾಡಕ್ಕೆ ಬಿಡಕ್ಕ, ಮಾಮ ನಿದ್ರೆ ಮಾಡ್ತಾರೆ ಮನೆ, ನಿನ್ಗೆ ಯಾಕೆ ಮಂಡೆ ವೆಚ್ಚವ ಮೌನೇಶ್, ಅವರು ನಿದ್ರೆ ಮಾಡ್ತಾರೆ, ನಿನ್ಗೆ ಟೆನ್ಷನ್ ಬೇಡ. ಮೌನೇಶ್ ಎಂತವ ನಿನ್ನದು. ಹರೀಶ್ ರೋ ಶಾಂತಕ್ಕ ಹಾಯ್ ಬರೋದಿಲ್ಲ. ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ಪ್ರೀತಿ ಸಿಸ್. ನಾಲ್ಕು ಬರೋದಿಲ್ಲ ಪ್ರೀತಿ ಸಿಸ್. ಜಗ್ಗಣೆ ಬತ್ತಿತ್ತೇರು ಜಗ್ಗಣೆ ಬಂಡೇರು ಪ್ರಸದನ್ನೆಲ್ಲ ಪ್ರೀತಿ ಸಿಸ್ಲ ಪನ್ ಯಾನ್ ಮೀದು ಬರ್ಪೆ ಬಂದು ಪೋತೇರು ಪನ್ ಬಂಡೇರು ಐಕ್ನಿಗಳ ಪನಿ ಯಾನ್. ಬೆಳಕಿನ ಕವಿತೆ ಬೆಳಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ. ಮೆಸೇಜ್ ಸ್ಕಿಪ್ ಮಾಡಿದ್ದೀರಿ ಸಿಸ್ಟರ್, ಹೌದವಾ? ಒಂದು ನಿಮಿಷ ನೋಡ್ತೇನೆ ಎಲ್ಲಿ ಉಂಟಂತ. ರಂಗನಾಥ್ ಅವರ ಮೆಸೇಜ್ ಬರೀ ಸೂಪರ್ ಆಗಿ ಆಡುತ್ತೀರಾ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅನಿಲ್ ಕುಮಾರ್ ಅವರು ಸೂಪರ್ ಅಂತ ಹೇಳಿದ್ದಾರೆ, ಥ್ಯಾಂಕ್ ಯು. ಚಾಂಡೆ ಹರೀಶ್ ಬ್ರೋ ದಾದಿ ತಿಂಡಿಗೆ ನಂದು ಶಾಂತಿ 50 ಲೈಕ್ಗೆ ಸಂಗೀತ ಅವರಿಂದ ಒಂದು ಭಜನನ ಬೇಗ ಲೈವ್ಗೆ ಒಂದು ಲೈಕ್ ಕೊಡಿ. ಆಯ್ ಪ್ರಸಾದ್ ಬ್ರೋ ಬಂದು ನೆನಪಿಸಿಸ್ ಇರೇ ಗೊಂಜಿ ಸಾಂಗ್ ಆಂಡ್ ಅಂದಿಯೇ ಮತ್ತೆ ದಾದ ಅಲ್ಪುಂಡು ಪಲ್ಲೆ ನಿಕುಲ್ದಲ್ಲ ಹಿರಿಯ ಇವಾಗ ಬರ್ಪುಜಾರು ಯಾನೆಗೆ ಸಾಂಗ್ಗೆ ಬಂತೀನಿ ಅಲ್ಲೇ ಪ್ರೀತಿಸಿಸುಲ್ಲೇರು ಪಾತಿರ್ಲಿ ಯಾನ್ ಸಾಂಗ್ ಬಂದ್ಪೆ ನಿಕುಲ್ ಪಾತಿರ್ಲಿ. ಪ್ರೀತಿ ಗುಡ್ ಮಾರ್ನಿಂಗ್ ಪರದಲ್ಲಿ ಆಯ್ ಶಾಂತಿಸ್ ಗುಡ್ ಮಾರ್ನಿಂಗ್ ಪರದಲ್ಲಿ ಪ್ರೀತಿಸ್ ಪ್ರಸಾದ್ ಪ್ರೀತಿ ಸತೀಶ್ ಬರೋದಿಲ್ಲೇರು ಪ್ರೀತಿ ಅಕ್ಕ ಹಾಯ್ ಬರೋದಿಲ್ಲೇರು ಹರೀಶ್ ಬ್ರೋ. ಯಾನು ಕೋಡೆ ಬಿಟ್ಟಾಡು ಬನ್ನಗ ನಾಯಿ ಬತ್ತೀನಿ ಗಾಡಿ ಓ ದಾದಾಂಡಿ ಹೇಮಂತ್ ದಾದಾಂಡು ಗಾಡಿಗೆ ನಾಯಿ ಅಡ್ಡ ಬತ್ತೀನಾ ದಾದಾಂಡಿ. ಆಯ್ ಅನೀಶ್ ವೆರಿ ಗುಡ್ ಮಾರ್ನಿಂಗ್. ಆಯ್ ಪ್ರೀತಿಸ್ ಗುಡ್ ಮಾರ್ನಿಂಗ್ ಪರದಿಲ್ಲ ಪ್ರೀತಿಸಿಸ್ ಅವರಿಗೆ ಗುದ್ದುವೆ ಬರೋದಿಲ್ಲೇರು ಬಕ್ಕ ಗುದ್ದುಲಿ ಎಂಕ್ಲೇನಾ ಕಾರು ಕೈ ಪೋಂಡು ಅಂದೇ ಹೇಮಂತ್ ದಾದಾಂಡ್ ಚೂರತಿ ತಾಗದೀನಿ ಜಾಸ್ತಿ ಪೆಟ್ಟಿಜ್ಜತೆ. ಹಾಯ್ ಹೇಮಂತ್ ಗುಡ್ ಮಾರ್ನಿಂಗ್ ಬಂದ್ರೆ ಎಡ್ಡೆ ಪದ ಅತ್ತೆ ಅಂದಂದು ಎಡ್ಡೆ ಪದ ಹೇಮಂತ್ ಬಂದು ಹೇಳ್ತಂದುಲೇರು. ಬನ್ನಿ ಜನರೇ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೆ ಹರೀಶ್ ಬ್ರೋ. ಪ್ರೀತಿ ಲೈವ್ ಬರ್ಪುಜಿದಾನೆ ಬರ್ಪುಂಡಿಯೇ ಆ ಲೈವ್ ಮಲ್ತೊಂದುಲ್ಲೇರು 12 ಗಂಟೆಗೆ ಮೆಸೇಜ್ ಡಿಲಿ ರಿಟ್ರಾಕ್ಟೆಡ್ ಅಂದದು ಬೊಕ್ಕ ರಾಪಟ ದಾನೆ ಹೇಮಂತ್ ಬರೋದುಲ್ಲೇರು. ತಿಂಡಿ ಯಾವಡಾತೆ ಶಾಂತಕ್ಕ ಬಂದೆ ಯಾವ ಊರು ಸಿಸ್ಟರ್ ನಿಮ್ದು? ನಮ್ದು ಮಂಗಳೂರು ರಂಗನಾಥ್ ಅವರೇ ಮಂಗಳೂರು. ಶಾಂತಕ್ಕ ದಾದೇ ಬನೊಂದುಲ್ಲೇರು ಇನಿ ಮಲ್ಪೆ ಅನೀಶ್ ಬಲೆ ಅನ್ನ ನಿನಿ ಮಲ್ಪೇರಾರು ಲೈವ್ ಮಲ್ಪೇರು ಬೇನೆಡುಲ್ಲೆ ಓ ಯಮಂತ ಇರೆಗೆ ಏಪತ್ತುಂಡಲ್ಲ ಬೇನೆನಿ ಒಂಜಿ ಕೂಲಿ ಬೇನೆ ಒಂಜಿತ್ತೆ ಇರ್ಬಕದಾಯ ಚೂರು ಮೆಲ್ಲ ಗಾಡಿ ಒಂದು ಮಲ್ತಾರೆ ಬಲ್ಲಿತ್ತನ ಇದು ಫಾಸ್ಟ್ ಪುರ ಗಾಡಿ ಬಿಟ್ರೆ ಬಲ್ಲಿ. ಹಾಗೆಯೇ 100 ಲೈಕ್ ಸಂಗೀತ ಅವರಿಂದ ಡ್ಯಾನ್ಸ್ ಇದೆ ಬೇಗ ಲೈವ್ಗೆ ಒಂದು ಲೈಕ್ ಕೊಡಿ. ಎಂತ ಡ್ಯಾನ್ಸ್ ಮಾಡೋದು ಪ್ರಸಾದ ಎಂತ ಮಾಡೋದು ಡ್ಯಾನ್ಸ್. ಟೈಮ್ ಪಲ್ಲೆ ಪ್ರೀತಿಸಿಸ್ 14 ಗಂಟೆ ಮಧ್ಯಾಹ್ನ 12 ಗಂಟೆಗೆ ಪ್ರೀತಿಸಿಸ್ ಅವರ ಲೈವ್ ಇದೆ ಬಂದು ಸಪೋರ್ಟ್ ಮಾಡಿ ಎಲ್ಲರೂ. ಹೇಮಂತ್ ದಾನಿ ಅನ್ನ ಲೈವ್ ಬೈದು ಜಾರು ಇನಿ ಬರ್ಪೇರಿಯೇ ಯಾನ್ ಇಜ್ಜಿ ವರ್ಕುಲ್ಲೆ ಕೈಕಾರ್ ಬೇಣೆಲ್ಲ ಕೂಡ ವರ್ಕಾ ರೆಸ್ಟ್ ಮಂದೊಳತೀನಿ ಒಂದಿನ 12 ಅನೀಶ್ ಆಫ್ಟರ್ನೂನ್ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸಸಿ ಬೊಕ್ಕ ಪೊಣ್ಣನ ತೂನಾಗ ಅಂಚೆನೆ ಆಪುಣೆ ಹೇಮಂತ್ ಅಂದು ಎರೆಂತು ಯಾರು ಪಲ್ನೆ ಗಾಡಿ ಪೋನಾಗ ಸೀದಾ ರೋಡ್ನೆ ತೂವೋಡು ಓಡಿ ಇಂಚೆ ತೂವರೆ ಬಲ್ಲಿ ಹೇಮಂತ್. ಪ್ರೀತಿ ಸಸಿ ಅವರಿಗೆ 4 ಕೋರೋಡು ದಾಯಿ 4 ಕೋರೋಡರಿಗೆ ತೂತರ
ತೂತರ ಈರು ಎಂಚಿನ ತೂಪಿನಿ ಈರು ಪೂರ್ಣಂಗೆ ಯಾನು ಹೋಲಿತ್ತೆ ಯಾನು ಮನಿ ಈರು ಪೂರ್ಣ ಬತ್ತಿತ್ತು ನಾನು ಎತ್ತದ ಲಕ್ಕದ 1000 ಇರೇನು ದಾದಾಣೆ ಮತ್ತೆ ಬೇನೆ ಇಂಕ್ ಮರ್ದು ಪೋದು ಬಲಿ ಬೇನೆ ಕಮ್ಮಿ ಆಪುಜಿ ಅನ್ವರ್ ದುಬಾಯ್ ಎಂಚಿನ ಇನ್ನ ಕೆಲಸ ಇಜ್ಜೆ ಇರಿ ಓ ಎಂಗಳ ಕೆಲಸ ಎಂಗ್ಲಿಗೆ ಉಂಡು ಮಾರ್ರೆ ಎಂಗಳ ಕೆಲಸ ಎಂಗ್ಲಿಗೆ ಉಂಡು ಅವು ಎಂಗ್ಲಿಗೆ ಗೊತ್ತುಂಡು ಎಂಗಳ ಕೆಲಸ ಉಂಡು ನಿಕಲ ಕೆಲಸ ಮಲ್ಪುಳಿ ಸಾಯಂಕಾಲ ಕೇಕ್ ನಮ್ಮ ವಿಠಲ್ ಕುಮಾರ್ ಕಟ್ ಮಾಡ್ತಾನೆ ಬನ್ನಿ ಅಕ್ಕ ಹಾ ಓಕೆ ಬರುವ ಖಂಡಿತ ಬರುವ ನಮ್ಮ ಕಡೆಯಿಂದ ಹ್ಯಾಪಿ ಬರ್ಡೇ ತಿಳಿಸಿ ವಿಶ್ ತಿಳಿಸಿ ಆಯ್ತಾ ಅವು ಪ್ರೀತಿ ಓಕೆ ಪನೊಂದುಲ್ಲೇರು ಹೊಸತು ದೀಲೆ ಹೇಮಂತ್ ಕೈ ಕಾರ್ ಪನೊಂದುಲ್ಲೇರು ಹೌದಿಯರ ಒಡೆ ಅವಳು ಪ್ರಸಾದ್ ಮೀಯರ ಇಜ್ಜಿನಿ ಜಗ್ಗಂಡೆ ಮೀಯರ ಪೋತೀರು ಜಗ್ಗಂಡೆ ಮೀದು ಬತ್ತೇಕ ಪ್ರಸಾದಂಡೆ ಪೋಪೀರು ವಿಠಲ್ ಜಾತ್ರೆಡ್ ಬೇಲೆ ಅಂದೆ ಈರು 4 ಗುದ್ದುನಿ ಯಾನು 10 ಗುದ್ದುವೆ ಬರೋದಿಲ್ಲ ಅಂದಂದು ಇಜ್ಜಿ ಮೀದು ಬರ್ಪೆ ಆವಾ ಒಂಜಿ ಇಲ್ಲಗ ಬನ್ನಗ ಕೋಡೆ 1 ಗಂಟೆಗ ರಾತ್ರಿ 1 ಗಂಟೆಗ ಲೈಕ್ ಬಕ ರಾತ್ರಿ ಪೂರ 1 ಗಂಟೆ ದಾಯೆ ಪೋಪಿನ ಬರ್ಪಿನ 10 ಗಂಟೆದಲ್ಲ ಇಲ್ಲಿ ಸೇರ ಪೂಜಾ ಇಜ್ಜಿನ ಅಂಚೆತ್ತಿನ ಅವಲೆ ಕುಲ್ಲೋಡು ಕಾಣೆ ಬರೋಡು ಹೊರನೆ ನಾಯಿ ಬತ್ತೀನಿ ಅಂದು ಪಂಡ್ರೆ ಪುಜ್ಜಿ ರಾತ್ರಿಗೆ ನಾಯಿಲು ತಿರ್ಕೊಂಡು ಜಾಸ್ತಿ ಆತಿ ಸುಜಾತಮ್ಮ ಬಂದ್ರು ಹಾಯ್ ಸುಜಾತಮ್ಮ ವೆಲ್ಕಮ್ ಲೈಕ್ ಕೊಟ್ಟೆ ಅಂತ ಹೇಳಿದೆ ಥ್ಯಾಂಕ್ ಯು ಸುಜಾತಮ್ಮ ಒಲ್ಪ ಇತ್ತುಂಡು ಪನೊಂದುಲ್ಲೇರು ಎರೆ ಗೊತ್ತು ಒಲ್ಪ ಇತ್ತು ನಾಯಿ ಒಲ್ಪ ಇತ್ತು ನಮಗ್ ಗೊತ್ತಾಪುನ ರಜೆ ಇಜ್ಜಿ ವಾ ಪಣ್ಣೊಟ್ಟಿಗೆ ಪೋತೀನಿ ಏಮಂತಕ್ಕೇನೋದಲ್ಲೇರು ಬಾಯಿ ಪನೊಂದುಲ್ಲೇರು ಏಮಂತ ದಾಯಿ ಬಾಯಿ ಏಮಂತ ಹಾಯ್ ಸಂಗೀತ ಅಂತ ಹೇಳ್ತಾ ಇದ್ದೀರಾ ಸುಜಾತಮ್ಮ ಹಾಯ್ ಸುಜಾತಮ್ಮ ಹೇಗಿದ್ದೀರಾ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ನಿಮ್ಮದು ಎಲ್ಲರಿಗೂ ನಮಸ್ಕಾರ ಏಮಂತ್ ಬ್ರೋ ದಾಲ ಉಂಡ ಪರೊಂದು ಬೇನೆಗೆ ತೀ ದಾದೊಪ್ಪು ಬೇನೆ ಅಣ್ಣ ಬರ್ತೀನಿ ಅಕ್ಕನ ಕಳೆ ಪಂಡ್ರೆ ಎಂಕ್ ಬೇನೆ ಕೂಲಿ ಬೇನೆ ಕೈ ಬೇನೆ ಕಾರ್ ಬೇನೆ ಅಣ್ಣ ಬರ್ತೀನಿ ಅಕ್ಕನ ಕಳೆ ಉಳ್ಳಿರತ್ತ ಮುಲ್ಲೈ ಹುಡುಕುಳು ಇರತ್ತ ಅಕ್ಕನ ಕಳೆ ಬಂದು ಬೋಪಿನಿ ಎಂಕ್ ಬೇನೆ ಅಂತ ಅಪ್ಪಗಾರಿಗೆ ಒಂದು ಸಮಾಧಾನ ಆಪು ಸಿಸ್ ಅವರಂದ್ರೆ ನಂದಿ ಬಿಗ್ ಬಾಸ್ ತೂಯರ ಬಕ್ಕ ಬಿಗ್ ಬಾಸ್ ಏನು ತೂತ್ ಕೋಣೆದ ತೂಯರ ಐಜಿಂಗ್ ಕೋಣೆದ ತೂತು ಜವ ನಾನು ಇನ್ನು ರಿಪೀಟ್ ಹೇಳಿ ಕಷ್ಟ ಉಂಡದೆ ಅಪ್ಪ ತೂಪೆ ಓಟು ಪಾಡಿ ಓಟು ನಿಕುಲ್ ಪೂರ ಪಾಡ್ಲಿ ಓಟು 99 ಓಟುಲ ರಕ್ಷಿತಗೆ ಪಾಡ್ಲಿ ಅವೇ ಯಾನ್ 99 ಓಟುಲ ರಕ್ಷಿತಗೆ ಪಾಡಿ ನಿಕುಲ್ ಅಂಚೆನೆ ಪೋದು 99 ಸಲ ಒತ್ತುಲೆ ರಕ್ಷಿತನ ಮೋನೆಗೆ ಪೋದು ಒತ್ತುಲೆ ಮೇಲೆ ಮತ್ತು 99 ಬರ್ಪುಣದೆ 99 ಓಟ್ ಆನಾಗ ಬಕ್ಕ ಓಟು ಸೆಂಡ್ ಆಪು ಅವೇ ಶಾಂತ ಸಿಸಿ ಏಮಂತ ಮೀದು ಪೋತುಜೀರ ಅಂದು ಅಂಚ ನಾಯಿ ಅಡ್ಡ ಬತ್ತೀನಿ ಓ ಅಂಚ ಅದಕ್ಕೂ ಅಂದು ಪ್ರೀತಿ ಸಿಸುವನಂದರೆ ನಾನು ಬಂದೆ ಬನ್ನಿ ಸುಜಾತಮ್ಮ ಹೇಗಿದ್ದೀರಾ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ನಿಮ್ಮದು ಅವಳು ಏನ ಇಲ್ಲಡು ಕುಲ್ಲುಡು ಸಿಸ್ ಅವಳು ಜಾತ್ರೆಡು ಕುಲ್ಲೋಡು ಕಾಣಿ ಟೆಂಟ್ ಪೂರ ಒಪ್ಪುಣದು ಏನ ನನ್ನ ಅಂಗಡಿ ಪೋದು ಕುಲ್ಲೋಡು ಪನ್ನೋಡು ಹೆಂಗೆ ಪೋರೆ ಪೋಡಿಗೆ ಹಾಪುಡು ಕುಲ್ಲೋಡು ಈಗ ದೇವಸ್ಥಾನ ಮೇನಿತ್ರ ದೇವಸ್ಥಾನ ಅಲ್ಪ ಕುಲ್ಲೋಡು ಬಕದಾದ ನೀ ರಾತ್ರಿ ಪುರ ಮತ್ತು ನಾಯಿದು ಪುರ ಉಪದ್ರರು ಪುರ ಸುಜಾತಮ್ಮ ಹೇಗಿದ್ದೀರಮ್ಮ ಅಂತ ಕೇಳ್ತಾರೆ ಸಂತೋಷ್ ಅವರು ಬಂದರು ಹಾಯ್ ಸಂತೋಷ್ ಅವರು ವೆಲ್ಕಮ್ ಹಾಯ್ ನವೀನ್ ಬ್ರೋ ಬತ್ತೀರಿ ಗುಡ್ ಮಾರ್ನಿಂಗ್ ನವೀನ್ ಬ್ರೋ ಚಾ ಪರಿಯರ ತಿಂಡರ ದಾದ ತಿಂಡಿ ಸಜ್ಜಿಗೆ ರೊಟ್ಟಿನ ಕೂಡ ಹೇಮಂತ್ ಚಾ ಪರಿಯರ ಲೈಕ್ ಡನ್ ಪನ್ನದು ಥ್ಯಾಂಕ್ ಯು ನವೀನ್ ಬ್ರೋ ಗುಡ್ ಮಾರ್ನಿಂಗ್ ಪನ್ನದು ಆಯ್ ಪ್ರೀತಿ ಸಾಯಿ ಶಾಂತಕ್ಕ ಪನ್ನದು ಹೇಮಂತ್ಗೆ ಸೊಂಟ ಬೇನೆನ ಪಾಪ ಅತ್ತ ಅಂದಿ ಬೂರ್ದು ಕೈಕಾರ್ ಬೇನೆ ಸೊಂಟ ಬೇನೆ ಬಂತು ಜೀರು ಕೈಕಾರ್ ಬೇನೆ ಬಂದಿರುತ್ತೆ ಸೊಂಟಲ ಬೇನೆ ತೋಜರು ಬೂರಿ ಬಕ್ಕಾವು ಬೇನೆ ಪೂಜೆ ಸೊಂಟ ಹಾಯ್ ನವೀನ್ ಅಣ್ಣ ಗುಡ್ ಮಾರ್ನಿಂಗ್ ಪನ್ನದು ಅನೀಶ್ ದಾನಿ ನೇಲ್ಪಾದೀನಿ ಅನೀಶನ ನೇಲ್ಪಾದ ಮಸ್ತ್ ದಿನ ಅಂಡಿಗೆ ಐಕಿನಿ ನೇಲ್ಪಾಯಿನಿ ಉದ್ದಾನಲ್ಲ ಆವಡಂತೆ ಹಾಯ್ ಪ್ರಸಾದ್ ಪನದುಲೆ ನವೀನ್ ಬ್ರೋ ಯಾನ್ ಏಪಲ ಓಟ್ ರಕ್ಷಿತಗಿನೇ ಬೇತೆ ಎರೇಗ್ಲ ಪಾಡು ಜಂದನ್ ಪೂರೆಲ್ಲ ರಕ್ಷಿತಾಗ ಓಟ್ ಮಾಡಿ ಎಲ್ಲರೂ ರಕ್ಷಿತಾಗೆ ಓಟ್ ಮಾಡಿ ಆಯ್ತಾ ನವೀನ್ ಬ್ರೋ ಹಾಯ್ ಅಂತ ಹೇಳಿದೆ ಸಜ್ಜಿಗೆ ಬನಲೆಡುಂಡು ಓ ಬನಲೆ ಇತ್ತೆ ಇದೆ ಬತ್ತದ ಕಂಚುಡ ಅಂದ್ ಬನಲೆ ಕಂಚುಡ ಅಂದಿತ್ತೆ ಗುಡ್ ಮಾರ್ನಿಂಗ್ ಪನದುಲ್ಲೇರು ಸಂತೋಷ್ ಬ್ರೋ ಹಾಯ್ ಸಂತೋಷ್ ಬ್ರೋ ಚಾ ಪರಿಯರ ತಿಂಡರ ದಾದ ತಿಂಡಿ ನವೀನ್ ಅಣ್ಣ ಅಂತ ಹೇಳ್ತಂದುಲ್ಲೇರು ಸಂತೋಷ್ ಓಕೆ ಸಂತೋಷ್ ಬ್ರೋ ಪ್ರೀತಿ ನೇಲ್ಪದಿನಿಗೆ ಪ್ರೀತಿ ಅಂತ ಹೇಳ್ತಂದ್ರೆ ನನ್ನಂದು ನೇಲ್ಪದಿನಿ ಅಂತ ಉದ್ದಾಡಲ್ಲ ಅವಡ ಅನೀಶ್ ದಾದ ತಿಂಡಿ ಎಂಕ್ ಸೇಮಿಗೆ ಪ್ರೀತಿ ಪನಂದುಲ್ಲೇರು ಅರವಶನಾದಿನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಮೊದಲು ನೀನು ಸಿಗಬಾರದಿತ್ತೆ ನನಗೆ ಇನ್ನಾದರೂ ಕೂಡಿ
ನೆನಪು ನೀ ನನ್ನನು ಕಳೆಯುವ ಮುನ್ನವೇ ದಾದ ತಿಂಡಿ ಪ್ರೀತಿಸ್ ಹಾ ನಿಷ್ಪರದೊಲ್ಲೇರು പേജ് ದಾದ ಉಂಡು ಆ പേജിಡಿ ಚಪಾತಿ ಶಾಂತಿ ಸಿರೇಗ್ ಪನ್ನದ ನೀರು ದೋಸೆ ಪ್ರೀತಿಸ್ ಪನ್ನದ ಚಪಾತಿ ನೀರು ದೋಸೆ ಇನಿ ಲೈವ್ ಮಲ್ಪೆ ಮಾತೆಲ್ಲ ಬಲೆ ಆವ ಪ್ರೀತಿಸ್ ಬರ್ಕ ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ ಅವ್ ನನ್ನ ಮಾತನ್ನಂಬಿ ಲವ್ವಲ್ ಸಿಕ್ಕಿದ್ದು ಪಂಗ್ದಾಮ ಲವ್ವೇ ಖುಷಿ ಎಲ್ಲ ಹುಸಿ ಹಾಯ್ ನೈಸ್ ಸಾಂಗ್ ಅಂತ ಹೇಳ್ತಾರೆ ರಾಘವೇಂದ್ರ ಅವರು. ಥ್ಯಾಂಕ್ ಯು ರಾಘವೇಂದ್ರ ಅವರೇ. ಲೈವಿಗೆ ನೀವು ಹೊಸಬರಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈವ್ಗೆ ಒಂದು ಲೈಕ್ ಕೊಡಿ. ಪದ್ಯ ಟೈಟ್ ತೋಜೋಡು ಸಿಸ್ ದಾದನ ಗೊತ್ತು ಜಿತ್ತ ಪೋಯಿರು ಪ್ರೀತಿ ನನ ಈರ್ಲ ಪದ್ಯ ಪನೋಡು ಅವೆ ಲೈವ್ ಆರು ಪನ್ಪೇರತೆ ಪದ್ಯ ಪ್ರೀತಿ ಸಿಸ್ ಪದ್ಯ ಪನ್ಪೇರು ಗಾನ ಕೋಗಿಲೆ ಪನಂದ್ರೆ ಥ್ಯಾಂಕ್ ಯು ಯಾನ್ ಪನ್ಪೆ ಆಂಡ ಪನ್ನೆ ಅವೆನೇ ಪನ್ಪಿನಿ ಬೇತೆ ಲಿರಿಕ್ಸ್ ಪಾಡ್ನ ಪನ್ಪೆ ಅಂದಂದ್ರೆ ಲಿರಿಕ್ಸ್ ಭಗವನಿಗೆ ಗೊತ್ತು ಪುಜ್ಜಿ ಎಂಕಲ್ ಅಂಚೇನೆ ಹೆಚ್ಚ ಪದ್ಯದ ಲಿರಿಕ್ಸ್ ಗೊತ್ತು ಪುಜ್ಜಿ ಮೊಕ್ಕಳು ಪಾಡೋಡು ಮೊಕ್ಕಳು ಎಲ್ಲ ಪಾಡುಜಿ ಲಿರಿಕ್ಸ್ ಯಾಲ ಮನ್ನಡಿ ಬಂದಿನಿ ಬಗ್ಗೆ ಇಂಚಿನಿ ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಮಿಡಿದರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆ ಕನಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ ಯಾನ್ ಪನ್ ಪ್ಯಾಂಡ ಸರಿತಾ ಸಿಸ್ ಬಂದ್ರು. ಹಾಯ್ ಸರಿತಾ ಸಿಸ್, ವೆಲ್ಕಮ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸರಿತಾ ಸಿಸ್. ಸರಿತಾ ಸಿಸ್ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ದು? ಎಂತ ತಿಂಡಿ ತಿಂದ್ರಿ? ಆಂಡೆ ಪ್ರೀತಿ ಪನೊಂದುಲ್ಲೇರು ಅನೀಶ್ ಅಂಡೆ ಪ್ರೀತಿ ಪನೊಂದುಲ್ಲೇರು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಸರಿತಾ. ಥ್ಯಾಂಕ್ ಯು ಪ್ರೀತಿ ಸಿಸ್, ಲೈಕ್ ಡನ್ ಪನೊಂದು ಥ್ಯಾಂಕ್ ಯು. ಟಿಫಿನ್ ಆಯ್ತು? ಆಗಿದೆ ಸಿಸ್, ನನಗೆ ನೀರು ದೋಸೆ. ನಿಮ್ಗೆ ಎಂತ? ಗಾಳಿಯೇ ನೋಡು ಬಾ ಪ್ರೀತಿ ಅನ್ನರ್ಥ ನಾವು ಬರ್ಪುಜಿಯೇ ಪ್ರೀತಿ ಸಿಸ್. ಕೆಲವು ಹೊಸ ಪದ್ಯ ಬರ್ಪುಜಿ ಪರತಾಡಲು ಅಂತ ಬರ್ಪುಣಿ. ಸಂತೋಷ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ಈ ನಂಬಿಕೆ ನನ್ನ ಬಾಳಿನಲಿ, ನಿನಗಾಗಿ ಈ ತನುಮನವೇ ನಿನಗಾಗಿ. ಸರಿತಾ ಸಿಸ್, ಓ ಅಮ್ಮದೆ, ಓ ಸರಿತಾ ಸಿಸ್, ನಾನು ಪದ್ಯ ಹಾಡುವಾಗಲೇ ನೀವು ಬಂದದ್ದಲ್ವಾ? ಸಾರಿ, ನೀವು ನಿನ್ನೆ ಕೂಡ ನನಗೆ ಬೇಜಾರಾಯ್ತು. ನನ್ಗೆ ಎಂತ ಹೇಳ್ಬೇಕಂತ ಗೊತ್ತಾಗುದಿಲ್ಲ ಸರಿತಾ ಸಿಸ್. ಸಾರಿ, ನಾನು ಪದ್ಯ ಹೇಳುವಾಗಲೇ ನೀವು ಬಂದದ್ದು. ಒಂದೇ ಉಸಿರಂತೆ ಇನ್ನು ನಾನು ನೀನು ಅಂತ ಹೇಳ್ತಾ ಇದ್ರೆ ಅವು ಮೊಂಡಿ ಅವು ಒಂದೇ ಉಸಿರು ಹಿಡ್ಪ ನೋಡಿ ಮಾಡು. ನಮ್ಮ ಒಂದೇ ಉಸಿರು ಪಲ್ದೆಪ್ಪಳ ಒಂದೇ ಉಸಿರಂತೆ ಇನ್ನು ನಾನು ನೀನು ಬೇರೆ ಏನು, ನೀನೆ ನಾನು ನಾನೇ ನೀನು, ಒಂದೇ ಕಾಡಲಂತೆ ಇನ್ನು ನಾನು ನೀನು, ತೀರ ಸಾಗರ ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು, ಹಾಡೆ ಕೋಗಿಲೆ ಒಂದೇ ಉಸಿರಿನ ಚಂದಿರನೆನ್ನನು ಅಂಜಿಕೆಯನ್ನು ಒಳಕೆನ್ನೆ ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ ನಿನ್ನ ಹೆಸರೇ ಕೊನೆಯ ಮಾತು, ಕೊನೆಯ ನಾದ, ಕೊನೆಯ ವೇದ, ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ. ಅವು ಸಾಕಾಪುಡು ಬಂದಾಗ. ಯು ಆರ್ ಗುಡ್ ಸಿಂಗರ್. ಥ್ಯಾಂಕ್ ಯು ರಾಘವೇಂದ್ರ ಅವರು, ಥ್ಯಾಂಕ್ ಯು ಸೋ ಮಚ್. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ, ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ, ಚಾಚಿದ ಕೈಗೆ ಆಕಾಶವೇ ತಾಗಿದೆ, ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ, ಮೊದಲ ಮಳೆಯಂತೆ ಇಳಿದೆ ನೀ ಮೆಲ್ಲಗೆ.
ಈ ಭೂಮಿ ಬಣ್ಣದ ಬುಗರಿ, ಈ ಭೂಮಿ ಬಣ್ಣದ ಬುಗರಿ, ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ, ನೀನಿದರ ಮೇಟಿ ಕಣೋ. ಟಿಫಿನ್ ಆಯ್ತು ಸಿಸ್ಸಿ, ಎಗ್ ನೂಡಲ್ಸ್ ತಿಂದೆ, ಟೀ ಕುಡಿಲಿಲ್ಲ. ಓ ಎಗ್ ನೂಡಲ್ಸ್ ಇವತ್ತು ನಮ್ಗೆ, ಇವತ್ತು ಶುಕ್ರವಾರವ, ನಮಗಿವತ್ತು ವೆಜ್. ಸರಿತ ಸಿಸ್, ಎಗ್ ನೂಡಲ್ಸ್ ಸೂಪರ್. ಇದು ರೆಸಿಪಿ ಹಾಕಿದ್ದೀರಾ ಎಗ್ ನೂಡಲ್ಸ್ ಇದು? ಟೀ ಜಾಸ್ತಿ ಅಭ್ಯಾಸ ಇಲ್ಲ ಸಿಸ್. ಹೌದಾ ಸಿಸ್, ನಾನೊಂದು ಬೆಳಿಗ್ಗೆ ಒಂದು ಕುಡಿತೇನೆ ಟೀ, ಮತ್ತೆ ಸಾಯಂಕಾಲ ಒಂದು ಕುಡಿತೇನೆ, 2 ಸಲ ಕುಡಿತೇನೆ ಟೀ. ಹಾಯ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ವಿಲಾಸಿನಿ ಸಿಸ್. ಹಾಯ್ ವಿಲಾಸಿನಿ ಸಿಸ್, ವೆಲ್ಕಮ್. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು. ಲೈಕ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳಿದೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ವಿಲಾಸಿನಿ ಸಿಸ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಗಾಡ್ ಅವರು ಏನು ಯೋಚನೆ ಮಾಡ್ತಾ ಇದ್ದೀರಾ ಗಾಡ್ ಅವರೇ? 26 ಲೈಕ್ ಆಗಿದೆ, ಥ್ಯಾಂಕ್ ಯು ಥ್ಯಾಂಕ್ ಯು. ದಟ್ಟ ಎಂತ ಗಾಡ್ ಅವರೇ, ಏನಾಯ್ತು ಗಾಡ್ ಅವರೇ? ಕಾಫಿ ಆಯ್ತಾ, ಟೀ ಆಯ್ತು, ತಿಂಡಿ ಆಯ್ತಾ? ರೆಸಿಪಿ ಎಂತ ವಿಲಾಸಿನಿ ಸಪೋರ್ಟಲ್ಲಿದೆ? ಇಲ್ಲ ಸಿಸ್, ಸಾರಿ ಬೇಡ ಆಯ್ತಾ. ಅಮ್ಮ ಅನ್ನೋ ಪದಕ್ಕೆ ಅಷ್ಟು ಶಕ್ತಿ ಇತ್ತು. ಹೌದೌದು, ಅಮ್ಮ ಅಂದರೆ ಹೌದು ಖಂಡಿತ, ಅಮ್ಮ ಅಂದರೆ ಪದಕ್ಕೆ ತುಂಬ ಶಕ್ತಿ ಇದೆ. ನನಗೆ ಅಮ್ಮ ನಾನು ಜಸ್ಟಿಗೆ ಓಪನ್ ಮಾಡಿದಾಗ ಆಗ ಪದ್ಯವಂತ ಹಾಗೆ ಹೇಳಿದೆ ನಾನು. ಅಮ್ಮನ ಸ್ನಾನವನ್ನು ತುಂಬಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಲ್ವಾ? ಅಮ್ಮ ಅಂದರೆ ಅಮ್ಮ ಎಂದರು ಕೋಟಿ ಪುಣ್ಯವು ಅಲ್ವಾ? ವಿಲಾಸಿನಿ ಸಿಸ್ ಗುಡ್ ಅಂತ ಹೇಳಿದೆ. ಕಾಫಿ ಟೀ ಆಯ್ತು? ಆಗಿದೆ ಆಗಿದೆ. ರೆಕ್ಕೆಯ ಕುದುರೆ ಏರಿ, ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನನ್ನ ಅಪ್ಪಯ್ಯ. ಅವು ಬರ್ಪುಜಿ ಅವು ಪದ್ಯನ ಕಲ್ದುಜಿ ಅವನಿ ಆಯ್ತು ಅವೇ ತಗೊಳ್ಳಿ. ನಾನು ನೋಡಿದ ಮೊದಲ ವೀರ, ಮಾತು ಕಲಿಸಿದ ಸಲಹೆಗಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಕದರೋ ಮೀಸೆಕಾರ ಮನಸೇ ಕೋಮಲ. ಅದು ರಿಲಿಕ್ಸ್ ಬರೋದಿಲ್ಲ, ಬರೆದು ಕಲಿತು ಹಾಡ್ತೇನೆ ನಾನು. ಚಂದ ಉಂಟು, ನನಗೆ ಇಷ್ಟ ಅದು ಪದ್ಯ. ಪ್ರಿನ್ಸಿಸ್ ಬೇಜಾರು ಮಲ್ಪೋಚಿ ಪ್ರಿನ್ಸಿಸ್. ಪರಂಪರೆ ಅಂತ ಹೇಳಿದ್ರೆ ಗಾಡ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮತ್ತು ಕನ್ನಡ ಅಂತ ವಿಲಾಸಿನ ಸಪೋರ್ಟಲ್ಲಿದ್ದಾರೆ. ನಿಮ್ಮ ಏಕಾಂಗಿ ಹೋರಾಟವೇ ನಿಮಗೆ ನೈಜ ಸಾಮರ್ಥ್ಯವನ್ನು ಹಾಗೂ ನಿಮ್ಮನ್ನು ಹೊರ ಜಗತ್ತಿಗೆ ಪರಿಚಯಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಗಾಡ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಶಾನ್ಸಿ ಸೂಪರ್ ಬಂದರೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ ವಿಲಾಸಿನ ಸಿಸ್. ಗಾಡ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಗಾಡ್. ವಿಲಾಸಿನಿ ಸಿಸ್ ಸಪೋರ್ಟ್, ಥ್ಯಾಂಕ್ ಯು. ವಿಲಾಸಿನಿ ಸಿಸ್ ಸಪೋರ್ಟು. ಪ್ರೀತಿ ಸಿಸ್, ಯಾನಿ ಎನ್ನ ಪಪ್ಪನ ನೆನಪುಗೂ ರೆಕ್ಕೆಯ ಕುದುರೆ ಏರಿ ಸಾಂಗ್ ಬಂದು ಪಾಡುವೆ ಸಿಸ್. ನೆಕ್ಸ್ಟ್ ಪಾಡಲಿ ಸಿಸ್, ಪಾಡಲಿ. ಅಣಿತ್ತೆ ಬೇಜಾರು ಮಲ್ಪೊಚ್ಚಿ ರವೆ ಖಂಡಿತ. ನಾವು ಪದ್ಯ ಯಾನ ಪಾಡ್ದೆ, ಶಾರ್ಟ್ ವಿಡಿಯೋ ಪಾಡ್ದೆ, ನನ್ನ ಪಪ್ಪನ ಫೋಟೋ ಪಾಡ್ದೆ ಒಂದು ರೆಕ್ಕೆ ಕುದುರೆ ಏರಿ ಪಾಡ್ಲೆ ಸಿಸ್. ಪೇಸ್ಟ್ ಹಚ್ಚಿ ಪದ್ಯ ಮಲ್ನಿ. ಗಾಡ್ ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು. ಕನ್ನಡ ಅಂತ ವಿಲಾಸಿನ ಸಪೋರ್ಟಲ್ಲಿದೆ. ಗಾಡ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಉಳ್ಳೆಯನ ವಾವ್ ಇಜ್ಜಿನ ಫುಲ್ ಪಿನ್ನದೆ ಉಪ್ಪೆತ್ತೆ. ಗಾಡ್ ಸಪೋರ್ಟಲ್ಲಿದ್ದಾರೆ. ಬೇತೆ ನೆಕ್ಸ್ಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು? ನಾನಾ? ಹೌದಾ? ಥ್ಯಾಂಕ್ ಯು ಗಂಗಾಧರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಅವರೇ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಒಂದು ಲೈಕ್ ಕೊಡಿ ಆಯಿತಾ? ಈನಾಗಲಿ ಮುಂದೆ ಸಾಗಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿಯೋ. ನನ್ನಾಳೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಳೆ ನನ್ನ ಮಾತು ಸುಳ್ಳಲ್ಲ. ಅನಿತಾ ಅವರಲ್ಲ ಇದು ಹೇಳಿದ್ದು? ಅನಿತಾ ಅವರೇ ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯ ಸಾಂಗ್ ಕೇಳಿದ್ದೀರಾ, ಥ್ಯಾಂಕ್ ಯು. ಚಲಿಸುವ ಕಾಲವು ಗಳಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ನಿನ್ನೆಯೋ ನಾಳೆಯೋ ಮುಂದಿನ
ಸಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ ನೀನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಓಕೆ ಬಾಯ್ ಮತ್ತೆ ಸಿಗೋಣ. ಋಣವಿದ್ರೆ ಖಂಡಿತ ಋಣವಿರ್ತದೆ ಗಾಡ್ ಅವರೇ, ಖಂಡಿತ ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್ ನೀವು ಲೈವ್ಗೆ ಬಂದು ಸಪೋರ್ಟ್ ಕೊಟ್ಟದಕ್ಕೆ. ಥ್ಯಾಂಕ್ ಯು ಗಾಡ್. ಬೇತೆ ಪೂರ ಬೇತೆಯೇ ಗುಡ್ ನೈಟ್ ಸಿಸ್. ಓ ದೇವಾ ವೆಂಜಿನೇ ಗುಡ್ ನೈಟ್ ಇತ್ತೆ ಗುಡ್ ಮಾರ್ನಿಂಗ್ ಅತ್ತೆ ಶಿವ ಅವರೇ ಗುಡ್ ಮಾರ್ನಿಂಗ್ ಅಲ್ವಾ. ವಿಲಾಸಿನಿ ಸಿಸ್ ಕನ್ನಡ ಇಲ್ಲಾಗ ಬರ್ಪೂಜರ ಮಂಗೆ ಇಲ್ಲಾಗ ಬರ್ಪೂಜ ಬರ್ಪುಣ್ ಬಕ ಮಂಗೆ ಬರ್ಪುಣ್ ಹೊರ ಎಂಕ ಮಂಗೆ ಪಡ ಪೋಡಿಗೆ ಹಾಕೊಂಡು ಮಾರೆ ಬೇರೆ ಬಂದಂಗೆ ತೂಪಿಗೆ ಬರ್ಪುಣ್ ಅಲ್ಪ ಲಾಗಿದ್ ನಡೆ ಪೂರ ಬರ್ಪುಂಡಿಗೆ ಮಂಗೆ ಪೋಡಿಗೆ ಹಾಕೊಂಡು ಕೆಲವೆರ್ನ ಲೈವ್ ಎಡ್ಡೆ ಆಪುಜಿದಾದನ ಏನ ಎಡ್ಡೆ ಐಜಿರೆಗಿತ್ತೆ. ಪ್ರೀತಿ ಸಿಸ್ ನಮಸ್ತೆ ಅಂತ ಹೇಳ್ತದೆ ಕೇಶವ್ ಅಪ್ಪ ಎಂಕುಲ್ ಪೂರಕ್ಕೆ ಏನ ಎಡ್ಡೆ ಪದ್ಯ ಅತ್ತ ಅಂದಿಯೇ ನಿಕುಲ್ ಪೂರ ಪನ್ನೆ ಮಾತೆಲ್ಲಕೇನ ಎಡ್ಡೆನೆ ಪದ್ಯ ಅಂಚತ್ ಪನ್ನಿಯಾನೆಯೋ ಅನಿಶ್ ಐಕುಪುರ ದಾದೆ ಅಂಚ ಪನ್ಪಿನಿ ಮಾತೆರ್ಲಕೇನ ಎಡ್ಡೆ ಪದ್ಯ ಮಾತೆರ್ಲ ಎಡ್ಡೆ ಪದ್ಯಕ್ಕೆ ಆರು ಹೊಸದು ಬತ್ತೇನೆ ಅಂಚ ಪನ್ಯಾನ್ ಬೇಜಾರು ಮಾಡ್ತಾರೆ ಬಲ್ಲಿ ಪದ್ಯಡು ಪುರ ಬೇಜಾರಿಲ್ಲ. ನಮ್ಮ ನವೀನ್ ಬ್ರೋ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಸಿಸ್ ಸಪೋರ್ಟ್ ಇದ್ದಾರೆ. ನವೀನ್ ಬ್ರೋ ಸಜ್ಜಿಗೆ ಆಂಡೆ ಅನೀಶ್ ಬ್ರೋ ಅಂಚೆ ಬಕ ನಿಕ ಬೇಜಾರು ಮಲ್ಪೆರಲ್ಲಿ ಮಾತ ಪದ್ಯಲ ಶೋಕೆ ಇಂಕ ಮಾತ ಪದ್ಯಲ ಇಷ್ಟ ಇಂಕ ಓಪುರ ಬರ್ಪುಣು ಬರಂದಿನ ಪದ್ಯಲ ಇಷ್ಟ ನಿಂಕ್ ತೂಲೆ ನಿಕ್ಲೆನ ಮಂಗೆ ಪನ್ಪುನಿ ಅಯ್ಯೋ ಎಂಗ್ಲೇನು ಮಂಗೆ ಅತ್ತಿ ಮಂಗೆ ಬರ್ಪುಜೆ ಕೇಳ್ಯಾರು. ಆರ್ತಿ ಮೋಕ್ಷ ಅವ್ರು ಬಂದರು. ಹಾಯ್ ಆರ್ತಿ ಅವರೇ ವೆಲ್ಕಮ್. ಆರ್ತಿ ಅವ್ರು ಲೈವ್ಗೊಂದು ಲೈಕ್ ಕೊಡಿ. ಆನ್ ಇತ್ತು ಮಗುನ ಸ್ಕೂಲ್ ರೆಡಿ ಮಾಡ್ತಿದ್ದೆ. ಓಕೆ ಸರಿತಾ ಸಿಸ್ ಓಕೆ ಥ್ಯಾಂಕ್ ಯು. ನೀವು ಲೈವ್ ಮಾಡ್ತೀರಾ? ಲೈವ್ ಮಾಡಿದ ಟೈಮಿಂಗ್ಸ್ ಹೇಳಿ ಆಯಿತಾ. ಅವು ಹಿಂದಿದಕ್ಕಲು ಪೂರ ಇಪ್ಪು ಇರತ್ತೆ ಅಕ್ಕಲ್ನ ಅಂಚನ. ಓ ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ. ಶಾಂತಿ ಸಪೋರ್ಟು. ಆನಂದ್ ಕುಮಾರ್ ಅವರು ಬಂದರು. ಹಾಯ್ ಆನಂದ್ ಕುಮಾರ್ ಅವರೇ ವೆಲ್ಕಮ್. ಲೈವಿಗೆ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಕನೆಕ್ಟ್ ಆಗಿ ಆಯಿತಾ. ಸೂಪರ್ ಸಪೋರ್ಟಲ್ಲಿದ್ದಾರೆ ಶಾಂತಿಸ್. ತಿನ್ನೋದಿಲ್ಲ ಸಜ್ಜಿಗೆ ಬಜ್ಜಿಲ್ಲ ಇಲ್ಲಿ ಸಜ್ಜಿಗೆ ಬಜ್ಜಿಲ್ಲ ವಾವ್ ತಿನ್ನೆ ಕನ್ನಡ ಪನೊಂದುಲ್ಲೇರು ಖಾರ ಬಜಿಲ ಚಪ್ಪೆ ಬಜಿಲ ಪಲ್ನೆ ತುಕ ಬೆಲ್ಲ ಪಾಡ್ದು ಮಸಾಲೆ ಪಾಡ್ದು ಖಾರ ಬಜಿಲ ಹತ್ತು ಖಾಲಿ ಸಕ್ಕರೆ ಪಾಡ್ದು ತಾರೆ ಪಾಡ್ದು ಬಜಿಲ ಪಲ್ನೆ ಅವು. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಯಾನು ಮೋನೆ ದೆಕ್ಕದು ಬರ್ಪೆ ವಾವಿಯೇ ಮೋನೆ ದೆಕ್ಕದು ಬಲೆ ಇತ್ತೆ ಗುಡ್ ನೈಟ್ ಪನ್ಯ ತೀರು ಮೋನೆ ದೆಕ್ಕದು ಬಲೆ ನವೀನಣ್ಣ ಪನಂದಿದೆ ಶಾಂತಿ ಅಂಚ ಅವ್ವೇ ಅಂದ ನವೀನ್ ಬ್ರೋ ನಮಸ್ತೆ ಅಂತ ಹೇಳಿದೆ. ಶಿವಿ ಅವರು ಆಯ್ ಕೇಶವ್ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಟೈಮಿಂಗ್ಸ್ ಇಲ್ಲ ಸಿಸ್ ಫ್ರೀ ಇದ್ದರೆ ಮಾಡ್ತೇನೆ. ಓಕೆ ಸರಿತ ಸಿಸ್ ನೋಟಿಫಿಕೇಶನ್ ಬಂದರೆ ಖಂಡಿತ ಬರ್ತೀನಿ ಸರಿತ ಸಿಸ್. ಶಾಂತಕ ನಮಸ್ತೆ ಅಂತ ಹೇಳಿದೆ. ಆಯ್ ಕೇಶವ್ ಬ್ರೋ ಅಂತ ಹೇಳಿದೆ. ನವೀನ್ ಬ್ರೋ ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಕನ್ನಡ ನಾಡಿನ ಜೀವನದಿ ಕಾವೇರಿ ಅವು ರಿಲೀಕ್ಸ್ ಬರೀತು ಜಿಯೇ. ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಅನ್ನವ ನೀಡುವ ದೇವನದಿ ವೈಯಾರಿ ಓ ಜೀವನದಿ ಈ ಕಾವೇರಿ ಈ ತಾಯಿಯೋ ನಕ್ಕರೆ ಸಂತೋಷದ ಸಕ್ಕರೆ ಮಮತೆಯ ಮಾತಿಗೆ ಭಾಗ್ಯದ ದಾತಿಗೆ ಮಾಡುವೆ ಭಕ್ತಿಯ ವಂದನೆ ಕೊಡಗಲಿನಿ ಹುಟ್ಟಿ ಹರಿಯುವೆ ನಲಿವಿಂದ ತರುತನಿಗೆಲ್ಲೆಲ್ಲೋ ಆನಂದ ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲಿದೆ ನಗೆ ಎಂಬ ಶ್ರೀಗಂಧ ಧುಮುಕುತ ಬೇಕಾದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ ನಲಿ ಕಾಡಲಿ ಕಲಕಲವಾಡುತ್ತ ನಾಟ್ಯವ ಮಾಡುವೆ ಮಂದಗಾಮಿನಿ
ಶಾಂತಿವಾಹಿನಿ ಚಿರನೂತನ ಚೇತನದಾತೆಯು ನೀನೆ ದಕ್ಷಿಣ ಮಂದಾಕಿನಿ ಕನ್ನಡ ನಾಡಿನ ಜೀವನದಿ ಕಾವೇರಿಯೋ ಜೀವನದಿ ಈ ಕಾವೇರಿ. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಪದಿಂಗಿ ಬಜಿಲ್ಲೋ ಪದಿಂಗಿ ಬಜಿಲ್ ಎಡ್ಡಾಪುಣಿ ಸಜ್ಜಿಗೆ ಬಜಿಲ್ಲ ಎಡ್ಡಾಪುಣು ಪೊಡಿ ಬಜಿಲ್ ಸಜ್ಜಿಗೆ ಮಲ್ಪುನೆ ಬರೀ ಬಂಗು ಖಾಲಿ ಪೊಡಿ ಬಜಿಲ್ ಸಜ್ಜಿಗೆ ಮಲ್ಪುನೆ ಬಾರಿ ಬಂಗು ಅತ್ತಿ ನವಿಂದ್ರು ಬೆಲ್ಲ ಪಾಡ್ದು ಬಕ್ಕ ಮಸಾಲೆ ಪಾಡ್ದು ತಾರೆ ಪಾಡ್ದು ಪೂರ ಬೆರೆಸಿದ ಬಜಿಲ್ ಮಲ್ತಾರೆ ಶೋಕಾಪುಂಡು ಸಜ್ಜಿಗೆ ಬಜಿಲ್ ಪದಿಂಗಿ ಬಜಿಲ್ ಗ್ಲವ್ ಬಜಿಲ್ ಎಡ್ಡಾಪುಣು ಇಂಕುಲು ಅಂಚೆನೆ ಮಲ್ಪುಂಡು ಅಂಡ ಎಡ್ಡೆ ಉಂಡು ಪದ ಮಾತ್ರ ಅಂದೇ ಶೋಕುಂಡು ಅರ್ಥಪೂರ್ಣವಾದ ಪದ ಮಾತ ಪದ್ಯ ಶೋಕುಂಡು ಅಲ್ಲ ಒಂದೆಲ್ಲ ಶೋಕುಂಡು. ಕೀರ್ತಿ ಜೈನ್ ಅವ್ರು ಬಂದರು ಹಾಯ್ ಅಂತ ಹೇಳ್ತಾರೆ. ಹಾಯ್ ಕೀರ್ತಿ ಜೈನ್ ಅವರು ವೆಲ್ಕಮ್. ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ? ಸೂಪರ್ ಕೇಶವ್ರು ಅಂತ ಹೇಳ್ತಾ ಇದ್ರೆ ಆಂಡ ಚಾಕೇನಂದ್ರೆ ಚಾ ಆಂಡಿ ಇರ್ನಾಂಡೆ ಗಾನ ಕೋಗಿಲೆ ಪನ್ನೋದಿಲ್ಲ. ಥ್ಯಾಂಕ್ ಯು. ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ. ಮೀದು ಬನ್ನಾಗ ನಿಕ್ಲಿಗೆ ಲೇಟ್ ಆಪುಣತೆ ಐಕ್ ಮೋನೆ ದೆಕ್ಕದು ಬರ್ಪಿನ ಅವ್ರು 2 ಜನ ಮೀಯರೆ ಪೋತಿರು ಬೈಜಿರು ನಲ್ಲ. ಕೀರ್ತಿ ಜೈನ್ ಯಾವ ಕೇಶವ್ ಬ್ರೋ ಅಂತ ಹೇಳ್ತಂದ್ರಲ್ಲಿ ವಿಲಾಸಿನಿ ಸಪೋರ್ಟಲ್ಲಿ ಎಡ್ಡೆ ಅಟೆಂಪ್ಟ್ ಮಲ್ತಾರೆ ಬಂಗೊಂಡು ಅವು ಪದ್ಯ ಪೂರ ಬಂಗೊಂಡು ನಮ್ಮ ಪನ್ಪಿನಿ ನಮ್ಮ ಒಂಚೂರು ಪನ್ಪಿನ ಆಡ ಏತು ಬಂಗೊಂಡು ಗೊತ್ತಿನ ಅವು ಪದ್ಯ ಪೂರ ಪನ್ರೆ ಮಸ್ತ್ ಬಂಗೊಂಡು ಸಿಸ್ ವರಾನೆ ನೆಟ್ವರ್ಕ್ ಪೋಯಿನಿ ವೈಫೈ ಕೆಲವರ ಅಂಚಿನ ಅಂದಂದಿ ಒಂಚ ಆಪುಡೋರವರ ಲೈಕ್ ನಾನು ಮ್ಯೂಟ್ ಸಪೋರ್ಟು ಹೊರಗಿದ್ದೇನೆ. ಓಕೆ ದೊಡ್ಡಪ್ಪ ಅವರೇ ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಹಾಯ್ ಅಂತ ಹೇಳಿದೆ. ಶಾಂತ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಕೇಶವಣ್ಣ ಹಾಯ್. ಮೀಯರ ಪೂರ ಮೀಯರೆ ಪೋತಿರು 2 ಜನ ಮೀಯರೆ ಪೋತಿರು ಬೈಜೀರು 6 ಮೀ ಪೂಜೆರಿಗೆ ಮೋನೆ ದೆಕ್ಕುವರಿಗೆ ದಾನೆ ಪುಣ್ಯ ನಿನ್ನ ಮನಸಿಂಕ್ ತೆರಿಯಂದೆ ಪೋವಾ ಮನಸಿಂಕ್ ತೆರಿಯಂದೆ ಪೋವಾ ಆಸೆ ಈ ಕಾಪೂವ ಪಿಂಗಾರ ಪೂವ ಕಾಪೂನ ಪಿಂಗಾರ ಪೂವ. ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ. ಹೌದು ಅದೇ ಕೆಲವರ ವೈಫ್ ಅಂಚೆನೆ ವೈಫ್ ಅಂಚತ್ತೆ ವೈಫ್ ಹತ್ತಂಚ ವೈಫ್ ಪನುಚ್ಚಿ ವೈಫೈ ಪಲ್ಲೆ ವೈಫೈ ಅಂಚ ನೆಟ್ವರ್ಕ್ ಬನ್ನಿ ವೈಫನ್ ಪಂತಜಿ. ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ. ದೊಡ್ಡಪ್ಪ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಶಾಂತ ಸಿಸ್ ವಿಲಾಸಿನಿ ಸಪೋರ್ಟಲ್ಲಿ ಥ್ಯಾಂಕ್ ಯು ವಿಲಾಸಿನಿ ಥ್ಯಾಂಕ್ ಯು ಸೋ ಮಚ್. ಶಾಂತ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಅನಿಶ್ ಯಾನ್ ತೂಪೆ ಮುಗುಳಿ ಮುಸುಂಟುದಾರು ಪನ್ಪಿನಿ ಅನಿಶ್ ಯಾನ್ ತೂಪೆ ಮುಗಿಲಿ ಮುಸುಂಟುದಾರು ಪನ್ ಮುಗುಲ್ ಏರ್ ಪನ್ಪಿನಿ ಅಂಚ. ಓಂ ನಮಃ ಶಿವಾಯ ಅಂತ ಹೇಳ್ತಾರೆ ದೊಡ್ಡಪ್ಪ ಅವರೇ ಓಂ ನಮಃ ಶಿವಾಯ. ಮಿತ್ ತೂಲೆಗೆ ಬರೀತೀನಿ ದಾದಿ ಬರೀತಾರೆ ಏನ ಬರೀತಾರಿಯೇ ಅವು ದಾದಿ ಕೆಲವರು ವೈಫೈ ಅಂಚನತೆ ಅವತ್ತೆ ಬಕೋಯಿ ಕೂಡ ಈರವು ಪಡಿಲ್ದು ಖಂಡಿತಾರ್ನ ಒಂಜಿ ರೀಲ್ಸ್ ತೂಪರ ಎಡ್ಡೆ ಕಾಮಿಡಿ ಆಪುಂಡಿಯೇ ವಾ ನೆರಡೆ ಗೊತ್ತುಂಡೆ ಪಡಿಲ್ದ ಆಶಾ ಪಂಡಿತ್ ನಾನ ಹಾರ ಒಂದು ಆಶಾ ಸಿಸ್ ತೂಪೆ ನಾಂದಿಯಾನ್ ತೂಪೆ ತೋಜುಡಾರ್ನ ರೀಲ್ಸ್ ಅಂದಂದ ನೆರ್ಪಿತ್ತೆ ಮಾತಿರ್ಗಳತ್ತು ಕೆಲವು ಬ್ಯಾಡ್ ಕಾಮೆಂಟ್ಸ್ ತಕ್ಲೆ ಮಾತ್ರ ನೆರ್ಪಿನ್ ತೋಜೋಡು ಯಾನು ಒಂದೆಂತ ತೂಪೆ ಇಂಚ ಫೇಸ್ಬುಕ್ ತೋನಾಗ ಬರ್ಪುನಿ ಅಂದ ಪ್ರೀತಿ ಅವ್ವೇ ಪನೊಂದುಲ್ಲೇರು ಎನ್ನಿದೆ ಕೋಗಿಲೆಯೋ ಪಲ್ಲವಿಯ ದನಿಯನಿ ವಿನೂತನ ಜೀವ ಭಾವನಿ ತಂದೆ ಏಕೋ ಏನೋ ಕಣೆ ನಾನು ಎದುರಲ್ಲಿ ನೀನಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಕಾಣುತ್ತ ನನ್ನಂದ ಕಾಣದ ಆನಂದ ಹೊಸ ಬಯಕೆಯು ನಿನ್ನಿಂದ ನನ್ನೆದೆ
ಹಾಡಿದೆ ಕೋಗಿಲೆಯು ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನೆ ತಂದೆ. ನನ್ನ ಮೋನೆಗೆ ತೊಟ್ಟೆ ಕಟ್ಟೋಡಿ ಜಿನ ಚಳಿ ಹಾಕೊಂಡು ಅಂದ ಬಂದೆ ಸಿಸ್ ಅಂತ ಸರಿತ ಸಿಸ್ ಅಂದು ಪ್ರೀತಿ ಅವೇ ಪನೊಂದುಲ್ಲೇರು ಸರಿತ ಸಿಸ್ ಬಂದ್ರು, ಮಗುವನ್ನು ಸ್ಕೂಲಿಗೆ ಕಲಿಸಿ ಬಂದ್ರ. ನಾಗೇಶ್ ನಾಯಕ್ ಅವರು ಹಾಯ್ ಅಂತ ಹೇಳ್ತಿದ್ರೆ, ಹಾಯ್ ನಾಗೇಶ್ ನಾಯಕ್ ಅವರೇ, ವೆಲ್ಕಮ್. ನಾಗೇಶ್ ನಾಯಕ್ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಸಿಸ್ ಟಿಪ್ಸ್ ಕೊಡಿ ಹೇಗೆ ಗ್ರೋ ಆಗೋದು ಯೂಟ್ಯೂಬಲ್ಲಿ ಅಂತ. ಒಬ್ಬ ನನಗೆ ಗೊತ್ತಿಲ್ಲವ. ಏನು ಗೊತ್ತಾ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೇಕಂತ ಹೇಳ್ತಾರೆ. ಯೂಟ್ಯೂಬಲ್ಲಿ ಗ್ರೋ ಆಗಬೇಕಾದ್ರೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು, ವಿಡಿಯೋ ವೈರಲ್ ಆಗಬೇಕಂತ ಹೇಳ್ತಾರೆ. ನನಗೆ ಕೂಡ ಅಷ್ಟೇ ಗೊತ್ತು, ನನ್ನ ವಿಡಿಯೋ ಕೂಡ ಓಡುದಿಲ್ಲವ. ಸರಿತಾ ಸಿಸ್ ವಿಡಿಯೋ ಹೋಗುದಿಲ್ಲ, ಭಾರಿ ಕಷ್ಟದಲ್ಲಿ 100, 50, 80 ಹೋಗ್ತದೆ ಅಷ್ಟೇ. ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೇಕಂತೆ, ಮತ್ತೆ ವಿಡಿಯೋ ಹಾಕ್ಬೇಕಂತೆ ದಿನಾಲು, ಇಲ್ಲದಿದ್ರೆ ವಾರಕ್ಕೆ ಒಂದು 3-4 ವಿಡಿಯೋ ಹಾಕಬೇಕು. ಹಾಗೆ ಚಾನಲ್ ಗ್ರೋ ಆಗ್ಬೋದು, ಆದರೆ ಟೈಮ್ ತಗೊಳ್ತದೆ ಚಾನಲ್ ಗ್ರೋ ಆಗಲಿಕ್ಕೆ. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಮೋನೆಗ್ ತೊಟ್ಟೆ ಕಟ್ಟೋಡ್ಗೆ ನೀರು ಕಟ್ಟೋಡು ಅನೀಶ್ ಚಲಿಯತೆ. ನೈಸ್ ಸಾಂಗ್ ಅಂತೇಳಿ, ಥ್ಯಾಂಕ್ ಯು ಸರಿತಾ ಸಿಸ್, ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು. ಆಶಕ್ಕಯ್ಯೆ ರೀಲ್ ಸ್ಟಾರ್ ಮೊಸುಂಟು ಕುರಿದ ಮೋನೆ ದಾಯಿ ನಾನು ಅಂದಂದು ಗೊತ್ತು ನಂದನ್ನು ಗೊತ್ತಾನ ತೂಪೆ ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಅನೀಶ್ ಅಂತ ಹೇಳ್ತಾನೆ ಅಂದು ಪ್ರೀತಿ ಹೆಂಗೆ ಮಸ್ತ್ ತೆಲಿಕೆ ಬರ್ಪುಣಿ ಅಂದಂದು ಆರು ನಾವು ಕೆಲವೊಂದು ನಂಗೆ ತೆಲಿಕೆ ರೀಲ್ಸ್ ಬರೋ ತೂಪ ಎಡ್ಡೆ ಪೋಪುಣು ವೈರಲ್ ಉಂಟು ರೀಲ್ಸ್ ಸರ್ ನಾ ಸಿಸ್ ಸ್ಕೂಲ್ ಕಳಿಸಿ ಬಂದೆ. ಓಕೆ ಸರಿತಾ ಸಿಸ್, ಬಾಯ್ ಟುಮಾರೋ ದಾದಿ ಕೇಶವಣ್ಣ ಟುಮಾರೋ ಏನೀಗ ಬಾಯ್. ಯು ಆರ್ ಸೆಲೆಕ್ಟೆಡ್ ಫ್ರಮ್ ನವೀನ್ ಬ್ರೋ ಸೆಲೆಕ್ಟ್ ಆಯ್ನಾ పోయి అంజన నాన్న సరిగా కొంచెం పోయారే బాకి ఉన్నమ్మ పోయి ఈ రావు టమ్కి పోతాను పోనాగా అವು ಬೋಡಾಪ್ ನಾವು ನನ್ನದೇ ಕೋಗಿಲೆಗೆ ಟಮ್ಕಿ ಬೋಡಾಪ್ ನೆನ್ನೆ ಟಮ್ಕಿ ಇಜ್ಜದ ಎಂಕಲ ಅನೀಶ್ ಬರೋದು ಅಂದ ಅವೇ ಪ್ರೀತಿ ಬರೋದಿಲ್ಲ ಆಸಿಸ್. ಹೌದು, ನಾವು ಏನು ಕಂಟೆಂಟ್ ಕೊಟ್ಟು ಯೂಟ್ಯೂಬ್ ರೆಕಮೆಂಡ್ ಮಾಡಲ್ಲ. ಹೌದು ಸರಿತಾ ಸಿಸ್, ನಾವು ವಿಡಿಯೋ ಆಗ್ತಾ ಇರುವ ಯಾವಾಗಲಾದ್ರೂ ಒಂದು ದಿನ ಆದರೆ ಯಾವಾಗಲಾದ್ರೂ ಒಂದು ದಿನ ವಿಡಿಯೋ ವೈರಲ್ ಮಾಡ್ಬೋದು. ನಾವು ಅದು ಭರವಸೆಯಲ್ಲಿ ಇರ್ಬೇಕು ಅಷ್ಟೇ. ಯಾವಾಗಲೂ ಒಂದು ದಿನ ಖಂಡಿತ ನಮ್ಮ ವಿಡಿಯೋ ವೈರಲ್ ಆಗ್ತದೆ, ನೋಡಿಬೇಕಾದ್ರೆ. ಹೆಲೋ ಅಂತ ಹೇಳ್ತಾ ಇದ್ದಾರೆ ಕೀರ್ತಿ ಸಿಸ್ಸ ಅಲ್ವಾ? ಕೀರ್ತಿ ಜೈನ್ ಅವರೇ ಹಾಯ್. ಪಿರವುಡು ನಾಯಿ ಬರೋಂದು ಅಪ್ಪಗ ಬಲಿಪುಂಡು ವಿಡಿಯೋ ಅವು ವಿಡಿಯೋ ಬಲ್ಪುಜಿ ಅವು ನಮ್ಮ ಬಲಿಪುಂಡು ನಾಯಿ ಬಂದಾಗ ವಿಡಿಯೋ ಒಡೆ ಬಲಿಪುಂಡು ನಮ್ಮ ಬಲಿಪುಡು ಹಾಪುಂಡು ಪಿರವುಡು ನಾಯಿ ಬಂದಾಗ ಹೆಂಗ್ ನಾಯಿದ್ದು ನಾನೇ ಪೋಡಿಗೆ ಹಾಪುಂಡು. ಸರಿತಾ ಸಿಸ್ ಹಾರ್ಡ್ ಕೊಡ್ತಾ ಇದೆ, ಥ್ಯಾಂಕ್ ಯು. ಸರಿತಾ ಸಿಸ್ ಸಪೋರ್ಟಲ್ಲಿದೆ, ಥ್ಯಾಂಕ್ ಯು. ಎಂಟ್ರಿ ಸೀನ್ ಬನ್ನಿ ಭಾಸ್ಕರ್ ಅವರೇ, ಸೈಡಿಗೆ ನಿಲ್ಲಿ. ಭಾಸ್ಕರ್ ಅವ್ರು ಬಂದ್ರೆ ಎಲ್ಲ ಸೈಡ್ ನಿಲ್ಲಿ. ಸರಿತಾ ಸಿಸ್ ಸಪೋರ್ಟಲ್ಲಿ ಥ್ಯಾಂಕ್ ಯು. ಅನೀಶ್ ದಾರಿ ಬಿಡಿವರಿಗೆ ಕೋಗಿಲೆ ಹೋಗಿದೆಯಾ ಕಂತೀಯ ನಿನ್ನ ಕೇಳಿದೆ ಏನಂತೀಯ ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ ಕೇಳಿದೆ ಏನಂತೀಯ ನಿನ್ನ ಕೂಗಿದೆ ಹೂ ಅಂತೀಯ ಗಂಗೆಯ ಕೇಳು ಗಾಳಿಯ ಕೇಳು ಇವಳಿಗೆ ನನ್ನ ಮನಸ್ಸಿಡುವೆ ಜನುಮದ ಪ್ರೀತಿಯ ನಾನೆರೆವೆ ನನ್ನ ತರಂಗ ನೀನಲ್ಲವೇ ನಿನ್ನಾಸೆಯೆಲ್ಲ ನನದಲ್ಲವೇ ಆ ಸಾಗರದಿ ನಾ ಮುಳುಗಿದರು ಅದ ನಂತರ ಲಿರಿಕ್ಸ್ ಬರುವುದಿಲ್ಲ ಅಷ್ಟೇ ಬರುದು. ಅವು ಅರ್ಧ ಲಿರಿಕ್ಸ್ ಬರ್ತಾರೆ. ಈಗಿನ ಪದ್ಯ ಭಾರಿ ಶೋಕದ ಪದ್ಯ ಅವು. ಈ ಕನ್ನಡ ಮಣ್ಣಿನ ಮಗ ಎಂಟ್ರಿ. ಹೌದೌದು ಭಾಸ್ಕರ್ ಅವರು, ವೆಲ್ಕಮ್. ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೇವೆ. ನಿಮ್ಗೆ ಅನೀಶ್ ಪಿನ್ನಿದೆಪ್ಪೊಡೆ ಅನೀಶ್ ಪಿನ್ನಿದೆಪ್ಪೊಡ ಅನೀಶ್ ಆಯ್ಪನದು. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ನಿನ್ನ ಪದ್ಯ ಕೇಳಿ ನನ್ನ ಕಿವಿ ಹೋಯಿತು. ಓ ದೇವ, ನೀವಿದ್ದಿರವಾ ಶಾಲೆಗೆ ರಜೆ ಗೋಳಿ ಪಜ್ಜೆ ಅವರು ಇದ್ದೀರಾ? ಕಿವಿ ಹೋಯ್ತಾ? ಬೇರೆ ತರುವಾಯ್ತಾ ಕಿವಿ? ನಮ್ಮ ಹೆಮ್ಮೆಯ ಕನ್ನಡತಿಗೆ ಒಂದು ಲೈಕ್ ಕೊಟ್ಟೆ. ಥ್ಯಾಂಕ್ ಯು ಭಾಸ್ಕರ್ ಅವರು, ಥ್ಯಾಂಕ್ ಯು ಸೋ ಮಚ್. ಅಕ್ಕಿ ಹೆಂಗೆ ಮೋನೆಗೆ ತೊಟ್ಟೆ ಕಟ್ಟಲ ಪನ್ನು ಮಸ್ತ್
ಮಸ್ತ್ ಪನ್ನ ಮಸ್ತ್ ಏ ಬೇಜಾರಂಡ ದಾಯಿ ಬೇಜಾರು ಮಲ್ಪುಣಿ ಈರು ಎಂಕ ಬನ್ನಿ ಅದು ಯಾ ನೀರೇ ಬನ್ನಿ ಓ ಬೇಜಾರು ಮಲ್ಪಚ್ಚಿ ತೊಟ್ಟೆ ಬಡ್ಚಿ ತೊಟ್ಟೆ ಕಟ್ಟೊಚ್ಚಿ ಅವೇ ಯಾನೇನು ಕುಸಲ್ಗಂದ ಇಟ್ಲ ಬೇಜಾರಾಡಿರೇಗ ದಾಯಿ ಬೇಜಾರು ಮಲ್ಪ ಕಾಂಡೆ ಕಾಂಡೆ ಬೇಜಾರು ಮಲ್ಪ ಬಲ್ಲಿ ಅನಿಶ್ ತೆಲಿಕೆ ಬರೋದು ಕೂಡ ತೆಲಿಕೆಲ್ಲ ಬರ್ಪುಣ ಅಂಚ ಗುರುತು ಅವ್ರು ಬಂದ್ರು. ಹಾಯ್ ಗುರುತು ಅವರೇ, ವೆಲ್ಕಮ್ ಲೈವ್ಗೆ. ಹೊಸಬರಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ ಆಯ್ತಾ, ಹಾಗೆ ನನ್ನ ಚಾನಲ್ ಅನ್ನು ಲೈಕ್ ಕೊಡಿ. ಚಾನಲ್ಗೆ ಹೊಸ ಸಪೋರ್ಟ್ ಅಲ್ಲಿ ಇದ್ದಾರೆ, ಥ್ಯಾಂಕ್ ಯು. ಓಕೆ ಸಿಸ್, ಬಾಯ್. ಹ್ಯಾಪಿ ಫ್ರೈಡೇ ಸರಿತ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಕೊಡೋದಕ್ಕೆ, ಥ್ಯಾಂಕ್ ಯು. ಹೋಗಿ ಬರ್ತೇನೆ, ಶುಭವಾಗಲಿ. ಹೋಗುದಾ ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಕೊಟ್ಟು ಒಂದು ಲೈಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಬಾಯ್ ಭಾಸ್ಕರ್ ಅವರೇ, ಬಾಯ್. ಥ್ಯಾಂಕ್ ಯು. ನಿಮ್ಮ ಈ ಬ್ಯುಸಿ ಇದರಲ್ಲಿ ಕೂಡ ನಮಗೆ ಬಂದು ಸಪೋರ್ಟ್ ಕೊಡ್ತೀರಲ್ಲ, ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ. ಆಯಿತು, ಟೀ ಆಯಿತಾ, ಟಿಫಿನ್ ಆಯಿತಾ? ಆಗಿದೆ ಮನಶ್ರೀ, ಟೀ ಆಗಿದೆ, ಟಿಫಿನ್ ಆಗಿದೆ, ದೋಸೆ ತಿಂದೆ, ಎಲ್ಲ ಆಯಿತು. ಆದ ನಂತರ ಬಂದು ಇಲ್ಲಿ ಕೂತ್ಕೊಳ್ಳೋದು ನಾನು ಲೈವಿಗೆ. ಮನಶ್ರೀ ಅವರೇ, ನಿಮ್ಮದು ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಅನೀಶ್ ಬೇತೆ ಸಮಾಚಾರ ಪನೋಡು ಅನೀಶ್, ಬೇಜಾರಂಡ ಇಜ್ಜತೆ ಬೇಜಾರು ಮಲ್ಪ ಬಲ್ಲಿ ಅನೀಶ್. ಸಿಡ್ಕೆ ಹಾಕೋ ನನ್ನ ಜಾಣ. ವೀರೇಶ್ ಅವರು ಅಂಕಲ್ ಬಂದ್ರಾ? ವೀರೇಶ್ ಅಂಕಲ್ ಹೇಗಿದ್ದೀರಾ ನೀವು? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ವೀರೇಶ್ ಅಂಕಲ್ ಅವರೇ ಹೇಳಿ. ಮತ್ತೆ ನೀವು ಹೊಸಬರಾಗಿದ್ರೆ ವೀರೇಶ್ ಅವರೇ, ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಆಯ್ತಾ, ಹಾಗೆ ಲೈವ್ಗೊಂದು ಲೈಕ್ ಕೊಡಿ. ವಾ ಒಂಜಿ ಪಕ್ಕಿ ಉಂಡಿ ಎತ್ತಿರಾವುದು ಆ ಉಂದಿಯೇ ಪಾರಿವಾಳ ಕಬೂತರ್ ಜಾ 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 ಕಬೂತರ್ ಜಾ. पहली प्यार की पहली चिट्ठी साजन को दिया, कबूतर जा 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 कबूतर जा. ಅವು ಒಂಜಿ ಪಕ್ಕಿ ಪೋಂಡಿ ಅವು ಒಂದು ಪಾರಿವಾಳೆ. ವೀರೇಶ್ ಅವರು ಎಂತ ವೀರೇಶ್ ನಗೋದು? ಸಾರಿ ಇರೇಗ ಪನ್ನಿ ಅತ್ತಿಯೇ ತೊಟ್ಟೆ ಕಟ್ಟಾರೆ, ಚಳಿ ಅತ್ತೆ ಅಂಚ ಮೋನೆ ತೆಕ್ಕನಾಗ ತೊಟ್ಟೆ ಕಟ್ಟಾರೆ ಬನ್ನಿ. ಓ ಅಂದ ಮಲ್ಲೇಜು ಎಂಕ ನಾಲೆಜ್ಜಿ ಬೇಜಾರು. ಅನೀಶ್ಗೆ ಬೇಜಾರಾಗಿದೆ. ಓ ಕಾಫಿ ಆಗಿದೆ ಅರಿಯ ವೀರೇಶ್ ಅಂಕಲ್ ಅವರೇ, ಕಾಫಿ ಆಗಿದೆ. ನಿಮ್ದಾಯ್ತಾ ವೀರೇಶ್ ಅಂಕಲ್ ಕಾಫಿ? ಥ್ಯಾಂಕ್ ಯು ವೀರೇಶ್ ಅಂಕಲ್ ಅವರೇ, ನೀವು ಬಂದಿದ್ದೀರಾ, ನಮಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ರಘು ಶೆಟ್ಟಿ ಅವರು ಬಂದರು. ಹಾಯ್ ರಘು ಶೆಟ್ಟಿ ಅವರೇ, ವೆಲ್ಕಮ್. ರಘು ಶೆಟ್ಟಿ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಏನೇನೋ ಆಸೆ ನೀ ತಂದ ಬಾಸಿಂದು ಹೊಸತನ, ಏನೇನೋ ಆಸೆ ನೀ ತಂದ ಭಾಷೆ, ಇಂದು ಹೊಸತನ ಕಂಡು ತನು ಮನ ತೂಗುತ್ತಿದೆ ಬಾ ಎಂದು ನಿನ್ನ. ಹೆಂಗ್ ಚೊಲ್ಲರ್ ಯಾನು ಶರುಲೆ ಹಿರೇ ಚೊಲ್ಲರ್. ನನ್ನ ಏಜ್ 23. ಓ ನಿಮ್ಮ ಏಜ್ 23ಯಾ? ಮತ್ತೆ ಯಾಕೆ ಆಂಟಿ ಅಂತ ಕರೆಯುವುದು? ಅಕ್ಕ ಅಂತ ಕರೀಲಿಕ್ಕೆ ಆಗುದಿಲ್ಲವಾ? ನಮ್ಮ ಕಡೆ ಇಲ್ಲೆಲ್ಲ ಅಕ್ಕ ಅಂತ ಕರೆಯುದು, ಮತ್ತೆ ಆಂಟಿ ಯಾಕೆ ಕರೆಯುವುದು? 23 ಆಗಿದೆ ಅಲ್ಲ, ಅಕ್ಕ ಇಲ್ವಾ? ನಾನು ಅಕ್ಕಗೆ ಕಾಣೋದಿಲ್ವಾ ನಿಮಗೆ ವೀರೇಶ್ ಅವರೇ? 23 ಅಂದರೆ ಚಿಕ್ಕ ಮಗುವಲ್ಲ ನೀವು, ದೊಡ್ಡವರಾಗಿದ್ದೀರಾ. 23 ಆಗಿದೆ, ಮದುವೆ ವಯಸ್ಸು ಬಂದಿದೆ. ಅಕ್ಕ ಅಂತ ಕರೀಲಿಕ್ಕೆ ಆಗೋದಿಲ್ಲವಾ? ಆಂಟಿ ಯಾಕೆ? ನಿಮಗೆ ಅಂಕಲ್ ಕರೆದ್ರೆ ಬೇಜಾರಾಗ್ತದ ಅಂಕಲ್ ಅಂತ ಕರೆದ್ರೆ? ನೀವು ಚಿಕ್ಕ ಮಗುವಾಗಿದ್ದರೆ ಪರವಾಗಿಲ್ಲ, ಆಂಟಿ ಅಂತ ಕರೆದ್ರೆ ನನಗೆ ಕೂಡ ಖುಷಿಯೇ. ನೀವು 23 ಇದ್ದೀರಾ, ನೀವು ನನಗೆ ತಮ್ಮನ ಏಜ್ ಇರ್ಬೋದು. ತಮ್ಮ ಆಗಿದ್ರೆ ನೀವು ನನ್ನನ್ನು ಹೇಗೆ ಕರಿಬೇಕು? ಅಕ್ಕ ಅಂತ ಕರಿಬೇಕಲ್ವಾ? ನಿಮಗೆ ಬೇಜಾರಾಗ್ತದೆ ಅಲ್ವಾ? ಹಾಗೆ ನಿಮ್ಮ ವಯಸ್ಸು ಹೇಳಿದ್ದು ನೀವು ಅಲ್ವಾ? ಮನಶ್ರೀ ಅವರು ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಮನಶ್ರೀ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೇಟ್ ಆಂಡ್ ಮೀಯರ್ ಮೀದುವಲೆ ನಿಮ್ಮದು ಮ್ಯಾರೇಜ್ ಆಗಿದೆ ಅಲ್ವಾ? ಸೊ ಅದಕ್ಕೆ ನಿಮಗೆ ಆಂಟಿ ಅಂತ ಹೇಳಿದೆ. ಮ್ಯಾರೇಜ್ ಆಗಿದ್ರೆ ನಮ್ಮ ಕಡೆ ಆಂಟಿ ಅಂತ ಹೇಳುವುದಿಲ್ಲ, ಮ್ಯಾರೇಜ್ ಆದರೆ ಕೂಡ ನಮ್ಮ ಕಡೆಯಲ್ಲಿ ಅಕ್ಕ ಅಂತ ಹೇಳ್ತಾರೆ. ನೀವು ಆ ಕಡೆಯವರು ಇಲ್ಲಿ ಬಂದು ನಮ್ಮನ್ನು ಆಂಟಿ ಅಂತ ಕರೀದ್ರೆ ನಾವೇನು ಹೇಳುದು ಗೊತ್ತಾ? ಅಂಕಲ್ ಅಂತವೇ ಕರೆಯುವುದು ನಿಮ್ಮನ್ನು. ನೀವು ಅಕ್ಕ ಅಂತ ಕರೀದ್ರೆ ನಾವು ನಿಮ್ಮನ್ನು ವೀರೇಶ್ ಬ್ರೋ ಅಂತ ಕರಿತೇವೆ ನಾವು. ನೀವು ಇದು ಮಾಡಿ, ಚೂಸ್ ಮಾಡಿ, ನಿಮ್ಗೆ ಯಾವುದು ಆಂಟಿ ಅಂತ ಕರಿಬೇಕಾದ್ರೆ ನಾನು ನಿಮಗೆ ಅಂಕಲ್ ಅಂತಲೇ ಕರಿಬೇಕಾಗ್ತದೆ. ನೀವು ಅಕ್ಕ ಅಂತ ಕರೀದ್ರೆ ನಾನು ನನ್ನ ತಮ್ಮನಾಗೆ ಟ್ರೀಟ್ ಮಾಡ್ತೇನೆ. ನಿಮ್ಮಿಷ್ಟ. ಅನಿಶ್ ಅವರು, ಮನಸೇರಿ ಇರುವೆ, ಬಹುದೂರ ಜೊತೆಯಾಗಿರುವೆ, ದಿನ ಕನಸಿನಲ್ಲಿ ಅವು ಬರ್ಪುಜಿಯೇ. ಶಂಕರ್ ಗುರು ಅವರು ಬಂದರು. ರಾಜ್ ಮಂಜುಳ ಅವರು ಬಂದರು. ಹಾಯ್ ರಾಜ್ ಮಂಜುಳ ಅವರು, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ.
ಮನಸ್ಸಿ ಹಾಯ್ ಗುಡ್ ಮಾರ್ನಿಂಗ್ ಆಯ್ತಾ, ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಗೋಪಾಲನ್ನ ವಾಸ್ ವರೈ ಮನೋದರ ಕನ್ನಡಿಗ ಅವರು ಬಂದು ಹಾಯ್ ಕನ್ನಡಿಗ ಅವರು ವೆಲ್ಕಮ್. ಅನೀಶ್ ಮನಶ್ರೀ ನಗ್ತಾ ಇದ್ದಾರೆ. ಸಮಾಧಾನ ಅತ್ತತ್ತು ಕೆಲವರಿಗೆ ಮನಡಾಪುಣಿ. ನನಗೆ ಬೇಜಾರು, ಖಂಡಿತ ನಿಮ್ಗೆ ಬೇಜಾರಿಲ್ಲ. ಹಾಗಾದ್ರೆ ನೀವು ಆಂಟಿ ಕರೆಯೋದು ಕೂಡ ನಮ್ಗೆ ಬೇಜಾರಿಲ್ಲ. ನಿಮ್ಗೆ ನಾನು ಅಂಕಲ್ ಕರೆಯೋದು ನಿಮ್ಗೆ ಬೇಜಾರಿಲ್ಲದಿದ್ರೆ ನಮ್ಗೆ ನೀವು ಆಂಟಿ ಕರೆಯೋದು ಕೂಡ ಬೇಜಾರಿಲ್ಲ. ಓಕೆ ಬೋಡ ಶೀರ ಇದಕ್ಕೆ ನನ್ನ ಮಣ್ಣು ತೂಕ. ಅಯ್ಯೋ ದೇವ. ಪ್ರೀತಿ ಮೇಡಮ್ ಟಿಫಿನ್ ಆಯ್ತಾ ಅಂದಿಯೇ ಗಟ್ಟದಕ್ಕಳು ಅಂಚೆನೆ ಬೊಳ್ಳೆ ಅಂಕ ಅತ್ತಿ ಅಕ್ಲಿ ಚೋರು ಪನಡ ಹಾಪುಂಡಿ ಅಕ್ಲಿ ಪಂಡ ಅಂತ ಕಲ್ತೋನು ಇರಕ್ಕಳು. ಅನೀಶ್ ಮೇರಿ ದೊಂಬು ಕಟ್ಟದು ನೆರಿ ದೊಂಬು ಕಟ್ಟದು ನೆರಿ ಹಾಗೆ ಬೆಚ್ಚ ಅತ್ತಿ ಎಂಕ್ ನೆರ್ರೆದಾಲಿಜ್ಜಿ ಎಂಕದಾಲ ಆಂಟಿ ಪಂಡವಾಡು ಓ ಪಂಡಲು ಎಂಕ್ ಬೇಜಾರಿಜ್ಜಿ ದಯಕೊಡುದು ಬೇತೆಲ್ಲ ಇವ್ಲ ಪೋದು ಅಂಚೆನೆ ಪನ್ಪಿನಿ ಅಕ್ಕಳು ಅವು ತಪ್ಪೋಡು ದಯಪಂಡ ಅಕ್ಕ ಪಂಡ್ರೆ ಅಪ್ಪುಜ ಎಂಕುಲ ಆಂಟಿ ಎಂಕ್ಲೆ ಗೊತ್ತು ನಾ ಆಂಟಿನ ಅಕ್ಕಳು ಅನ್ನೋದಾದ ಗೊತ್ತಿನ ಬೇತೆಲ್ಲ ಇವ್ಲ ಪೋದು ಅಕ್ಕಳು ಬೇತೆಕ್ಲೆ ಪಂಡ್ರೆ ಬಲ್ಲಿ ಗೊತ್ತಾಂಡೆ. ವಾವ್ ದುರ್ಗಕ್ಕ ಸೂಪರ್ ಪಂಡೆ ಮನೋದು ಅಂದು ಪ್ರೀತಿ ಮನೋದಲ್ಲೇರು ನನಗೆ ಅಂಕಲ್ ಅಂತಾನೆ ಕರಿ, ನನಗೇನು ಬೇಜಾರಿಲ್ಲ. ಬಟ್ ನೀವು ನನಗೆ ಬ್ರೋ ಅಂದರೆ ನನಗೆ ತುಂಬ ಬೇಜಾರಾಗುತ್ತೆ. ನನಗೆ ನಿಮ್ಮಂತ ಕ್ಯೂಟ್ ಗರ್ಲ್ ಬ್ರೋ ಅಂದರೆ ಇಷ್ಟ ಆಗಲ್ಲ. ಓ ಹಾಗೆ ಅಯ್ಯೋ ದೇವ. ವೀರೇಶ್ ಅವರೇ ನೀವು ಎಂತ ಮಾರ್ಯಾರೆ ವೀರೇಶ್ ಅವರೇ ನೀವು ಅಕ್ಕ ಅಂತ ಕರೀರಿ ಆಯಿತಾ. ಇಲ್ಲದಿದ್ದರೆ ನಮ್ಮದು ದುರ್ಗಾ ಸಿಸ್ ಸಂಗೀತ ಸಿಸ್ ಹಾಗೆ ಕರೀರಿ ಆಯಿತಾ. ನಾನು ನನಗೆ ಯಾವ ಇಲ್ಲ ನಿಮ್ಮನ್ನು ಅಂಕಲ್ ಹೇಳ್ಬೇಕಂತ ಯಾವ ಇದಿಲ್ಲ. ನೀವು ಆಂಟಿ ಅಂತ ಕರೆದಕ್ಕೆ ಸ್ವಲ್ಪ ಹೇಳಿದೆ ಅಷ್ಟೇ ಆಯಿತಾ. ನಾನು ನಿಮ್ಮನ್ನು ವೀರೇಶ್ ಬ್ರೋ ಅಂತ ಕರೀತಿ, ಇಲ್ಲದೆ ವೀರೇಶ್ ಅಂತ ಕರಿತೇನೆ. ಓಕೆ ವೀರೇಶ್ ಅವರೇ ಅಂತ ಕರಿತೇನೆ ಆಯಿತಾ. ಆಯ್ತು ಮನಶ್ರೀ ನಿಮ್ಮದು ಅಂದು ನಿಜಪ್ಪನೊಂದುಲ್ಲೇರಿ ಹೆಂಗೆ ಕೋಪ ಬರ್ಪುಂಡು. ಆಂಟಿ ಬಂದು ಆಂಟಿ ತುಂಬ ತುಂಟಿ ಈ ಮನಶ್ರೀ ಎಂತದ ಮನಶ್ರೀ ಈ ಮನಸ್ಸಿಗೆ ಈ ಥರ ಅಡ್ಡುಕೋರು ನಮ್ಮ ಸರಿಯಾಗ ಮನಸ್ಸು. ಓ ದೇವ. ಪುಟ್ಟ ಪುಟ್ಟ ಫ್ರಾಕು ತೊಟ್ಟ ಚಿಟ್ಟೆ ನೋಡಿರೋ, ಈ ಚಿಟ್ಟೆಗೊಂದು ಐಸ್ ಕ್ರೀಮ್ ಕೊಟ್ಟು ನೋಡಿರೋ. ಮೇಘ ಕಾಣ ದಾನಿ ಬರೋದಿಲ್ಲ ಅಂಗಿ ಒಲಿಜಿ ಬರ್ಪ ಸತ್ಯನ ಹೊಲ್ತು ಬರ್ಪ ಅಂತ ಗೊತ್ತಿಜ್ಜಿ. ಟಿಫಿನ್ ಆಯ್ತಾ ಪ್ರೀತಿ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲವಾದ್ರೆ ಚಿಕ್ಕ ಆಂಟಿ ವಾ ಚಿಕ್ಕ ಆಂಟಿಯೇ ಬೇಡ ವೀರೇಶ್. ಓಕೆ ಬಟ್ ಬ್ರೋ ವೀರೇಶ್ ಅವರೇ ಅಂತ ಕರಿತೇನೆ ಆಯ್ತಾ. ವೀರೇಶ್ ಅವರೇ ಬೇಜಾರು ಮಾಡಬೇಡಿ ನೀವು. ಪುತ್ತೂರು ಮಾಲಿಂಗೇಶ್ವರ ಟೆಂಪಲ್ ಬೈದಾರೆ ಬೈಜ್ಜಿ ಅನಿಶ್ ಬೈಜ್ಜಿ. ನಾನು ಹಾಡು ಹೇಳಿದ್ದು ಹೌದೌದು, ನಿಮ್ಮ ಹಾಡು ಬೇಡ, ಅದು ಹಾಡು ಚೇಂಜ್ ಮಾಡಿ ಬೇರೆ ಗಾಡಿ ಅದು ಹಾಡು ಗೊತ್ತಿಲ್ಲ ನನಗೆ. ನೀವು ಇಷ್ಟೇ ಅಯ್ಯೋ ದೇವರೇ ಆಂಟಿ ಪನ್ಪಿ ಕೂಡ ಕ್ಯೂಟ್ ಪನ್ಪಿ ಕರ್ಮ ಯಾನು ಪೋಪೆ ಬೇಲೆ ಅವಳು ಬೊಕ್ಕ ಲೈವ್ ಸ್ವಲ್ಪ ಲೇಟ್ ಆಗಿ ಪ್ರೀತಿಸ್. ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಪೋರ್ಟ್ ಕೊನೆಗೆ ಥ್ಯಾಂಕ್ ಯು. ಈ ನಿಮ್ಮ ಹತ್ರ ತಿಳಿದು ಸಾಕೊಂಡು ಅಂಚ ಶಿವಿ ವರಾನೆ ಬೇಡ ಪನೊಂದುಲ್ಲೇರಿ ಎಂದಿನಿ ವರನ್ನೇ ಅಣ್ಣೆ ಬರ್ಚಾ. ಆಂಟಿ ಅಂದರೆ ಚಿಕ್ಕಮ್ಮ ಅಂತ ಅಲ್ವಾ? ಹೌದು. ನಾವು ಯಾವಾಗ ನಿಮಗೆಲ್ಲ ಚಿಕ್ಕಮ್ಮ ಆಗಿದ್ದು ಅಕ್ಕ ಅಂತ ಕರೀಲಿಕ್ಕೆ ಆಗೋದಿಲ್ಲವಾ? ಆಂಟಿ ಅಂತ ಚಿಕ್ಕಮ್ಮ ಅಂದರೆ ಅಮ್ಮನ ತಂಗಿಗೆ ಹೇಳ್ತಾರೆ ಚಿಕ್ಕಮ್ಮ ಅಂತ. ನಾವು ನಿಮ್ಮ ಅಮ್ಮನ ತಂಗಿಯವ ಅಲ್ಲಲ್ಲ. ಹೌದು ನೀವು ಆಂಟಿ ಅಂತ ಚಿಕ್ಕಮ್ಮ. ಹೌದು ಆಂಟಿ ಅಂತ ಯಾರಿಗೆ ಹೇಳುದು? ನಮ್ಮ ಯಾರು ಏನು ಗೊತ್ತಾ, ನಮ್ಮ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾರಲ್ಲ ಅವರ ಫ್ರೆಂಡ್ಸ್ ಎಲ್ಲ ನಮ್ಮನ್ನ ಆಂಟಿ ಅಂತ ಕರೀತಾರೆ. ಅದೌದು. ನೀವು ಇಷ್ಟಿಷ್ಟು ಅದಕ್ಕಿಂತ ದೊಡ್ಡ ಇದ್ದೀರಾ ನೀವು. ಎಂತ ಆಂಟಿ? ಚಿಕ್ಕಮ್ಮ ಅಂದರೆ ತಾಯಿ ಅಂತ. ಹೌದೌದು ಚಿಕ್ಕಮ್ಮ ಅಂದರೆ ತಾಯಿ ಅಂತ. ಅದಕ್ಕೆ ಅಮ್ಮ ಅಂತ ಕರೀರಿ, ಅಮ್ಮ ಅಂತ ಕರಿ. ನಾವು ಅಂತ ಹೇಳ್ತೇವೆ. ಚಿಕ್ಕಮ್ಮ ಅಂದರೆ ನಮ್ಮದ್ರಲ್ಲಿ ತಾಯಿಯ ತಂಗಿಗೆ ಚಿಕ್ಕಮ್ಮ ಅಂತ ಹೇಳ್ತಾರೆ. ಯಾರು ನೀವು? ಮನಶ್ರೀ. ನಿಮ್ಮ ಊರಿನವರವರು ವೀರೇಶ್ ಅವರೇ. ನಿಮ್ಮ ಊರೇ ಕಾಣ್ಬೇಕಲ್ವಾ ಮನಶ್ರೀ? ನೀವು ಯಾವ ಊರು ಹೇಳಿ? ಕುಂದಾಪುರವ? ವೀರೇಶ್ ಅವರು ಮಂಡಿಗೆ ಹೊಡಿತಾ ಇದ್ದಾರೆ. ಎಂತ ವೀರೇಶ್ ಅವರು? ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕಥೆಯು ಮುಗಿದ
ವಂದನ. ವೀರೇಶ್ ಯಾಕೆ ನಮಸ್ತೆ ಮಾಡಿದ್ದು ಅಂತ ನೀವು ಅವರ ಪರವಾಗಿ ಮಾತಾಡಿದ್ರಲ್ಲವಾ ಮನಶ್ರೀ, ನೀವು ಅವರ ಪರವಾಗಿ ಮಾತಾಡಿದಲ್ಲ, ಅದಕ್ಕೆ ನಿಮ್ಗೊಂದು ನಮಸ್ಕಾರ, ದೊಡ್ಡ ನಮಸ್ಕಾರ ಕೊಟ್ಟದ್ದು ಖುಷಿಯಾಗಿ ಅವರಿಗೆ. ಮಿಂಚು, ಹಾಯ್ ಮಿಂಚು, ವೆಲ್ಕಮ್. ಮಿಂಚು, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಇವತ್ತು ಗೆಳತಿ ಬಂದಿಲ್ಲ ಅದಕ್ಕೆ ಆಂಟಿ. ಹೌದೌದು, ಇವತ್ತು ಗೆಳತಿ ಎಲ್ಲಿ ಹೋಗಿದ್ದಾರೆ? ತುಮಕೂರು ನಮ್ಮದು. ನಿಮ್ದು ತುಮಕೂರು. ನಾನು ಸುಮ್ಮನೆ ಕಾಮಿಡಿ ಮಾಡಿದ್ದೀನಿ. ನಾವು ಕೂಡ ಕಾಮಿಡಿಯಾ, ಯಾರು ಬೇಜಾರು ಮಾಡಬಾರ್ದು, ಇದು ಕಾಮಿಡಿ ಟೈಮು ಅಲ್ವಾ? ಮಿಂಚು ಸಪೋರ್ಟಲ್ಲಿದ್ದಾರೆ. ಅವು ಎಲ್ಲ ತಿಕ್ಕು ಬೇವೆ. ಅನೀಶ್, ಥ್ಯಾಂಕ್ ಯು ಸೋ ಮಚ್ ಅನೀಶ್, ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ, ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ಮಿಂಚು, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ದು? ನಾನ ಮೋನೆಗೆ ತೊಟ್ಟೆ ಖರ್ಚುಡ್ಚಿ ಆಂಟಿತ್ತು ಮೋನೆಗೆ ಮಾಸ್ಕ್ ಮಾಡಲಿ, ತೊಟ್ಟೆ ಇನೇಕು. ಮಿಂಚು ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಮಿಂಚು, ಥ್ಯಾಂಕ್ ಯು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ, ಚೇತನವಾದಂತೆ ನೀನು, ನೀ ಬಂದ ಮೇಲೆ ಬಾಗಿ ಮಾತೇನು. ನಾನು ಸಾಂಗ್ ಒಂದು 2 ಲೈನ್ ಸಾಂಗ್ ಹೇಳಿ. ಯಾವುದು ವಿಷಯ ಹೇಳಿ, ಯಾವ ಸಾಂಗ್ ಬೇಕು? ನಾನು ದುರ್ಗಾ ಮೇಡಮ್ಗೆ ಸಪೋರ್ಟ್. ಅಕ್ಕ ಅಂದ್ರೆ ಮಾತ್ರ ಲೈವ್ಗೆ ಅಂತೆ, ಆಂಟಿ ಅಂದ್ರೆ ನಮ್ಮ ಲೈವ್ಗೆ ಬನ್ನಿ ಹಾಗೇನಿಲ್ಲ, ಬನ್ನಿ ಲೈವ್ಗೆ ಬನ್ನಿ ಆಯ್ತಾ. ಅಲ್ಲ, ನಾನು ಹೇಳಿದ್ದು ಯಾರಿಗೂ ನನಗೆ ಅಂತಲ್ಲ, ಬೇರೆ ಯಾರಿಗೂ ಕೂಡ ಆಂಟಿ ಹೇಳಿದರೆ ಬೇಜಾರಾಗ್ತದೆ. ಅಕ್ಕ ಅಂತ ಕರೀರಿ. ಏನೆಂದು ಹೆಸರಡಿ ಚಂದ ಅನುಭವ, ಈಗಂತೂ ನಿಂದಿನ ಚಟುವಟಿಕೆ ಮೋದು ಅದು ಬರುವುದಿಲ್ಲವಾ? ಏನೆಂದು ಹೆಸರಿಡಲಿ ಈ ಚಂದಾನುಭವಕ್ಕೆ, ಈಗಂತೂ ಹೃದಯದಲ್ಲಿ. ಅದು ರಾಗ ಬರುದಿಲ್ಲ, ನಿಂದೇನೆ ಚಟುವಟಿಕೆ. ಬಾಯ್ ಮಿಂಚು ಅಂತ ಹೇಳ್ತಿದ್ರೆ ಶಿವಿ ಅವರು. ಪೋಪಿನ ಕೇಶವ ಬ್ರೋ ನಿಕ್ಲೆ ಕಟ್ಟ ಬರಂಡ ಮಿಂಚುಗಳ ಕೇಶವ ಬ್ರೋಗ್ಲ. ವೀರೇಶ್ ಅವರೇ, ಅದು ಬರುವುದಿಲ್ಲವಾ? ಅದಕ್ಕಿಂತ ಬೇರೆ ಆಡ್ತೇನೆ ನಾನು. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ, ವಿರಹದ ಬೇಗೆ ಸುಡಲು ಎದೆಯಲ್ಲಿ ಬೇಸಿಗೆಗಾಲ, ಇನ್ನೆಲ್ಲಿ ನನಗೆ ಉಳಿಗಾಲ. ಮಿಂಚು ಅವರು ನಗ್ತಾ ಇದ್ದಾರೆ. ಮನಶ್ರೀ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪೋವೆರ ಮನಸ್ಸುಂಡು ಕಾಸಿಜ್ಜಿ ಅವೇ ಬಂಗತೆ ಕಟ್ಟకు పోనాక కాసు బోడు కోరి బోడు కాసు బోడు ఎక్కడే పిదర్దే గుడ్ నైట్ పండు దాండ ಆಂಟಿ ಪೋಯರ್ ಬೈದು ಜೇರು ಇತ್ತೆ ಕೇಶವ ಬ್ರೋಗ್ ಸ್ಟಾರ್ಟ್ ಆಂಡ. ಸಂಗೀತ ಅವರೇ ಸೂಪರ್ ಅಂತ. ಥ್ಯಾಂಕ್ ಯು ವೀರೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಲೈವ್ಗೆ ಬಂದು ಸಪೋರ್ಟ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಆಯಿತಾ ವೀರೇಶ್ ಅವರೇ. ಚಾನಲ್ ಇದೆ ನಿಮ್ಮದು ವೀರೇಶ್ ಅವರೇ? ಚಾನಲ್ ಇದ್ರೆ ನೀವು ನನ್ನ ಚಾನಲ್ಗೆ ಹೋಗಿ ವಿಡಿಯೋಗೊಂದು ಕಮೆಂಟ್ ಹಾಕಿ ಆಯಿತಾ ವೀರೇಶ್ ಅವರೇ. ಮಿಂಚು ಪನೊಂದುಳ್ಳೇರು ಮಿಂಚು ಗರ್ವ ಬೈದಿಂದ ಆದನ ಪಂಡೇರು ಕೇಶವ ಬ್ರೋ ಮಿಂಚು ಗರ್ವ ಆಗ್ತಂತೆ. ಎಂಕ್ ಲೈವ್ बोडिंड सत्य सच्ची सच्ची बात आप ने सच्ची बात कहा है मुझे भी लाइव बोडिंड. ಸಂಗೀತ ಅವರೇ, ನೀವು ಕಾಲೇಜ್ಗೆ ಹೋಗ್ತೀರಿ ಇಲ್ಲ ಜಾಬ್ ಮಾಡ್ತೀರಿ? ನಾನು ಕಾಲೇಜಿಗೆ ಕೂಡ ಹೋಗೋದಿಲ್ಲ, ಜಾಬ್ ಮಾಡೋದಿಲ್ಲ. ನಾನು ಹೌಸ್ ವೈಫ್. ವೀರೇಶ್ ಅವರೇ, ನಾನು ಹೌಸ್ ವೈಫ್. ನನಗೆ 2 ಮಕ್ಕಳಿದ್ದಾರೆ. ಹಿರೇಗ ಅತ್ತಕ್ಕ ವೀರೇಶಿಗೆ ವೀರೇಶಕ್ಕೆ ಎಂಡ ನಾನು ಹೌಸ್ ವೈಫು, ಮನೆಯಲ್ಲಿರೋದು. ಈಗ ಲೈವ್ ಮಾಡ್ತೇನೆ, ಯೂಟ್ಯೂಬಲ್ಲಿ ಚಾನಲ್ ಮಾಡ್ತಾ ಇದ್ದೇನೆ. ಹಾಗೆ ಸಂಗೀತ ಅವ್ರದ್ದು ಬೀಡಿ ಕಂಪನಿ ಉಂಟು, ಅದೊಂದು ಬಾಕಿ ಇತ್ತು ಮಾರ್ರೆ, ಬೀಡಿ ಕಂಪನಿದ್ದು.
ಅಲ್ವಾ ಮಿಂಚು, ನಂದೇ ಬಿಡಿ ಕಂಪಿನ. ಹೌದು, ಬೀಡಿದು ಪೋಂದೆ ಏತು ದಿನ ಅಂಡು ಒಂಜರು ತಿಂಗಳು ಕಾರಿನ ಬೀಡಿ ಕಂಪಿನ ಪೋಂದೆ. ನಾನು ಬೀಡಿದು ದೆಪ್ಪುವೆರ ಅಂತ ಇದೇ ಮಾಡುವೆರ ಅಂದಿತ್ತು. ರತ್ತು ಪನ್ನಿ ಆಂಟಿ ಪನ್ನಿ ಈರ ಆಂಟಿ ಪಲ್ಯ ಆಯನ ಆಂಟಿ ಉದ್ದು ನಿತ್ಯ ಈರ್ನ ಆಂಟಿ ಸಿರು ಆತನ. ಸಂಗೀತ ಅವರೇ, ನೀವು ಸ್ಮೈಲ್ ಮಾತ್ರ ಬೆಂಕಿ. ಹೌದಾ, ಬೆಂಕಿ ಕಾಣ್ತದ? ಬೆಂಕಿಯಲ್ಲಿ ಅರಳಿದ ಹೂವು ನಾನಮ್ಮ, ನನ್ನ ಅಂತರಂಗ ಬಲ್ಲವರಾರು ಇಲ್ಲಮ್ಮ. ಹಾಯ್ ಸಿಸ್ ಅಂತ ಹೇಳಿ ಜ್ಯೋತಿ ಸಿಸ್ ಬಂದರು. ಹಾಯ್ ಜ್ಯೋತಿ ಸಿಸ್, ವೆಲ್ಕಮ್. ಜ್ಯೋತಿ ಸಿಸ್ ಚಾಪಲ್ ತಿಂಡರ ದಾದ ತಿಂಡಿ. ಗುಡ್ ಮಾರ್ನಿಂಗ್ ಪನ್ನೋದಿಲ್ಲ, ಕೆಲಸ ಉಂಟು ಬರ್ತೀರಾ ವೀರೇಶ್? ಕೆಲಸ ಕೊಡ್ತಾರಂತೆ ಮಿಂಚು ಅವ್ರು, ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಲೈಕ್ ನಾನು ಥ್ಯಾಂಕ್ ಯು ಜ್ಯೋತಿ ಸಿಸ್. ಶಿವಿ ಅಂತ ಹೇಳ್ತಾ ಇದ್ದಾರೆ ವೀರೇಶ್ ಅವರು. ದಾದ ತಿಂಡಿ ಸಿಸ್, ಹೆಂಗೆ ದೋಸೆ, ನೀರು ದೋಸೆ. ಹಾಯ್ ಮಿಂಚು, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಓ ಏರ್ಲ ಬೀಡಿ ಮೇಕರ್ ಅಂದು ಬಕ್ಕ ಅವೇನಂಜಿ ಬುಡ್ರೆ ಹಾಪುಣೆ ಮಾರ್ರೆ, ಅವೇನು ಬುಡ್ರೆ ಹಾಪುಜಿ. ಮಿಂಚು ಎಲೆ ಕತ್ತರಿಸಲಿಕ್ಕೆ, ಬೀಡಿಗೆ ನೂಲು ಹಾಕಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಬೇಲೆ ಉಂಟು. ಜ್ಯೋತಿ ಅವರೇ ಅಂತ ಹೇಳ್ತಾ ಇದ್ದಾರೆ ವೀರೇಶ್ ಅವರು. ದೋಸೆ ಸಿಸ್, ಎಂಕ್ಲ ದೋಸೆ. ವೀರೇಶ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಜ್ಯೋತಿ ಸಿಸ್, ಇಲ್ಲ ನನಗೆ ಜಾಬ್ ಇದೆ. ಅರೆ ಜಾಬ್ ಉಂಡಿಗೆ? ಹೌದಾ, ಜಾಬ್ ಮಾಡ್ತಾ ಇದ್ದೀರಾ? ಓಕೆ ವೀರೇಶ್ ಅವರೇ, ಮಾಡಿ, ನಿಮಗೆ ಒಳ್ಳೇದಾಗಲಿ, ಶುಭವಾಗಲಿ ನಿಮಗೆ. ಜ್ಯೋತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ ಮಿಂಚು. ಬೀಡಿದ ಹಿರೆ ಉಂಡೆ ಕನತಿನ ಇಜ್ಜಿ ನನ್ನ ಕನೋಡು ಪೋದು ಕಟ್ಟೆರ ಅನಾಗಪೋದು ಕನ್ಪಿನ ಅಂಚ ಪೋಡಿತ ಬರ್ಪಿವಾರಡು ಪೋಡು ಕಂಡ್ರೆ ಮಸ್ತು ಸಮಯ ಒಂಜರ ತಿಂಗಳು ಕರೀನು. ಮಿಂಚು ತಿಂಡಿನ ಆಂಡೆ ಏನೊಂದುಲ್ಲೇರು ಜ್ಯೋತಿ ಸಿಸ್. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಸಂಗೀತ ಅವರೇ, ನೀವು ನಾವು ನಂದಿನಿ ನಾವು ಮಿಲ್ಕ್ ಯೂಸ್ ಮಾಡೋದು. ನಂದಿನಿ ತಿಂಡಿ ಆಂಡ ಆಪ. ಓ ಆಪನ ಈರು ಬೀಡಿ ಕಟ್ಟುವರ ಅಂದು ಜ್ಯೋತಿ ಸಿಸ್, ಕಟ್ಟುವೇನು ಬೀಡಿ? ಚಳಿ ಅತ್ತೆ ಬೆಂದಿರು ಸೂಪ್ ಆಡರೆ ಆಪುಂಡು ಇರ. ಓ ಐಕಿಜ್ಜಿ ಬೆಂದಿರು ಸೂಪ್ ಆಡ್ರೆ ಇಜ್ಜಿ ಅವು ಎಂಗ್ಲಿ ಇರೇನೆ ಬರ್ಪುಜಿ ಬಾರ ಬೀಡಿ ಕಟ್ಟಿನಾಗ. ನಾನು KMFನಲ್ಲಿ ಜಾಬ್ ಮಾಡ್ತಿದ್ದೆ, ಕರ್ನಾಟಕ ಮಿಲ್ಕ್ ಫೆಡರೇಷನ್. ಸೊ ಅದಕ್ಕೆ ನಿಮಗೆ ಕೇಳಿದೆ, ನೀವು ನನ್ನ ಮಿಲ್ಕ್ ಯಾವುದು KMF? ಅದು ಬರ್ತದೆ ನಮ್ಮವರಿಗೆ ಬರೋದಿಲ್ಲ ಕಾಣಬೇಕಾ? ಕರ್ನಾಟಕ ಮಿಲ್ಕ್ ಫೆಡರೇಷನ್ ನನಗೆ ಗೊತ್ತಿಲ್ಲ. ನಮ್ದಿಲ್ಲಿ ನಂದಿನಿ ಬರ್ತದೆ, ನಂದಿನಿ ತರ್ತೇವೆ ನಾವು. ಸೂಪರ್ ಸಪೋರ್ಟಲ್ಲಿದ್ದಾರೆ ಜ್ಯೋತಿ ಸಿಸ್, ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸಪೋರ್ಟಲ್ಲಿದೆ. ಥ್ಯಾಂಕ್ ಯು ಜ್ಯೋತಿ ಅವರೇ. ಹೆಂಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ವೀರೇಶ್ ಅವರು. ಮಸ್ತ್ ಚಳಿ ಮುಲ್ಪ ಪಿದೈ ಪೋರ ಮೂಲೆ ಮಸ್ತ್ ಗಾಳಿ ಉಂಟು, ಗಾಳಿ. ವೀರೇಶ್ ನಾನು ಸೂಪರ್ ಅಂತ ಹೇಳಿದೆ. ಜ್ಯೋತಿ ಸಿಸ್ ಗುಡ್ ಅಂತ ಹೇಳ್ತಾರೆ. ಬ್ಯೂಟಿಫುಲ್ ಅಂತ ಹೇಳ್ತಾರೆ ಜ್ಯೋತಿ ಸಿಸ್, ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಜ್ಯೋತಿ ಸಿಸ್, ಥ್ಯಾಂಕ್ ಯು. ನೈಸ್ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿ ಸಿಸ್. ನಗುತ್ತಾ ನೀ ಬರುವೆ, ನಗುವಿನಲೇ ಮನಸ್ಸೆಳೆವೆ, ಕುಣಿಸಲು ನೀನು ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ. ನಗುತ್ತಾ ನೀ ಬರುವೆ, ನಗುವಿನಲೇ ಮನಸ್ಸೆಳೆವೆ. ಇರೆ ಯಾವ್ಡ ಮನಸ್ಸಿತ್ತದ ಕಟ್ಟೋಡಿ ಆಲ ಕಟ್ಟೊಂದಿತ್ತೆ ಹೆಂಗ್ ಕೂಡದು ಇರಕ್ಕೆ ಕುಂದಾಪಿನಿ ಐಟ್ ಎಂಕ ತುಂದಾಪು ಜಿರೆ ಬರ್ಪುಜ್. ಜ್ಯೋತಿ ಅವರೇ ಸಾಕು ಅಂತ ಹೇಳ್ತೆ. ಯಾಕೆ ಸಾಕು, ನೀವು ತುಂಬ ಕ್ಯೂಟ್. ಹೌದಾ, ಥ್ಯಾಂಕ್ ಯು ಆಂಟಿ. ಹೋಗಿ ಕರ್ಲಾಯ್ತಲ್ವಾ ಮಿಂಚು ದಾದಾಣಿ ಮಿಂಚು ಗಡಿ ಕೂಲಿ ಚುಚ್ಚೊಂಡು ಮಾರ ದಾದಾಳ ಗೊತ್ತಾಜಿ. ವಾವ್ ಸೂಪರ್ ಅಂತ ಹೇಳಿದೆ ಜ್ಯೋತಿ ಸಿಸ್. ಥ್ಯಾಂಕ್ ಯು ಜ್ಯೋತಿ ಸಿಸ್, ನೈಸ್ ಅಂತ ಹೇಳ್ತಾ ಇದ್ದಾರೆ.
ಜಗಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ ನೀ ಜೊತೆಗಿರಲು ಹೃದಯಗಳು ಹಾಡಿತೆ ಸರಿ ಸಮಯ ಪದಗಳ ಸಾಲು ಸಾಲು ಕವನವಾಗಿದೆ. ಜ್ಯೋತಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಜ್ಯೋತಿ. ಮಿಂಚು ಥ್ಯಾಂಕ್ ಯು ಮಿಂಚು ಬಾಯ್ ಅಂತೆ, ಬಾಯ್ ಮಿಂಚು ಬಾಯ್. ಥ್ಯಾಂಕ್ ಯು ಸೋ ಮಚ್ ಮಿಂಚು, ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಶಿವಿ ಜ್ಯೋತಿ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ಅವರೇ, ನಿಮ್ಮ ಕಾಲೇಜ್ ಟೈಮಲ್ಲಿ ನಿಮಗೆ ಎಷ್ಟು ಜನ ಪ್ರಪೋಸ್ ಮಾಡಿದ್ರು? ನಾನು ಕಾಲೇಜ್ಗೆ ಹೋಗ್ಲಿಲ್ಲವಾ? ಪ್ರಪೋಸ್ ಎಲ್ಲಿಂದ ಮಾಡೋದು? ನಾನು ಕಾಲೇಜ್ಗೆ ಹೋಗ್ಲಿಲ್ಲ, ನಾನು ಕಾಲೇಜ್ ಕಲೀಲೇ ಇಲ್ಲ. ಕಲಿತ್ರಲ್ಲ ನನಗೆ ಪ್ರಪೋಸ್ ಮಾಡೋದು. ಯಾರು ಪ್ರಪೋಸ್ ಮಾಡಲಿಲ್ಲ. ಮತ್ತೆ ನಾನು ಕಾಲೇಜ್ಗೆ ಹೋಗ್ಲಿಲ್ಲ, ಕಾಲೇಜ್ ಮೆಟ್ಲು ಹತ್ತಲಿಲ್ಲ ನಾನು. ಮಿಂಚು ಕೋಡೆ ಗಟ್ಟಿಡು ಪೋತುಂಡು ಅಂಚ ಕೋಪನೆ ಪನದಲ್ಲಿ ಒಡೆ ಗಟ್ಟಿಡು ಪೋತುಂಡು ಒಡೆ ಗಟ್ಟಿಡು ಪೋತುಂಡೆ. ಓ ಪೋತುಂಡಾ ಕಾಸು ಪೋತುಂಡಾ? ನೀವು ಈಗಲೇ ಎಷ್ಟು ಕ್ಯೂಟ್ ಆಗಿದ್ದೀರಾ? ಹೌದೌದು, ಆಗ ಇಲ್ಲಿಲ್ಲವಾ? ಆಗ ಅಷ್ಟು ಕ್ಯೂಟ್ ಇಲ್ಲ, ಈಗ ಆದದ್ದು ಯೂಟ್ಯೂಬ್ಗೆ ಬಂದ ನಂತರ ಆದದ್ದು ಕ್ಯೂಟ್. ಅದು ಪಡೆ ಅಂದರೆ ಇಲ್ಲಿ ಫಿಲ್ಟರ್ ಆಗ್ತಾರಲ್ಲ, ಇಲ್ಲಿ ಏನು ಗೊತ್ತಾ, ಫಿಲ್ಟರ್ ಮಾಡಿ ನಮ್ಮನ್ನು ತೋರಿಸ್ತಾರಲ್ಲ, ಆಗ ನಾವು ಕ್ಯೂಟ್ ಆಗಿದ್ದೇವೆ. ಜ್ಯೋತಿ ಸಪೋರ್ಟಲ್ಲಿದ್ದಾರೆ. ಮಿಂಚು ಅವರು ಬಾಯ್ ಅಂತೇಳಿ, ಬಾಯ್ ಮಿಂಚು, ಬಾಯ್ ಬಾಯ್ ಬಾಯ್. ಕಟ್ಟಡು ಅವೇ ಕಟ್ಟಡು ಪೋತುನ್ಗೆ ಇಜ್ಜಿಗೆ ಅದ ಕಾಸು ಇಜ್ಜಿಗೆ ಕೈಟಾರ್ನ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ. ನೀವೇನಾದರೂ ಕಾಲೇಜ್ ಟೈಮಲ್ಲಿ ನೀವು ನಮ್ಮ ಕಾಲೇಜಲ್ಲಿ ಇದ್ದರೆ ಮಾತಾಡಿದ್ದೆ ನಿಮಗೆ. ಓ ದೇವರೇ, ಅದು ಬೇಡವ, ನಮಗೆ ಮದುವೆ ಎಲ್ಲ ಆಗಿದೆ. ಅರೆ ಬಿಗ್ ಬಾಸ್ ಕಡಪುಳ್ಳಿ ಏರೇನು? ನಿಮ್ಮದು ಲವ್ ಮ್ಯಾರೇಜ್? ಇಲ್ಲ, ನಮ್ಮದು ಅರೇಂಜ್ ಮ್ಯಾರೇಜ್. ನಮ್ಮದು ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಆದ ನಂತರ ನಾವು ಲವ್ ಮಾಡಿದ್ದು. ಹಾಗೆ ತಾಳು ತಾಳು ನಲ್ಲ ನಿಲ್ಲು, ತಾಳು ತಾಳು ನನ್ನ ನಾನು ಬರುವೆನು ನಿನ್ನೊಡನೆ, ಕಾಡುವೆ ನನ್ನಕ್ಕೆ ಹೀಗೆ ಸುಮ್ಮನೆ, ಕಾಣದೆ ನಿನ್ನನ್ನು ಬಾಳೆನು ನಾನಿನ್ನು, ತಾಳೆನು ವಿರಹದ ನೋವನ್ನು. ನನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ ನನಿಯಲಿ ವಿನೂತನ ಜೀವ ಬಾಬಾ ನೀ ತಂದೆ. ಮಿಂಚು ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಮಿಂಚು. ನಾನು ನೀವು ಲವ್ ಮಾಡಿದ್ರಿ ಅಂತ? ಇಲ್ಲ, ನಮ್ಮದು ಅರೇಂಜ್ ಮ್ಯಾರೇಜ್ ಅಪ್ಪ, ನಮಗೆ ಲವ್ ಎಲ್ಲ ಅರೇಂಜ್ ಮ್ಯಾರೇಜ್. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೇಕೆ. ವೀರೇಶ್ವರ್, ಏನು ಗೊತ್ತಾ, ನಮಗೆ ಎಲ್ಲರೂ ಕೇಳುವುದೇನು ಗೊತ್ತಾ, ನಮ್ಮದು ಲವ್ ಮ್ಯಾರೇಜ್ ಅಂತವೇ ಕೇಳುವುದು. ನೀವು ಕೇಳಿದ ಹಾಗೆ ಎಲ್ಲರೂ ಕೇಳುದು ಇವರದ್ದು ಲವ್ ಮ್ಯಾರೇಜಾ ಅಂತ ನಮ್ಮನ್ನು ನೋಡುವಾಗ. ನನ್ನ ಹಸ್ಬೆಂಡ್ನ ಕೆಲಸದಲ್ಲಿ ಕೂಡ ಕೇಳ್ತಾರೆ, ಅದು ನಿಮ್ಮದು ಲವ್ ಮ್ಯಾರೇಜ್ ಅಂತ. ಅದಕ್ಕೆ ಅವ್ರು ಹೌದಂತೇಳಿ ಬರುದಂತೆ. ಮಿಂಚು ಅವರು ಹಾರ್ಟ್ ಕೊಡ್ತಾ ಇದ್ದಾರೆ. ಹರೀಶ್ ದಾದಾಂಡಿ, ಹರೀಶ್ ಬಾಯಿ ಮಲ್ಲ ಒಂದೊಂದು ದಾದಾಂಡ್. ಏನಾಯ್ತು ಹರೀಶ್ ಅವರೇ? ಹರೀಶ್ ಅವ್ರದ್ದೊಂದು ಪದ್ಯ ಬಾಕಿ ಉಂಟಲ್ಲ ಹರೀಶ್ ಅವರೇ. ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ನಿಮ್ಮ ಯಜಮಾನ್ರು ಏನು ಜಾಬ್ ಮಾಡ್ತಾರೆ? ನಮ್ಮ ಯಜಮಾನ್ರು ಡ್ರೈವರಾ ನನ್ನ ಲವ್ವರ. ಅದು ಪದ್ಯ ಉಂಟಲ್ಲ ಒಂದು, ಅದು ಕಲಿಬೇಕು ನನಗೆ. ಅದರೊಂದು ರೀಲ್ಸ್ ಮಾಡಲಿಕ್ಕೆ ಉಂಟು. ನನ್ನ ಹಸ್ಬೆಂಡ್ ಡ್ರೈವಿಂಗ್ ಮಾಡಬೇಕು, ನಾನು ಈ ಪಕ್ಕದ ಸೀಟಲ್ಲಿ ಕೂತ್ಕೊಂಡು ಒಂದು ರೀಲ್ ಮಾಡಲಿಕ್ಕೆ ಇದೆ ನಮಗೆ. ನೀ ಡ್ರೈವರ, ಅದು ಪದ್ಯ ಉಂಟಲ್ಲ.
ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಹೌದಲ್ಲ, ಈಗ ಒಂದು ಲೈಕ್ ಕೊಡಿ ಆಯ್ತಾ. 100 ಸಾರಿ ಹೇಳಿದರು ಇವಾಗ ಯಾವ ಊರಿಗೆ ಹೋಗಿದ್ದಾರೆ? ಇದ್ದಾರೆ. ಊರಿಗೆಲ್ಲ ಹೋಗುದಿಲ್ಲ, ಅವ್ರ ಕಂಪ್ನಿಯಲ್ಲಿ ಕೆಲಸ. ಊರಿಗೆ ಎಲ್ಲಿಗೆ ಹೋಗುದು? ಊರಿಗೆ ಹೋಗ್ಲಿಲ್ಲ, ಇಲ್ಲೇ ಇದ್ದಾರೆ, ನನ್ನ ಕೈತಲೇ ಇದ್ದಾರೆ. ಸಿಸ್ ಅಂತ ಹೇಳ್ತಾನಲ್ಲ ನಂದಿ ಶಾಂತ ಸಿಸ್ ಆಯ್ ಪೂರ ಕೇಂಡ ಎಂತ ಕೇಳುದ ಬೇಕು ನಾಯಕ ಹೆಂಗ್ ಗೊತ್ತಾವುಜಿ ಪೂರ ರಾಮಾಯಣ ಪೂರ ಕೇಂಡ ಮಾತ ವಿಷಯ ಕೇಂಡಾಯ್ ಇಂಬೆಗ್ ದಾಯ್ ಅಂದಿ ಬಕಿ ಹೆಂಗ್ ದಾದ ಅಲ್ಪನ್ ಪಾತೇರು ಜನುಲ್ಲೇರಿ ಅಲ್ಲಿ ಪಾತೇರು ಲಂಚ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಹೇ ಡ್ರೈವರ ಮಾಮ, ಓ ಡ್ರೈವರ್ ಮಾಮ ನಿನ್ ಮೇಲೆ ಜೀವ. ಹೆಂಗೆ ಇದೆ ಸಾಂಗ್? ಸೂಪರ್ ಇದೆಯಾ ವೀರೇಶ್ ಅವರೇ, ಚಂದ ಇದೆ. ಭೋರಮೇ ಆಧಾರ ಈ ಕಲೆಯ ಶೃಂಗಾರ, ಬಂಗಾರ ತೇರೇರಿ ಮೂಡನವೇ ಸಿಂಧೂರ, ದಿನ ಹೊಸದಾಗಿದೆ ಇಂದಿಗೂ ಜೀವಂತ, ಶಿಲೆಯೊಳಗೆ ಸಂಗೀತ, ಸ್ವರದ ಏರಿಳಿತ, ತುಂಗಿಯಲಿ ಶ್ರೀಮಂತ, ಕಣ ಕರೆ ನೀಡಿದೆ, ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು. ಓಹೋ ರಾಯ್ ಉಡುಪಿ ವೆಲ್ಕಮ್. ಉಡುಪಿದಾರೆ ಬಕ್ಕ ಎಂಚೋಲರ್ ಚಾಪರ್ಯರ ತಿಂಡರ ದಾದ ತಿಂಡಿ ಸುರತ್ಕಲ್ ಹಾಯ್ ಬನದು ಬೊಕ್ಕಿ ಕೊರೋದು ಥ್ಯಾಂಕ್ ಯು ಉಡುಪಿ. ವಾವ್ ರೈಸೀರ್ ದಾದ ರೈಸಿನಿ ಸಾಂಗ್ ಪನರೆ ಒಂಜಿ ಜನ ಬೋರ್ಡ್ ಬರ್ಪರೆ. ವರ್ಕ ಖಂಡಿತ ವರ್ಕ. ನಿಕುಲು ಅವಕಾಶ ಕೊಡ ಎಂಗುಲ್ ಬೊಡ್ಚಿ ಪಂಡ್ರೆ ಆಪುಡ, ನಿಕುಲು ಅವಕಾಶ ಕೊರ್ಪಿನೇ ಬಂಗೋಡು ಎಂಗುಲ್ ಬೊಡ್ಚಿ ಪಣವಾನ ಮಾತ್ರ ಎಂಕ ಚೂರು ಕಲ್ಪೋಡ ಆಪುಡು. ನಿಕುಲ್ ಸಾಂಗ್ ಕಲ್ಪೋಡ ಅప్పుడు ಎಂಕ ಪಡ ಮ್ಯೂಸಿಕ್ ಟ್ರ್ಯಾಕ್ ಪಾಟದ ಪಂಡ್ರೆ ಗೊತ್ತು. ನಾನು ಇಂಚ ಫಾಸ್ಟ್ ನಾನ್ ಸ್ಟಾಪ್ ಅಂತೆ. ನೀವು ಎಷ್ಟು ಜನ ಇರೋದು ಬ್ರದರ್ ಸಿಸ್ಟರ್? ನನಗೆ ತಂಗಿದ್ದಾಳೆ ಮತ್ತು ತಮ್ಮ ಇತ್ತೀಚೆಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾನೆ. ಹಾಗೀಗ ನಾನು ಮತ್ತು ನನ್ನ ತಂಗಿದ್ದೆ, 3 ಜನ ಮಕ್ಕಳು, ನಾನು ತಂಗಿ ತಮ್ಮ. ಬರ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿಕೊಡ್ಬೇಕು. ಹೌದಾ ಸಾರಿ ಅಂತ ಹೇಳ್ತದೆ. ಓಕೆ ನೋ ಪ್ರಾಬ್ಲಮ್. ಒರಿಯೇ ಕಾಂಡೆನೆ ನೆರೊಂದು ಪೋಯೆ ಏರಿಯೇ ಇರನೆ ಮೆಗ್ದಿನ ಚಾನಲ್ ದಾದಾಂಡಿಯೇ ದಾಲಾತಜಿ ಉಂಡಿ ಅಲ್ಲಿಗೆ ಇಂಟ್ರೆಸ್ಟ್ ಇಜ್ಜಿ ಮನ್ಪಲ್ ಲೈವ್ ಮಲ್ಪು ಜಲತೆ ದಾಲ ವೀಡಿಯೋಲ ಪಾಡು ಜಲ ಅಲ್ಲಿಗೆ ಇಷ್ಟೇಜ್ ಮನ್ಪಲ್ ಅಡೆಗೆ ದೀತಲ ಅಡೆ ಉಂಡು ಚಾನಲ್ ಉಂಡು. ಏನಾಗುತ್ತೆ ಸಂಗೀತ ಅವರೇ ನಿಮ್ಮ ಬ್ರದರ್ಗೆ? ಅದು ಶಬರಿಮಲೆಗೆ ಹೋಗಿದ್ದಲ್ಲ, ಆಗ ಹಾರ್ಟ್ ಅಟ್ಯಾಕ್ ಆದದ್ದು. ಶಬರಿಮಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಆದದ್ದು. ವರ್ಷ ಆಯ್ತು. ಏರಿ ಕೇಶವಪ್ರಭುಪನಂದಲೇರು ವೀರೇಶ್ ಅವರೇ ಆಗಿತ್ತು ಅಂತೆ ಆರೇನು ಕೇಂಡೆ ಪನ್ನೆ ಆವು ಉಡುಪಿ ಕೇನ್ವೆ ಖಂಡಿತ ಸೂಪರ್ ಸಪೋರ್ಟ್ ಲೇರು ಉಡುಪಿ. ಥ್ಯಾಂಕ್ ಯು ಸೋ ಮಚ್. ಗಾಳಿಯೇ ಆದೇಶ, ಮೇಘವೇ ಸಂದೇಶ, ಪ್ರೇಮಕ್ಕೆ ಸಂಕೇತ ಬಣ್ಣದ ಆಕಾಶ, ಋತುಗಳು ನಿನ್ನ ಕಾದಿವೆ, ನೀನಿರೇ ರಂಗೋಲಿ ಸಂಗಾತಿ ಸುವಾಲಿ, ನವರಸವು ಮೈತಾಳಿ ಜೀವನ ಜೋಕಾಲಿ, ಯುಗಗಳು ನಿನ್ನ ಕಾಯುವೆ. ಒಳ್ಳೆ ಕಾಡೆ ಪುಂಡಿ ತಿಂದರೆ ನೀರು ದೋಸೆ ತಿಂದು ಮಿಂಚು ಕೋಪಡುಲ್ಲಿರು ದಾಯ ಕೋಪ ಮಿಂಚು. ಶಶಿಕಾಂತ್ ಬ್ರೋ ಬರ್ತೀರ? ಶಶಿಕಾಂತ್ ಬ್ರೋ ವೆಲ್ಕಮ್. ಚಾಪರ್ಯರ ತಿಂಡರ ದಾದ ತಿಂಡಿ ಎನ್ನ ಕೆಲವು ಶಾರ್ಟ್ 1 ಲಕ್ಷ ಕೈತಲು ಉಂಡು ವ್ಯೂ ಅಂದೆ. ಕಂಗ್ರ್ಯಾಚುಲೇಷನ್ ಉಡುಪಿ ಅವರೇ, ಕಂಗ್ರ್ಯಾಚುಲೇಷನ್.
വീഡിയോ ഉണ്ട് വീഡിയോ 5 വൈറൽ ആവോടി ಅತೆ ಉಡುಪಿ ವೀಡಿಯೋ ವೈರಲ್ ಆವೋಡು ಶಾರ್ಟ್ ವೈರಲ್ ಆಪುಂಡು ಆಂಡ ವೀಡಿಯೋ ವೈರಲ್ ಆಂಡ 1 ಲಕ್ಷ ಮುಟ್ಟೊಂಡು ಬಂಡರತೆ ಖುಷಿ ಆಂಡ್ ಕಂಗ್ರಾಚುಲೇಷನ್ ಫೋಂಡು ಪಾತಿರ್ದೆ ನಾನು ಪದ್ಮನಾಭ ಕೇಂಡೆ ಫೋನುಂಡು ಪಾತಿರ್ದೆ ನಾನು ಪದ್ಮನಾಭನ್ ಕೇಂಡಿ ಏರಿಯೇ ಕೇಶವ್ ಬ್ರೋ ಶಾಂತಿಸ್ ಹಾಯ್ ಶಶಿ ಬ್ರೋ ಪನಂದುಲ್ಲೇರು ಲೈವ್ ವೈರಲ್ ಉಂಡು ಬಕ್ಕ ಉಡುಪಿದಾರೆ ಏಸ್ ಉಡುಪಿ ಇದಾಗುದು ಲೈವ್ ವೈರಲ್ ಇತ್ತನ ಲೈವ್ ಮಲ್ಪಲಿ ಬೇಗ ಮೋನ ಮಲ್ಪಲಿ ಚಾನಲ್ ವೈರಲ್ ಉಂಡತೆ ಇದೇ ಗೆಡ್ಡೆ ಅವಕಾಶ ಉಂಡು ಒಂಜಿ 4 ದಿನ ಅಂಚ ಕೊರ್ಪೇರು ವೈರಲ್ ಇತ್ತಂಡ ಒಂದು ಮಲ್ಪಲೆ ಲೈವ್ ಮಲ್ತೊಂದು ಇಪ್ಪಲೆ ಹೊರ ಬೇಗ ಒಂದು ಅವಾರ್ಡ್ ಮೋನ ಅವಾರ್ಡ್ ಚಾನಲ್ ಇತ್ತೆ ಮಾರ್ನಿಂಗ್ ಲೈವ್ ಆನ್ ಮಲ್ತು ದೀಪಿನಿ ಅಂದೆ ಅವು ವೈರಲ್ ಉಂಡಾ ಮಲ್ಲೇಜ್ ಆವಡ್ ವೈರಲ್ ಆವಡ್ ಬೇಗ ಏನ ಚಾನಲ್ನ ಮೋನೋಟೈಸ್ ಆವಡ್ ಆಯ್ಷಾ ಅಂತಕ್ಕಂತ ಹೇಳ್ತಾ ಇದ್ದಾರೆ ಶಶಿಕಾಂತ್ ಬ್ರೋ ಚಾಪರಿಯರ ತಿಂಡರ ದಾದ ತಿಂಡಿ ಚಾಂಡೆ ಶಶಿ ಬ್ರೋ ದಾದ ತಿಂಡಿ ಪರನುಲ್ಲೇರು ಶಾಂತಿ ಸಿಸ್ಟರ್ ಶಶಿಕಾಂತ್ ಬ್ರೋ ಭಾರಿ ಅಪರೂಪ ಆತಾರ ನೀ ರಜೆನೇ ಶಶಿಕಾಂತ್ ಬ್ರೋ ಉಡುಪಿ 44,000 ವ್ಯೂ ಉಂಡೆ ಇತ್ತೆ ಅಂದೆ 44,000 ಓ ಪದ್ಯ ಬಂತಿನೇಕ ಆವಡ ನಲ್ಲ ಆತು ಶಾರ್ಟ್ ವಿಡಿಯೋ ಪಾಡ್ಲೆ ಅಂಚನೆ ಲಾಂಗ್ ವಿಡಿಯೋಲ ಪಾಡ್ಲೆ ಅಂಚನೆ ಲೈವ್ಲ ಮಲ್ಪೆ ಬೇಗ ಹೊರ ಮೋನೋಟೈಸ್ ಆವಡ್ ಚಾನಲ್ ಅವೇ ಇತ್ತೆರೆಗೆ ಎಡ್ಡೆ ಅವಕಾಶ ಉಂಡಿಯೇ ಈ ರೀತಿ ಯೂಸ್ ಮಲ್ಪಡು ಅವಕಾಶನ್ ಲೈವ್ಗೆ ಲೈವ್ ಉಪ್ಪಡೆ ಈರು ಬೇಬಿಗ ಲೈವ್ ಮಲ್ಪಲೆ ಅಂಚ 44,000 ಅಂಡ ಬೇಬಿಗ ಲೈವ್ ಮಲ್ಪಲೆ ನಲ್ಲ ಹೆಚ್ಚ ಪೋಡು 80,000 100 ಸಾರ ಪುರ ಪಾಡು 1 ಲಕ್ಷ ವ್ಯೂಸ್ ಬರಡು ಅಯ್ಯೋ ಲೈವ್ ಮಲ್ಪೆ ಟೈಮ್ ಇಜ್ಜಿ ಪನ್ಪಿರಾರು ಇದು ಕುಳೊಂದಿ ನಡೇನೆ ಒಂದಿಲೆ ಓಲ್ ಪಾಪರ್ ಅವಳು ಪೂರ ಒಂದಿಲೆ ಲೈವ್ಗೆ ಚಾಂಡ ತಿಂಡಿ ಇಜ್ಜಿ ಲವ್ ಮಲ್ಪೆರೆ ಟೈಮ್ ಇಜ್ಜಿ ಓ ಲವ್ ಮಲ್ಪೊಚ್ಚಿ ಲೈವ್ ಮಲ್ಪಲೆ ಮಾರ್ರೆ ಈ ಒಂಜಿ ಗುಲಾಬಿ ಟೀಚರ್ ಎಂಚೊಲ್ಲೇರು ಪಲ್ಲೆ ಬಕ್ಕ ಗುಲಾಬಿ ಟೀಚರ್ ಎಂಚೊಲೆ ಶಶಿಕಾಂತ್ ರಜೆ ಇಜ್ಜಿ ಪನೊಂದುಲ್ಲೇರು ಪೋಂಡು ಪಾತೆರ್ದು ಏನನ್ನು ಗಾಡಿ ದಕ್ಕುಲು ಗಾಡಿ ಅಡಿಕು ಪಾಡೋದು ಬೈಕ್ ದಾಯ ಪನಿ ಓ ದೇವ ಈರ್ ಫೋನೋಡು ಪಾತಿರಚ್ಚಿ ಗಾಡಿ ಪೂರ ಬುಡ್ನ ಫೋನೋಡು ಪಾತೆರೆ ಬಲ್ಲಿ ಯಾರು ಕೇಶವ್ ಬ್ರೋ ಇರೇನ ಸಪೋರ್ಟ್ಗೆ ಥ್ಯಾಂಕ್ ಯು ಉಡುಪಿ ಎಂಕ ತಿಕ್ಕಂಡ ಲೈವ್ ತಿಕ್ಕಂಡ ಖಂಡಿತ ಬರ್ಪೆ ಲೈವ್ ತಿಕ್ಕಿನ ಬಗ್ಗೆ ಏನು ಖಂಡಿತ ಬರ್ತಿದ್ರೆ ಒಂದು ಮೆಸೇಜ್ ಪಾಡುವೆ ಇಜಿನ ಎಂಕ ತಿಕ್ಕಿಜಿನ ಬರ್ರೆ ಅಪ್ಪುಜಿ ಆತು ಬೊಕ್ಕ ಒಡೆಗ ತೂಪುನು ಕೇಶವ್ ಬ್ರೋ ಅಂದಿ ಈರು ಮೊಬೈಲ್ ದಾಯ ತೂಪಿನು ಒಂದು ಈ ನಮ್ಮ ಬಕ್ಕ ದಿಕ್ಕೇಲಿ ಪಾಡುವೆ ಬಂದಿನ ಸರಿಯೇ ಬಂತೆ ಇರೇ ಮೊಬೈಲ್ ತುಂಡ ಎದುರು ತಕೊಳ್ಳಿ ದಾದ ಬಲ್ತೇಳ ಗೊತ್ತಾಗುದು ಅಂಚಾತ ಸಂಗೀತಕ್ಕನ ವಿಡಿಯೋ ಒಡೆ ಮುಟ್ಟ ಬರ್ತಂದು ದಾಲ ಬಲಿ ಪೂಜಾವು ಅವಳೆ ಉಂಡು ಜೈದನ್ ಪಜೆ ಭಾರತ ನಿಕುಲ್ ಪುರ ಶೇರ್ ಮಲ್ತೇನೆ ಒಂಜಿ ಬಲಿಪು ನಿಕುಲ್ ಶಾರೆ ಮಲ್ಪುಜಾಡ ಬಕ ಬಲಿಪುರ ಉಂಡು ಅವಡೇಗೆ ಜೇತೊಂದು ಪಜೆ ಭಾರತ ಶಾಂತ ಅವರೇ ನಮಸ್ತೆ ಅಡ್ಡ ವಿದ್ಯೆ ಮನೊಂದುಲ್ಲೇರು AS ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಆಡುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಯಾನು ಪೋಸ್ಟ್ ಆಫೀಸ್ ಶೇರ್ ಮಲ್ಪೆ ಲೈವ್ ನಾವ ಓಲ ಶೇರ್ ಮಲ್ಪೆ ಒಂಜಿ ವೈರಲ್ ಆವಡು ಆ ಕೆಂಪು ತಾವರೆ ಆ ನೀರಿಗಾದರೆ ಈ ಹೊನ್ನ ತಾವರೆ ನನ್ನಾಸೆಯ ಸರೆ ಆಯ್ಷಾ ಅಂತ ಅವರೇ ತಿಂಡಿ ಆಯ್ತಾ ಅಂತ ಹೇಳ್ತಾ ಇದ್ದಾರೆ ಉಡುಪಿ ಮಿಂಚೆಂಬ ಬಳ್ಳಿಗೆ ಮೇಘದ ಸರೆ ಈ ಹೆಣ್ಣ ಬಾಳಿಗೆ ನಿನ್ನ ತೋಳಿನ ಸರೆ ಕೆದು ತಾವರೆ ಓಂಡು ಕೆದು ತಾವರೆ ಓ ಅವ್ವ ಆಯ್ತು ನಿಮ್ದು ಆಯ್ತಾ ಅಂತ ಕೇಳ್ತಿದ್ದೆ ಉಡುಪಿ ತೆಲ್ತದುಂಡು ಒಂದು ದಾದಂಡಿ ಯಾರನ್ನ ಏನ ನೆಟ್ವರ್ಕ್ ತಿರ್ಗೊಂದುಂಡಿ ಗುಲಾಬಿ ಟೀಚರ್ ನನ್ನ ತಾವರೆನ ಕೊರ್ಪುನೆ ಅಡ್ಡೆ ಗುಲಾಬಿ ಟೀಚರ್ಗೆ ತಾವರೆ ಕೊರ್ಲಿ ಗುಲಾಬಿದ ರೇಟ್ ಜಾಸ್ತಿ ಆದ
ಅವು ತಾವರೆ ಕುರುಳಿರೇಕು ತಾವರೆ ಓಲು ನಲ್ತು ಕಾನೋಡು ಮಾತ್ರ ಇರ್ಬೋದು. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಹೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಒರ್ಮದದೇ ಆಯಗ ದಾನೆ ಕಾಂಡೆನೆ ಬಿರಿದಜಿ ದಾದಾಂಡಿಗೆ ಕೆಟ್ಟ ಕಮೆಂಟ್ ಇತ್ತಲ್ಲ ಶಾಂತ ಮೇಡಮ್ ಡಿಲೀಟ್ ಅಂದು ಬ್ಯಾಡ್ ಕಮೆಂಟ್ಸ್ ಕೆಲವೇ ರಂಚಿನ ಒಟ್ರಾಸಿ ಕಮೆಂಟ್ ಪಾಡು. ಮರಳು ಗಾಡಿ ಇರಲಿ ಭೂಮಿಗೆ ಸೂರ್ಯ ನೆನೆದು ಬರಲಿ, ಪ್ರೀತಿಸೋ ಜೀವಗಳು ಬಾಡಲಾರದಂತ ಹೂವುಗಳು, ರಾಜಕೀಯವಿರಲಿ ಶಕುನಿಗಳ ನೂರು ತಂತ್ರವಿರಲಿ, ಪ್ರೇಮದ ರಾಜ್ಯದಲ್ಲಿ ಸಾವಿಗೆಂದು ಭಯ ಕಾಣದಿಲ್ಲಿ. ಬೊಕ್ಕದಾದೆ ಮಲ್ಲ ಪನದುಲ್ಲೇರು ಶಾಂತಿಸ. ಲೋಕವ ಕಾಯುವ ಕೋಟಿ ರಾಕ್ಷಸರಿದ್ದರು ಭೂಮಿ ಕೇಳಲಿಲ್ಲ, ಬಾಯಿ ತೆರೆಯಲಿಲ್ಲ, ಮಾತಾಡಲಿಲ್ಲ. ಪ್ರೇಮಿಗಳಿಬ್ಬರು ಇಲ್ಲಿ ಪ್ರೀತಿಸಿ ಬಾಳುವುದು ನೀವು ಸಹಿಸಲಿಲ್ಲ, ಬಾಯಿ ಬಿಟ್ಟಿರಲ್ಲ, ಹೂಳಿಟ್ಟಿರಲ್ಲ. ಪ್ರೀತಿ ಮಾಡಬಾರದು, ಮಾಡಿದರೆ ಗೋರಿ ಕಟ್ಟಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಗೋರಿ ಕಟ್ಟಬಾರದು. ಶಾಂತಿ ಸಪೋರ್ಟ್ ಶಾಂತಿ ಸಪೋರ್ಟ್ ಅಂದಿ ಸುಡು ಪನದುಲೆ ಅಕ್ಲಿ ಗಿಲ್ಲಡು ಪುಣ್ಣು ಏರ್ಲ ಚೇರದಾನೆ ಅಂದು ಕೆಲವೇ ರಂಚಿನಿ ಒಟ್ರಾಸಿ ಮೆಸೇಜ್ ಪಾಡು ಒಟ್ರಾಸಿ ಪಂಡ ಒಟ್ರಾಸಿ ಅವು ನಮ್ಮ ಮೆಸೇಜ್ ತೂಯಿಜಿಡನೆ ಇಡ್ಡೆ ಎಲ್ಲ ಡಿಲೀಟ್ ಮಲ್ತೊಂದು ಬತ್ತೇಳವೇ ಇಡ್ಡೆ. ನೆಟ್ವರ್ಕ್ ಇಶ್ಯೂ ಉಂಡು ಅಂದಂದು ಮಸ್ತ್ ಉಂಡು ಶಾಂತಿ ಸಿಸ್ ನೆಟ್ವರ್ಕ್ ಎಕ್ಕಡಿಂಚ ತಿರ್ಗೊಂದೇ ಉಂಡು. ಅದಕ್ಕೆ ಏತ್ ಪೋಡ್ತು ತೂಪಿನಿ ಬಕ್ಕ ಇಜಿನ ಬಕ್ಕ ಲೈವ್ ಆ್ಯಂಡ್ ಮಲ್ಪು ಅಂಚೆ ಒಂದಿನ 10 ನಿಮಿಷ ಉಲ್ಲೆ ಒಂಜಿ 1/4 ಗಂಟೆ ಉಲ್ಲೆ ನಾನಲ್ಲ ಅಂದಂದು ನೆಟ್ವರ್ಕ್ ಮಸ್ತ್ ಉಂಡು ಅವು ಅಂಚಿನಿ. ಅಕ್ಲೆಗೆ ಇಲ್ಲಡು ಪೊಣ್ಣು ನೆಟ್ವರ್ಕ್ ಕಟ್ಟಿ ಈಗ ಎಲ್ಲಿ ಕಟ್ಟುದು ನೆಟ್ವರ್ಕ್ ಕಟ್ಟಿದ್ನಲ್ಲ ಒಂದು ಜಾವು ನೆಟ್ವರ್ಕ್ ಇಶ್ಯೂ ಉಂಡು ಸಿ ಸಣ್ಣಂದು ನೆಟ್ವರ್ಕ್ ಕಟ್ಟರೆ ಆಪು ಜತ ಮಾರೆ ದಿನ ಕಟ್ಟುದೊಲಿ ಕ್ಲಿಯರ್ ಇಜ್ಜಿ ವಾಯ್ಸ್ ಕ್ಲಿಯರ್ ಇಜ್ಜಾ ಇತ್ತೆಲ್ಲ ಇಜ್ಜೆ ವಾಯ್ಸ್ ಕ್ಲಿಯರ್ ಫೇಸ್ ಕ್ಲಿಯರ್ ಇಜ್ಜಾ ನಾನು ಇತ್ತೆಲ್ಲ ಎಂಡ್ ಮಲ್ಪಡ ಆಪು ನಾನು ತೂಲಿ ಓಲು ಕಟ್ಟುನು ಓಲು ರಾಜಕೀಯವಿರಲಿ ಶಕುನಿಗಳ ನೂರು ತಂತ್ರವಿರಲಿ. ನೀರು ಲೈವ್ಗೂ ಕುಲ್ಲು ನಂಗೆ ನೆಟ್ವರ್ಕ್ ಗಟ್ಟಿ ಕಟ್ಟುದು ಪಾಡು ಅಂದಂದು ಗಟ್ಟಿ ಕಟ್ಟುದು ಪಾಡು ಅವು ಬಲಿತಿಲ್ಲ ದಾದ ಮಲ್ಪುನು ಪಲ್ಲೆ ಓಲು ಕಟ್ಟುನು ಅವೇ ಓಲು ಕಟ್ಟು ನಿಜಿನ ಇತ್ತೆ ಓಕೆ ಪನೋದಿಲ್ಲ ಇತ್ತೆ ಓಕೆನಾ ಸರಿ ಒಂಚೂರು ಹಂಚಿದೀಯೇ ನೆಟ್ವರ್ಕ್ ಇತ್ತಿನ ಹಂಚಿದೀನಿ ನೆಟ್ವರ್ಕ್ದ ಕಾರಣ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಮಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬಲಿಪರೆ ಶಾಂತ ಬುಡ್ಪುಜೇರ ಅನ್ನಂದು ಶಾಂತ ಸಿಸ್ ಬುಡ್ಪುಜೇರ್ ಮೇಘ ಶ್ಯಾಮನ ಮುರಳಿ ಲೋಲನ ಪ್ರೀತಿ ಒಂದು ಕವನ ನುಡಿಸುಕೊಳ್ಳಲನು ಹಿಡಿದು ಶ್ರುತಿಯನ್ನು ಹರಿಸು ಹೊನಲನು ಸೇರುತ್ತಾನೆ ಪ್ರೀತಿ ಕಡನನ್ನು. ಚಂದ್ರ ಬೇಲೆಗೂ ಪೋತೀರಿ ಅನ್ನಂದಿ ಚಂದ್ರ ಬೇಲೆಗೆ ಪೋತೀರಿ ಅಂಚೆ ಸೂರ್ಯ ಅಲ್ಲೆತ್ತೀನಿ ಏಸ್ ಉಡುಪಿ ಬಂತ ಹೇಳ್ತಂದಲ್ಲೇರು ಉಡುಪಿ ಅಯ್ಯೋ ದೇವ ಹೊಸ ಹೊಸ ಸಾಂಗ್ ಪಲ್ನ್ಯಾಕ ಅವೇ ಬರ್ಪು ಜತಿ ಸಂತೋಷ್ ಬ್ರೋ ಹೊಸ ಹೊಸನೇ ಸಾಂಗ್ ಬರ್ಪು ಜತಿ ಹೊಸ ಹೊಸ
ಆಸೆಲು ಮೂಡನಗ ಪಿರ ಪಿರ ತೂಯಿನ ಹೊಸ ಹೊಸ ಸಾಂಗ್ ಬರಪ್ಪುಜಿಯೇ ಫುಲ್ಲು ಮೋನಪ್ಪೆ ಆಂಡೆ ಆ ಫುಲ್ ಆತು ಜಿಯೇ ಮುಲ್ಲಾವರೆ ನನ್ನ ಮೋನ ಫುಲ್ಲು ಮೋನಪ್ಪೆ ಬೈಚಿರ್ನಲ್ಲ ಫುಲ್ಲು ಮೋನ ಆತು ಜಿಯೇ ಫುಲ್ಲು ಮೋನ ಆವೋಡು ನನ್ನ ಬಸ್ ಬಾಕಿನಂತೆ ಈ ತಿಂಗಳು ಲಾಸ್ಟಲ್ಲೇ ಆವೋಡು ಯಾನ್ ಅವೇ ಸಾಂಗ್ ಪನ್ನೊಂದು ಉಲ್ಲೇ ಇತ್ತೆ ಓಯೇ ಹೊಸ ಹೊಸನ ಹೊಸ ಹೊಸ ಆಸೆಲು ಮೂಡನಗ ಪಿರ ಪಿರ ತೂಯಿನ ಪರತ್ ಸಾಂಗ್ ಕೇಂದ್ರ ಸಾಕ ಅನ್ಪನದಲ್ಲಿ ದಾದ ಮಲ್ಪುನ್ ಪಲ್ಲೆ ಸಂತೋಷ್ ಬಿರು ನಮ್ಮ ಓಲ್ಡ್ ಇಸ್ ಗೋಲ್ಡ್ ಅತೆ ಅಂಚ ಇರ್ಕೇನೊಂದುಲ್ಲ ರೆಕಾರ್ಡ್ ದಿಂಚ ಈತೆ ಈತೆ ಲಿರಿಕ್ಸ್ ಪಾಡೋಡು ಹೊಸ ಸಾಂಗದ ಲಿರಿಕ್ಸ್ ಈರ್ ಪಾಡೋಡು ಯಾನ್ ಪನ್ಪೆ ಎಸ್ ಅಂದೆ ಎಡ್ಡೆಂಡದೆ ಪದ್ಯವು ಹೊಸ ಹೊಸ ಆಸೆಲು ಮೂಡನಗ ಪಿರ ಪಿರ ತೂಯಿನ ಶೋಕಾಪುಣ್ ಪದ್ಯ ಬಂಡ ಆಣ ಲಿರಿಕ್ಸ್ ಗೊತ್ತುಜ್ಜಿಯೇ ಲಿರಿಕ್ಸ್ ದ ಬಂಗನೆ ದೊಡ್ಡ ಮೊಬೈಲ್ ಇತ್ತು ನಾನು ಆಡ್ದು ಪನೋಲಿ ಲಿರಿಕ್ಸ್ ಇದಿನ ಬಂಗನೆ ಲೈವ್ಗೆ ಬಂದವ್ರು ಲೈಕ್ ಕೊಡಿ ಆಯ್ತು ಒಂದು 40 ಆಗಲಿ ಲೈಕ್ ಇತ್ತೆ ಸಂತೋಷ್ ಹೋಗಿತ್ತೆ ಭರತ್ ಸಾಂಗ್ ಪುರ ಕೇಂದ್ರ ಒಂದು ಆತನಿಗೆ ಇತ್ತಿ ದಾದ ಮಾಡೋದು ಗೊತ್ತುಂಡೆ ಶರ ಸಂತೋಷ್ ಬ್ರೋ ಮೇರೆ ನಮ್ಮ AS ಉಡುಪಿಲ್ಲ ಇರ್ತಾ ಶೋಕ್ ಪದ್ಯ ಅನ್ಪೇರು ಆರ್ನ ಲೈವ್ ಉಡ್ಲ ಟ್ರ್ಯಾಕ್ ಪಾಡ್ದು ಪುರ ಪದ್ಯ ಅನ್ಪೇರು ಮ್ಯೂಸಿಕ್ ಪಾಡ್ದು ಪುರ ಎಂಕ್ ಮ್ಯೂಸಿಕ್ ಪಾಡ್ರೆ ಆಪುಜಿ ಆರ್ ಪಾಡುವೇರು ಪಾಡ್ದು ಪದ್ಯ ಅನ್ಪೇರು ಅಂಚೆ ಈರುಣತೆ ಆರ್ನ ಲೈವ್ಗೆ ಪೋಲೆ ಅರಿಗೆ ಒಂದಾಳೆ ಅರೆ ಕನೆಕ್ಟ್ ಆನೆ ಶಿಲೆಗಳು ಸಂಗೀತವ ಹಾಡಿದೆ ಸಾಂಗ್ ಆಡಿ ಅದು ಗೊತ್ತಿಲ್ಲವ AS ಶಿಲೆಗಳು ಸಂಗೀತವ ಹಾಡಿದೆ ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿದೆ ಒಂದೇ ಉಸಿರಂತೆ ನಾನು ನೀನು ಪಲ್ಲೆ ಒಂದೇ ಉಸಿರಂತೆ ಪನ್ನಾಗ ಎನ್ನ ಉಸಿರೇ ಪೋಪು ನಾನು ಉಸಿರು ಕಟ್ಟೋಣ ಒಂದೇ ಉಸಿರು ಬಂದಾಗ ಒಂದೇ ಉಸಿರಂತೆ ಇನ್ನು ನಾನು ನೀನು ಬೇರೆ ಏನು ನೀನೆ ನಾನು ನಾನೇ ನೀನು ಒಂದೇ ಕಡಲಂತೆ ಇನ್ನು ನಾನು ನೀನು ತೀರ ಸಾಗರ ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಹಾಡಿಕೋಗಿನೇ ಒಂದೇ ಉಸಿರಿನ ಚಂದಿರನೆನ್ನಲು ಅಂಜಿಕೆ ಏನು ಒಳಗಿನ್ನೇನು ಕೇಳಿಕೋಗಿಲೇ ನನ್ನ ಕೊರಳಿನಲ್ಲಿ ನಿನ್ನ ಹೆಸರೇ ಕೊನೆಯ ವೇದ ಕೊನೆಯ ನಾದ ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ ಎಂಗ್ ದಮ್ಮು ಕಟ್ಟೋದು ಒಂಜೆ ಉಸಿರು ಬುಜ್ಜಿ ಓ ಸಂತೋಷ್ ಬ್ರೋ ಖುಷಿ ಅಡ ಅವು ಪಲ್ಲೆ ಪನ್ನೋದಿಲ್ಲ ಅಂದ ಖುಷಿ ಅಡ ಬಂದ ಅವು ಎಂಗ್ ದಮ್ಮು ಕಟ್ಟೋಡು ಪೂಲು ಒಂದೇ ಉಸಿರು ಬಂಡ ಮಕ್ಕೆಲ್ಲ ಲೈವ್ಗೂ ಬರವೇ AS ಉಡುಪಿ ಸೂಪರ್ ಮಾಡೋದಿಲ್ಲ ಸೂಪರ್ ಸಾಂಗ್ ಮಾಡೋದಿಲ್ಲ ಯಾನ ಬರ್ಪೆ ಅವೆ AS ಉಡುಪಿ ಕೊನೆಯ ಹೌದಾದಿ ಕೊನೆಯ ಸತ್ಯ ಕೊನೆಯ ಮಾತು ಕೊನೆಯ ನಾದ ಕೊನೆಯ ವೇದ ಅವು ಆಪುಜಿ ಹೌದಾದೇ ದಮ್ಮು ಕಟ್ಟಿ ನಂದಿ ಅವು ದಮ್ಮು ಕಟ್ಟಿದ ಬಂಟ್ಲ ಪದ್ಯತಿ ಅವು ನಮಕ್ ದಮ್ಮು ಕಟ್ಟು ಮೂಲು ಅವು ಪದ್ಯ ಕಲ್ಪೋಡು ಮಾತ್ರ ಸರಿ ಕಲ್ಪೋಡು ಸರಿ ಅಭ್ಯಾಸ ಮಲ್ಪೋಡು ಸರಿ ಪ್ರಾಕ್ಟೀಸ್ ಬೋರ್ಡ್ ಐಕ್ ಈ ದಿನ ನಮ್ಮ ಮೂಲ ದಮ್ಮು ಕಟ್ಟುವ ಎಲ್ಲ ಬೇಕಲ್ಲ ಇವಾಗ ಬರ್ರೆ ಒಂದು ಶಾಂತ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಶಾಂತ ತೆಲ್ತೊಂದುಲ್ಲೇರು ಉಡುಪಿ ತೆಲ್ತೊಂದುಲ್ಲೇರು ಸೂಪರ್ ಉಂಡು ಪಂಡು ಥ್ಯಾಂಕ್ ಯು ಶಶಿಕಾಂತ್ ಬ್ರೋ ಥ್ಯಾಂಕ್ ಯು ದಮ್ಮು ಕಟ್ಟಿ ನೀರೇಗ ಅಂದಂದು ಅವು ದಮ್ಮು ಕಟ್ಟಿದ್ದು ಪಂಪಿನಿ ಎಂಕ್ ದಮ್ಮು ಕಟ್ಟಿದಿಜಿ ಅವು ದಮ್ಮು ಕಟ್ಟಿದ್ದು ಪಂಡ್ರೆ ಅವು ಪದ್ಯ ಒಂದೇ ಉಸಿರಂತೆ ಪಂಡ ಬಗದಾದೆ ಒಂಜೇ ಉಸಿರು ಪಡೋಡು ನಮ್ಮ ಉಸಿರು ದೆಪ್ಪರೆಜ್ಜಿ ಅವು ಉಸಿರು ದೆತ್ತರ ಪೋಂಡು ಅವು ಸಾಂಗ್ ಓ ಈ ಉಡುಪಿರು ಪಂತರ ಅವು ಸಾಂಗ್ ಶೋಕುಂಡಿ ಅವು ಸಾಂಗ್ ಪಂತರ ಈ ನನ್ನೋಡ ಪಲ್ಲೆ ಯಾನ್ ಬಣ್ಣ ಪಲ್ಲೆ ನನ್ನೋರ ಒಂದೇ ಉಸಿರಂತೆ ಇನ್ನು ನಾನು ನೀನು ನೀನೇ ನಾನು ನಾನೇ ನೀನು. ಉಮಾಶಂಕರ್ ಭಂಡಾರಿ ಅವರು ಬಂದ್ರು. ಹಾಯ್ ಉಮಾಶಂಕರ್ ಅವರೇ, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಆಗ 40 ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ. ಎಲ್ಲರೂ ಮಾರಾಯರು ನೋಡಿ ಹೋಗುದು, ಲೈಕ್ ಕೊಡುದಿಲ್ಲವೇ. ನೆಕ್ಸ್ಟ್ ಲೈವ್ ಪನ್ಪೆ ಆವಾವು ಎಸ್ ನೆಕ್ಸ್ಟ್ ಲೈವ್ ಪನ್ಲೇವೆ
ರೋಕ್ಯ ಬಾಡಿ ಬಾಬಾ ತಯ್ಯ. ನೆಕ್ಸ್ಟ್ ವಾವ್ ಗೋಳಿ ಪಜ್ಜೆ ಚಟ್ಟಂಬಡೆ ಬಿಸ್ಕಿಟ್ ಅಂಬಡೆ ಮೆದುವಡೆ ಪಲಾವ್ ಚಿತ್ರಾನ್ನ ಪೂರಿ ಬಜಿಲು ಮೊಸಳೆ ದೋಸೆ ಕೂಡ ತಿನ್ಯಾರಾ ಒಂದು ಸಪೋರ್ಟ್ ಮೆಸೇಜಾ ಈರು ದಮ್ಮ ಕಟ್ಟನಾಗೆ ಹೆಂಗೆ ಪೋಡಿಚಿ ಅಂಚೆ ದಾಲಾಪದಿ ಎಲ್ಲ ಲೈವ್ ಬರ್ತೆ ಹೋಟೆಲ್ ಬೇಲೆನ ಶಶಿಬ್ರು ಅಂದಿ ಹೋಟೆಲ್ ಬೇಲೆನ ಅಂದಿ ಯಾನು ವಿಮಲ ಟೀಚರ್ಗೆ ದಾಸವಾಳ ಕೊಡ್ದು ಬರ್ಪೆ ಆವೇ ಆರು ದಾಸವಾಳಲು ಖುಷಿ ಆಪೇರಾ ಅರೆ ದಾಸವಾಳ ತುಂಡ ಖುಷಿ ಆಪುಣ ಆಯ್ತು ಮಲ್ಲಿಗೆ ಕೊರಳಿಯತಿ ಉಡುಪಿ ದಾಸವಾಳ ಡೈಟ್ ಇಲ್ಲದ ದೈತ ಆಪುನ್ ತೋಜೋಳು ಧರ್ಮಗ ಆಪುಣ ತಂದು ಅದೇ ಆಯ್ತು ಮಲ್ಲಿಗೆ ಒಂಜಿ ಕೊಂದು ಕೊರ್ರೆ ಆಪುಜ ಹಾಯ್ ಅಕ್ಕ ಮನಂದುಲ್ಲೇರು ಮುದ್ದು ಹಾಯ್ ಮುದ್ದು ವೆಲ್ಕಮ್ ಮುದ್ದು ಚಾಬರಿಯರ ತಿಂಡರ ದಾದ ತಿನ್ಯಾರು ಒಮ್ಮೆ ಉಮಾಶಂಕರ್ ಭಂಡಾರಿ ಅವರೇ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಕೊರ್ತೆ ಮನಗುಲೇರು ಆವಾವಿಯೇ ಹಾಯ್ ಮುದ್ದು ಅಂತ ಹೇಳ್ತಾ ಇದೆ ಶಾಂತ ಲೈಕ್ ಕೊರಿಯ ಥ್ಯಾಂಕ್ ಯು ಓಕೆ ಸಂತೋಷ್ ಬ್ರೋ ಓಕೆ ಪನೊಂದುಲ್ಲೇರು ಶಾಂತಕ್ಕ ಹಾಯ್ ಪನೊಂದುಲೆ ಚಾಂಡೆ ಮುದ್ದು ದಾದಿ ತಿಂಡಿ ಓಲೂರು ಎನ್ನ ಊರ ಎನ್ನ ಮಂಗಳೂರು ಚಂದ ಸಂಗಾತಿ ನೋಟವೇ ಚಂದ ಅಂದ ಗುಲಾಬಿ ತೋಟವೇ ಅಂದ ದಾಸವಾಳನ ಮೂಸ ಏರ ರವ್ವೆ ದಾಸವಾಳ ಏರ್ಲ ಕೊರ್ಪೆರಿ ದಾಸವಾಳ ಏರ್ಲ ಪೊಣ್ಣಲೆ ಕೊರ್ಪುಜಿರಿ ಚಾಂಡ ಇರ್ನ ಆಂಡ ಶಾಂತಕ್ಕಕ್ಕೆ ನಂದುಲ್ಲೇರು ಮುದ್ದು ಇಲ್ಲಿ ದೋಸೆ ಎಂಕಲ ದೋಸೆ ಮುದ್ದು ಅಂದು ಮುದ್ದು ಪದ್ಯ ಸೂಪರ್ ಅಕ್ಕ ಥ್ಯಾಂಕ್ ಯು ಮುದ್ದು ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಒಂದು ಲೈಕ್ ಕೊಡಿ ಮುದ್ದಿನ ಹುಡುಗಿ ಚಂದ ಮೌನದ ರೂಪವೇ ಅಂದಕ್ಕೆ ಚಂದವಂತೆ ನಿನ್ನ ಅಂದವು ದಾದಿ ಉಮಾಶಂಕರ್ ಭಂಡಾರಿ ಅವರೇ ದಾದ ಅಂಡು ಎಂಕಲ ದೋಸೆ ಮುದ್ದು ಪರೊಂದುಲ್ಲೇರು ಓಲರ್ಕೆನ್ನ ಓ ಅಂಚಕೆನೆ ನಾನು ಮೂಲೆಯಲ್ಲಿ ನಾನು ಇಲ್ಲಿ ಇದ್ದೇನೆ ಉಮಾಶಂಕರ್ ಭಂಡಾರಿ ಅವರು ಇಲ್ಲಿ ಇದ್ದೇನೆ ನಾನಿವತ್ತು ಮಾಯ ಆಗಿದ್ದೇನೆ ಇವತ್ತು ನಾನು ಸ್ವಲ್ಪ ಮಾಯ ಆಗಿದ್ದೇನೆ ಆಯ್ತಾ ಮಾಯವಾಗಿದೆ ಮನಸ್ಸು ಹಾಗೆ ಸುಮ್ಮನೆ ಮೂಲೆಯಲ್ಲೇ ದಾದಾಂಡು ಇನಿ 42 ಉಂಡು ಅಂದಿಯೇ ಸಂತೋಷ್ ಬ್ರೋ ಇನಿ 42 ಕೊಡ್ತೀರಿ ಎಡ್ಡೆ ಮನಸ್ಸಿನ ಪುರ ಕೊಡ್ದು ಪೋತೀರಿ 42 ಅಂಚನೆ 50 ಅಂಡ್ ಎಡ್ಡೆ ಇತ್ತನತೆ ಏತ್ ಸಲ ಕೇನುವೆ ಅಂದಿ ಐಕ್ ಬತ್ತೀನಿ ಅನ್ನ ನನಗೇನ ಬಿಡ್ತಿಂದು ವಾವ್ ಸೂಪರ್ ಅಕ್ಕ ಬಂದಲ್ಲೇರು जब जब ज़ुल्फ़े तेरी कवारियों का दिल मचले ವಾವ್ ಸೂಪರ್ ಅಕ್ಕ ಮನದಲ್ಲಿ ಥ್ಯಾಂಕ್ ಯು ಇನಿ 42 ಉಂಡು ಆರ್ಟ್ ಕೊರೊಂದಲ್ಲಿ ಮುದ್ದು ಥ್ಯಾಂಕ್ ಯು ಸೋ ಮಚ್ ಶಶಿಕಾಂತ್ ಅಣ್ಣ ಕೂಪ್ ಅನ್ನೋದುಲ್ಲೇರು ಜೀವನೇನು ಜೀವವೇ ಹೋಗಿ ಬಂದರು ಬನ್ನಿ ಜನರೇ ಅಂತ ಕರೀತಾ ಇದ್ದಾರೆ ನಮ್ಮ ಮುದ್ದು ಅವರು ಮುತ್ತಾದ ಗೊಂಬೆ ನೀನಂದ್ರೆ ಪ್ರೀತಿ ಅಲ್ಲವೇನು ಚೆಲುವೆ ಬಂದು ಕೇಳ್ತೀನಿ ಇಲ್ಲ ಅಂದ್ರೆ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ ನಿಜವಾದ ಗಂಡೆ ಆದ್ರೆ ನೀನು ನನ್ನನ್ನು ಗೆಲ್ಲೋನಲ್ಲ ಮನಸ್ಸನ್ನು ಕದಿಯೋನಲ್ಲ ನೀನಂದ್ರೆ ಪ್ರೀತಿ ಅಲ್ಲವೇನು ಹರೀಶನ್ನೇ ಬತ್ತಿದ್ದೀರಕ್ಕ ಬೈದಿತ್ತೀರಿಯೇ ಹರೀಶ್ ಬ್ರೋ ಬೈದಿತ್ತೇರು ಮಸ್ತ್ ಶೋಕು ಸಾಂಗ್ ಪನ್ಪರಕ್ಕ ಥ್ಯಾಂಕ್ ಯು ಮುದ್ದು ಥ್ಯಾಂಕ್ ಯು ಸೋ ಮಚ್ ಆವೆ ಮುದ್ದು ಮುದ್ದಿನ ಹುಡುಗಿ ಚಂದ ಮೌನದ ರೂಪವೇ ಅಂದಕ್ಕೆ ಚಂದ ಬಂದೆ ನಿನ್ನ ಅಂದವು
ನಾನು 5 ನಿಮಿಷ ಉಳ್ಳೆ ಬಕ್ಕಾಲ ಇವೆಂಡ್ ಮಲ್ಪೆ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ಎಂದು ನೆರಳಾಗಿರು ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಈರಲೆಪ್ತಿಕೋ ಅವು ಪೋಡು ಎಂಚಿನ ಸಾಂಗ್ ಮಾರೆ ಭಯಂಕರ ಉಂಡು ಅಂದಿ ಆತು ಭಯಂಕರ ಸಾಂಗ್ ಪಣಿಯ ನಾನು ಪೂರ ದೂರ ಪೋಯಿರಿ ಆನ್ ಮನೆ ಎಲ್ಲ ಹೋದ್ರು ಮುದ್ದು ಎಲ್ಲ ಆಗ ಬಂದಿದ್ರು ಈಗ ಹೋದ್ರು ಊರಿಗೆ ನಾವು ಒಂದೊಂದು ಚಾ ತಿಂಡ್ರೆ ಪಡ್ದು ಕಡಪುರ್ನಿ ಅದು ಹೋದು ಬಲೆ ಕೆಲವರು ಮೀಯರ ಪೋತೀರು ಮೀಯರ ಪೋಯಿ ನಕ್ಕಳು ಬೈದಿನ ಎಂಚಿನಲ್ಲ ಬಕ್ಕ ಸೂಪರ್ ಅಂತ ಶಾಂತಿ ಸಿಸ್ಮಾನದಲ್ಲೇ ಬೇಕು ದಾರಿಗೆ ಅವು ಹಂಚಿದೆ ಮళ్ళీ ಹಂಚಿನಕೆನ್ನಿ ಸರಿ ಮೆಸೇಜ್ ಮಲ್ಪರು ತಾನೆ ಅವು ಹಂಚಿನೆ ದಿನಾಲ ಅವೇ ಮೆಸೇಜ್ ಲಿಪ್ಸ್ಟಿಕ್ ತಾನೆ ಕಣಪ್ಪೆ ಅಂದು ಲಿಪ್ಸ್ಟಿಕ್ ಆತು ಫಿದಾ ಅಂದ ಶಾಂತಕ್ಕ ದಾಯಿಗ ಹಂಚಪ್ಪ ಅನ್ಕೊಂಡು ಅವು ಹಂಚಿನೆ ದಿನಾಲ ಹಂಚಿನಕೆನ್ ನಾವು ನೀ ಬಂದರೆ ಮೆಲ್ಲನೆ ಎದೆ ಚಿಮ್ಮಿತು ಜಲ್ಲನೆ ನನ್ನ ಮನದಾಗೆ ಆಸೆ ಕಾರಂಜಿಯಾಗಿ ಉಮ್ಮಿ ಬಂದಿತು ಮುದ್ದು ಅಂತ ತಿಳ್ತೊಂದೊಳ್ಳೆರಿ ಶಾಂತ ಸಿಸ್ ಏರಿಯೇ ಶಿವಿ ಅಲೆ ಮೇಘ ಬರ್ತಿರೋದು ಕೇಶವಬ್ರು ಬರ್ತಿರತ್ತ ಕೆಲವ್ರಿಗೆ ಮೊದಲು ಮುದ್ದುಗೇನು ನಂಚ ಅಂದ ಅಕ್ಕಳಿಗೇನು ಅಂದೆಪ್ಪೇರು ನಮ್ಮಣ್ಣ ಹಂಗ ಅಂದು ಪಾಪಿಲು ಅತ್ತೆಯ ಪಾಪಿಗಳ ಲೋಕದಲ್ಲಿ ನಾವಿದ್ದೇವೆ ಹೌದೊಂದು ಪದ್ಯ ಉಂಟದೆ ಪಾಪಿಗಳ ಲೋಕದಲ್ಲಿ ಎಂಜಿನ ಪದ್ಯ ಉಂಡಿ ಪಾಪಿ ಜನರ ಆಳು ದುನಿಯ ಎಂಜಿನ ಉಂಡು ಮಂಜುನಾಥ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳಿ ಗುಡ್ ಮಾರ್ನಿಂಗ್ ಮಂಜುನಾಥ್ ಅವರೇ ಥ್ಯಾಂಕ್ ಯು ಸೋ ಮಚ್ ಲವಿಗೆ ಬಂದು ಸಪೋರ್ಟ್ ಕೊಡೋದಕ್ಕೆ ಥ್ಯಾಂಕ್ ಯು ಕೇಶವಣ್ಣ ಹಾಯ್ ಅಂತ ಹೇಳ್ತಿದ್ರೆ ಮುದ್ದು ಊಟ ಆಗಿಲ್ಲ ಸಿದ್ದು ಅವರೇ ನಾವು ಊಟ ಮಧ್ಯಾಹ್ನ 1 ಗಂಟೆಗೆ ಮಾಡುದು ಊಟ ಈಗ ಏನು ಮಾಡಿದ್ದೀನಿ ಗೊತ್ತಾ ಬೆಳಿಗ್ಗೆ ತಿಂಡಿ ಮಾಡಿದೆ ದೋಸೆ ಮಾಡಿದೆ ಅದನ್ನು ತಿಂದೆ ನೀವೆಂತ ತಿಂದ್ರಿ ಈ ಪಾಪಿದು ಯಾವ ಸಾಂಗ್ ಉಂಡತೆ ಬನಾನ ಪಾಪ ಬನಾನ ಏರಿ ಬನಾನ ಪಾಪಿದು ಅಂದಂದ ಪ್ರೀತಿ ಮಾಡೋ ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ ಅಂದುಕೊಂಡ ಹಾಗೆ ನೀ ಎಲ್ಲ ಕಟ್ಟಿಕೊಂಡ ಸುವಾಲಿ ಜೋಜೋ ಹಾಯ್ ಮುದ್ದು ಅಕ್ಕ ಪನೊಂದುಲ್ಲೇರು ಮೇರ್ ಕೇಶವ್ರು ಮುದ್ದು ತೆರೆದೊಂದುಲ್ಲೇರು ಸೂಪರ್ ಪನೊಂದುಲ್ಲೇರು ಮುದ್ದು ಥ್ಯಾಂಕ್ ಯು ಮುದ್ದು ಅದ್ಭುತ ಗಾಯನ ಅಕ್ಕ ಪನೊಂದುಲ್ಲೇರು ಥ್ಯಾಂಕ್ ಯು ದಾನೇ ನೀವು ಉಸಿರ್ದ ಸಾಂಗ್ ಇನಿ ಉಸಿರು ಇಜ್ಜೆಕ್ ಉಸಿರ್ದ ಸಾಂಗ್ ಮಾಡ್ತೀನಿ ಎನ್ನ ಆಟೋಮೆಟಿಕಲಿ ಪೋಪಿನಿ ಸ್ಪೆಲ್ಲಿಂಗ್ ಮಿಸ್ ಮಲ್ಲೆಜ್ಜಿ ಎಂಕುಲ ಓದುವ ಇದ್ಯಾರು ಹನುಮಾನ್ ಅವ್ರು ಬಂದ್ರು ಹಾಯ್ ಹನುಮಾನ್ ಅವ್ರು ವೆಲ್ಕಮ್ ಒಂದು ಲೈವ್ಗೆ ಒಂದು ಲೈಕ್ ಕೊಡಿ ಆಯ್ತಾ ಇಂದಿರಾ ಕ್ಯಾಂಟೀನ್ ಊಟ ಮಾಡಿದೆ ಹೌದಾ ಸಿದ್ವಾರೆ ಓಕೆ ಸಿದ್ವಾರೆ ದಾದ ಫಿದಾಲೆಜ್ಜಿ ಕೆಲವು ಬರ್ಪ ಕಾಣೆ ದಾಲ ಮಲ್ಪರ ಆಪು ಜಂದನ್ ದಾಲ ಮಲ್ಪರ ಒಬ್ಬರು ಚುಪ್ಪಡಡೆಗೆ ರೋಲ್ ನಂಬರ್ 46 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ನಮ್ಮ ಮುದ್ದು ಹಾಯ್ ಕಿರಣ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಕೇಶವಣ್ಣ ಚಾಪರಿಯರ ಕಿರಣ್ ಬ್ರೋ ಕೋಡದ ಇನ್ನ ಲೈವ್ ಫಸ್ಟ್ ಲೈಕ್ ಎನ್ನನೆ ಅವೇ ಅಣ್ಣ ಮೆಸೇಜ್ ಮಲ್ಪರೆ ಪೋತುಜಿ ಅಣ್ಣ ಲೈಕ್ ಎನ್ನನೆ ಇನ್ನ ಲೈವ್ ಕೋಡದ ದಾದಿ ಅವು ಕೆಲವು ಗೊಬ್ಬೊಂದು ಪುರ ಇತ್ತಾರೆ ಏತು ಯೂಸ್ ಆತನಿಗೆ ವೈರಲ್ ಇತ್ತನ ಲೈವ್ ಕಿರಣ್ ಬ್ರೋ ಕೇಶವಣ್ಣ ಚಾಪರಿಯರ ಮುದ್ದು ತೆಲ್ಪುನು ಮುದ್ದು ಸೂಪರ್ ಬಂದ್ಲೇರು ಅನಿಲ್ ಕುಮಾರ್ ಬಂದ್ರು ಹಾಯ್ ಅನಿಲ್ ಕುಮಾರ್ ಅವರೇ ವೆಲ್ಕಮ್ ಅನಿಲ್ ಕುಮಾರ್ ಆಗ ಬಂದಿದ್ರಲ್ಲ ನೀವು ಅನಿಲ್ ಕುಮಾರ್ ಅವರೇ ಚಂದ್ರು ಅವ್ರು ಬಂದ್ರು ಹಾಯ್ ಚಂದ್ರು ಅವ್ರು ವೆಲ್ಕಮ್ ಲೈಕ್ ಒಂದು ಲೈಕ್ ಕೊಡಿ ಚಂದ್ರ ಅವರೇ ಡಬಲ್ ಟ್ಯಾಪ್ ಮಾಡಿ ಹಾಗೆ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶಾಂತ ಸಿಸ್ಸಾ ಹೆಲೋ ಹೇಗಿದ್ದೀರಾ ನೀವು ಗುಡ್ ಮಾರ್ನಿಂಗ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್ ಹೇಳ್ತಾ ಟಿಫಿನ್ ಆಯ್ತಾ ನಿಮ್ದು ತಿಂಡಿ ಆಯ್ತಾ ಸ್ಪೆಷಲ್ ಎಂತ ನಿಮ್ಗೆ ಟೇಕ್ ಕೇರ್ ಅಂತ ಹೇಳ್ತಾ ಇದ್ದಾರೆ ಅವು ಕಾಣೇನೆ ಓರಿ ಆಂಟಿ ಲೆತ್ತದ ಅಂಚಾರು ಉಸಿರು ಕಟ್ಟ
ಆತಿರು ನಂದಿ ಅವನ್ ಮಾಡ ಬಂದರೋ ಬಂದರೋ ಬಾವ ಬಂದರು ಬಂದರೋ ಬಾವ ಬಂದರು ಅವು ಆತಿ ಸಾಂಗ್ ಭಗವರ್ ಕೇಶವ್ರು ಅಂದು ಕಾರಿ ಮಂಡು ತಿಂತೆ ಚಾರ್ ಅಡ್ಡನೆ ದಾಂಡ ಆಕೆನೊಂದಲ್ಲಿ ಆನಂದ್ ಕುಲಾಲ್ ಅವ್ರು ಬಂದ್ರು. ಹಾಯ್ ಆನಂದ್ ಕುಲಾಲ್ ಅವರೇ, ವೆಲ್ಕಮ್. ಲೈವ್ಗೆ ಬಂದರು, ಯಾರು ಲೈಕ್ ಕೊಡುದಿಲ್ಲ ಯಾಕೆ ಮಾರ್ರೆ? ಒಂದೊಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿಯಾ. 50 ಆದ ನಂತರ ನಾನು ಹೋಗ್ತೀನಿ. ಮತ್ತೆ 50 ಆಗ್ಲಿಕ್ಕೆ ಎಷ್ಟು ಕಾಯ್ಬೇಕು ಮಾರ್ರೆ ಇನ್ನು. ಆನಂದ್ ಕುಲಾಲ್ ಅವರೇ ಹಾಯ್ ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಸಬ್ ಆಗದಿದ್ರೆ ಒಂದು ಸಬ್ ಆಗಿ. ಚೋರಿಯಾಗಿದೆ ಹಾಫ್ ಸೆಂಚುರಿ ಜನ ಎಲ್ಲರೂ ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಎಲ್ಲರೂ ಲೈಕ್ ಕೊಡಿ, ಬಂದವರೆಲ್ಲರೂ ಲೈಕ್ ಕೊಡಿ. ಮೂಜಿ ಆವಡಿಸಿ ಇವಾಗ ಅಂಜೆ ಶಾನ್ಸಿಸ್ ಮುರಲ್ಲ ನಾವು ಮೂಜಿ ಆವಡ ನಾಲ್ ಆವಡ ಕುಲ್ದುಳ್ಳತೆ ಬಕ್ಕ ಒಂದು 5 ಅದು ಏರು ಬೋತಿನತೆ ಒಂಜಿ ಎತ್ತು ಬೋತೀನಿ ಬಕ್ಕ 40 ಹೆಣ್ಣು ಮಾಡಿ ಎತ್ತಿ ನಾವು ರಡ್ಡು ಬೋತನ್ ಬಗ ಅಲ್ಲೇ ಒಂಜಿ ಎತ್ತೇರಿ ಅಲ್ಲ ತುಲಿ ಅಲ್ಲೇ ಏರೋ ಒಂಜಿ ಎತ್ತೇರಿ. ಪ್ರೇಮ್ ಕುಂದರ್ ಅವರು ಬಂದ್ರು. ಹಾಯ್ ಪ್ರೇಮ್ ಕುಂದರ್ ಅವರು, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಹಾಗೆ ಹೊಸಬರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಸ್ ಅಂದಿಯೇ ಕಾಪುಂಡಗೂ ಎಲ್ಲ ಕೊಟ್ಪುಜೇರು ಸಂಪು ಹೊಡೆ ಬೋತೀರಿ ಸಂಪಿತು ದೊಡ್ಡ ಉಸಿರೇ ಉಸಿರೇ ನೀವುಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ನೀರುದಯ ಗೆಲ್ಲಬೇಡ. ತೂಲಲೆ 40 ಹೇಳಿತೀನಿ 40 ಆಜಾಂಡ್ ಅಕಲ್ಲ ಮಂಡೆ ಅಂದು ತೆಲ್ಪೇರು ಚಾನ್ಸಸ್. ದಾದೇನಿ ಸ್ಪೆಷಲ್ ಚಾಗ್ ರಘು ಶೆಟ್ರ್ ಎಂಗ್ಲೆ ದಾದೆ ಪಂಡ ಎಂಗ್ಲೆ ನೀರ್ ದೋಸೆ ತುಳು ತಿಂಡಿ ನೀರ್ ದೋಸೆ. ಎನ್ನ ವಿಡಿಯೋ ತೂಲೆ ಪ್ಲೀಸ್ ಸಂಗೀತ ಬೊಕ್ಕ ಪೋಸ್ಟ್ಗಳ ಕಮೆಂಟ್ ಪಾಡ್ಲೆ, ಪೋಸ್ಟ್ಗಳ ಲೈಕ್ ಕೊಡ್ಪೆ, ಕಮೆಂಟ್ ಪಾಡಿಜಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಮುದ್ದು ಅವರು. ಬೇಲೆಗೆ ಪೋತೇರಿ ಇನಿ ತೋಜೋಡು ಇಜುಂಡ ಬೈದುವೇರು ನೇಲರೆ ಲೈವ್ ಅನ್ನಂದು ಬೇಲೆ ಪೋದುಪ್ಪಳು ಇಂಚಿನ ಪದ್ಯ ಪನೊಂದೇ ಉಪ್ಪಲೆ. ಥ್ಯಾಂಕ್ ಯು ಸೋ ಮಚ್ ರಘುಶೇರ್, ಥ್ಯಾಂಕ್ ಯು. ಪದ್ಯ ಒಂಜಿ ಬರ್ಪುಣು ಪನ್ಪಿನಿ ಅಂಚ ನೆನೆಪಾನ ಒಂಜಿ ಪನ್ಪಿನಿ ಅಂಚ. ಮಿಲ್ಲು ಸಿರೆ ಸವಿಗಾನ ಎದೆ ಝಲ್ಲೆ ನಿದೂವಿನ ಬಾಣ, ಪ್ರಿಯ ಮೆಲ್ಲು ಸಿರೆ ಸವಿಗಾನ ಎದೆ ಝಲ್ಲೆ ನಿದೂವಿನ ಬಾಣ, ಮನದಾಸೆ ಮೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ. ಶಾಂತಿ ಸಪೋರ್ಟ್ ಮುದ್ದು ಸಪೋರ್ಟ್, ಥ್ಯಾಂಕ್ ಯು. ಕೋರೊಟ್ಟಿ ಏಪ ಮಲ್ಪುವಾರು, ಅಯ್ಯೋ ಕೋರೊಟ್ಟಿ ಏಪನ ಮಲ್ಪೊಲಿ, ಕೋರಿ ರಸ ಮಲ್ಪುನು ಕೋರೊಟ್ಟಿ ಕನ್ಪಿನಿ ಬಕ ತಿಂಪುನು ಆತೆ ಏಪಲ ಮಲ್ತೆ ತಿನ್ನೋಲಿಲ್ಲ ಮಕ್ಕ. ಕೋರೊಟ್ಟಿ ಅಂಗಡಿ ಉಪ್ಪುನು ಏಪಲ ಕಂತದ್ದು ಕೋರಿ ರಸ ಒಂಜಿ ಮಲ್ಪರೆ ಮಾತ್ರ ಬಾಕಿಪ್ಪುನು ಆತೆ. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಮುದ್ದು ಉಲ್ಲೆ ಪನೊಂದಿಲ್ಲ ಆವಾ ಗುಡ್ಡು ಗುಡ್ಡು ಒಂಜಿ 10 ನಿಮಿಷ ಒಳ್ಳೆ ಒಂಜಿ 5 ಆಪಣ ತುಪ್ಪಿನ ಆತೆ ಇರೇನಾ ಸ್ವರಕ್ಕೇನರೆ ಖುಷಿ ಆಪುಣು. ಥ್ಯಾಂಕ್ ಯು ರಘು ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು. ಇಂಬೆ ಕೋರಿ ಒರಿ ಕೋರಿ ರೊಟ್ಟಿಗೆ ಅಂದಿಯೇ ಕೋರೊಟ್ಟಿ ಬೋಡ್ಗೆತ್ತೆ. ಶಾಂತ ಸಿಸ್ ಟುಡೇ ಸ್ಪೆಷಲ್ ದಾದಿರೆಗ್ ಸೋಡ್ತಿಯೇ ಪಾಂಡು ವಾ ಸೋಡ್ತಿ ಎಂಕ್ಲೇ ಸೋಡ್ತಿಜ್ಜಿ ಆ ಪ್ರೀತಿ ಸಿಸ್ನಕ್ಲೆ ಮುನ್ನ ಓ ಕೊಣದಿರ್ತಾರೆ ಸೋಡ್ತಿ ನವ್ವೇ ತೋಜೋಡಿ ಇರ್ ಪನ್ಪಿನ ಆನಂದ್ ಕುಲಾಲ್ ಅದೇ ಇದಕ್ಕೆ ಈರೋಜು ಲೈಕ್ ಕೊರ್ಲೆ ತಕ್ಕ ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮಂದೊಂದು ಲೈಕ್ ಕೊರ್ಲೆ ಬೊಕ್ಕ ದಾದೆ ವಿಶೇಷ ಪನೋಡು ರಘು ಶೆಟ್ಟಿ ದಾಲೇಜ್ ವಿಶೇಷ ಇನಿ ವಿಶೇಷ ಪಣ್ಣದಾದ ಮನೆ ಇನಿ ಫ್ರೈಡೇ ಐತೆ ಇನಿ ವೆಜ್ಜೇ ವಿಶೇಷ ಇನಿಂಗ್ಲೇ ವೆಜ್ ನೀರ್ ದೋಸೆ ಇರೇಗ ದಾದಿ ಕಿರಣ್ ಪೂರ ಸೌಖ್ಯ ಆತೆ ಇಲ್ಲಡಾ ಸೌಖ್ಯ ಕಣ್ ಅಂದ ಸಿಸ್ ಉಡುಪಿಡತೆ ಉಡುಪಿಡಿ ಸೋಡ್ತಿ ಆತೆ ನಮಗಿಲ್ಲವ ಸೋಡ್ತಿ ಐಕ್ ಕೋರೊಟ್ಟಿ ಮಲ್ಪಿರತೆ ಸೋಡ್ತಿಗ ಅವಕ್ಕೇನಾರು ಅಂದ್ ಅವು ಎಂಗ್ಲಿಗೆ ಇಜ್ಜಿ ಅವು ಸೋಡ್ತಿಜ್ಜಿ ಎಂಕ್. ಹಾಯ್ ಸುಜಾತ ಅವರೇ, ವೆಲ್ಕಮ್. ಎಂತವ ಸುಜಾತ ಅವರೇ ಯಾನು ಮತ್ತು ಬೀಚಿಗೆ ಬಲೆ ಒಡೆ ಬೀಚಿಗೆ ಆಫ್ಟರ್ನೂನ್ ಡೈರೆಕ್ಟ್ ವನಸ್ ಮಲ್ಪೊಡಿಯೇ ಶಾಂತ ಸಿಸಾವ ವನಸ್ ಮಲ್ಪಲೇವೆ ಲೈಕ್ ಡನ್ ಅಕ್ಕ ಬಂದುಲೆ ದಾಯಿ ಕೂಲಿ ಅವು ನಿಂಚ ಮುಸುಡು ದನೆ ಓರೆ ಆತಿನ ಪ್ರದಿ
ಗುರುಪದಿ ಮುಸುಂಡು ದಾನೆ ಇಂಚಾತಿನ ಆಯಕ್ಕ ಮನೊಂದು ಲೈಕ್ ಡನ್ ಅಕ್ಕ ಕೂಡ ಲೈಕ್ ಡನ್ ಅಕ್ಕ ಗಿಂಚಾತನು ಇಂಚಾನೆ ಇಂಕ ಬರ್ಪುಜು ತುಳುಲಾಗ್ ಎನ್ನ ಫೇವ್ರೇಟ್ ಪನೊಂದುಲ್ಲೇರು ಅಂದ್ ರಘು ಶೆಟ್ರೆ ತುಳುಲಾಗ್ ಮಲ್ದೆ ತೂಲೆ ತೂದು ಸಪೋರ್ಟ್ ಮಲ್ಪ್ಲೇವೆ ಈ ದುರ್ಗ ಸಿಸ್ಸಿಗೆ ಖುಷಿ ದಾದಿ ಖುಷಿ ಖುಷಿ ದಾಲೆಂಜಿ ಕಾಣೆನೆ ಒರಿಯಪ್ಪು ಬೇಜಾರು ಮಲ್ತು ಪೋತುಂಡು ಖುಷಿ ಎಂಜಿನ ಖುಷಿ ಯಾನ್ ಏಪಲ್ ಎಂಚೆನೆ ಒಪ್ಪುಂಡು ಅಕ್ಕ ನಮಸ್ತೆ ಎಂಚ ಉಳ್ಳಾರಿ ಕೂಡ ಕೂಲೆ ಒಂದುಲ್ಲೇರ ಯಾನು ಶರುಲ್ಲೆ ಗುರು ಈರೆಂಚಲ್ಲರ್ ಪಲ್ಲೆ ಹಾಯ್ ಪ್ರದೀಪ್ ಬ್ರೋ ಗುಡ್ ಮಾರ್ನಿಂಗ್ ಮುಸುಡುದಾನೆ ವರ್ಧಾತಿ ನವ್ವಿ ಮುಸುಡುದಾನೆ ವರ್ಧಾತಿ ನಿನ್ನ ಏನು ಮತ್ತೆ ಹೇಳಬೇಕು ಸುಜಾತ ಅವರೇ ಎಂತ ವಿಷಯ ಒಂದು ಲೈವ್ಗೆ ಒಂದು ಲೈಕ್ ಕೊಡಿ ಆಯ್ತಾ ಯೂಸರ್ ಅವ್ರು ಬಂದ್ರು ಲೈಕ್ ಕೊಡಿ ಲೈವ್ಗೆ ಒಂದು ಹಿರೇನ ಓವು ತಾಲೂಕು ಎಂಕಲ ತಾಲೂಕು ದಕ್ಷಿಣ ಕನ್ನಡ ಮಂಗಳೂರು ಪೂರ ಅಕ್ಕ ಅಣ್ಣಡ ಪಂಡರೆ ಅಣ್ಣಡ ಪಂಡಿದ ಒಡ್ಚಿ ಅಣ್ಣಡ ಪಂಡದಾಯ ಅಣ್ಣಡ ಪಂಡ ಒಡ್ಚಿ ಅಣ್ಣಡ ಪಂಡ್ರೆಜ್ಜಿ ದಾಲ ಸಿಸ್ ಪಡಂದಿರು ಗುರು ಅಣ್ಣ ಹಾಯ್ ಪನಂದಿರು ಅಕ್ಕ ಹಿರೇನ ಆ್ಯಕ್ಟಿಂಗ್ ಸೂಪರಿಯೇ ವೈಟಿ ಆ್ಯಕ್ಟಿಂಗ್ ನಾನು ಆ ಪಿಕ್ಚರ್ಲಿ ಇಜ್ಜತ ನಾನು ಆ ಪಿಕ್ಚರ್ಲಿ ಇಜ್ಜಿ ಆ ಆ್ಯಕ್ಟಿಂಗ್ ಲೈಕ್ ಕೊರಿಯ ಪ್ರದೀಪ್ ರೋ ಪಡಂದು ಏರಿಯೇ ದಾದ ಪಂಡಿ ಶಾಂತಿಸ್ ತಂಗಿನ ಮಗೆ ಬೈದಿ ಲೈವ್ಗು ಪರೊಂದಿಲ್ಲೇರ ಅಂದ ಎಕಡೊಜ್ಜಿ ಬೈದಿಲತೆ ಏರಾವು ಎರೆ ಗೊತ್ತು ಶಶಿಕಾಂತ್ ಬ್ರೋ ದಾದನ ಯೋಚನೆ ಮಲ್ಪೇರು ದಾದ ಅಂಡ್ ಶಾಂತಕ್ಕ ನಮಸ್ತೆ ಎಂಚ ಉಳ್ಳಾರಿ ಜಿಲ್ಲೆ ಹತ್ತು ತಾಲೂಕು ಕೇಣಿನಿ ತಾಲೂಕು ಮಂಗಳೂರು ತಾಲೂಕು ಮಂಗಳೂರಿಯೇ ಯಾನ್ ಪೂರ ಪನ್ನಿ ಬಕ ರಾಜ್ಯ ಪನ್ನಡ ಕರ್ನಾಟಕ ರಾಜ್ಯ ದೇಶ ಪನ್ನಡ ಇಂಡಿಯಾ ಇರು ಒಬ್ಬರ ಕೇಂದ್ರ ಎಂಗಳು ಪನ್ಪ ಪೂರ ಅವೇ ಆನಂದ್ ಕುಲಲ್ ಅವರೇನು ಮಾತ್ರ ಉಡುಪಿದ ಕುಲತ್ ಎಂಗ್ಲೇ ಸೋಡ್ತಿ ಇಜ್ಜಿ ಎಂಗ್ಲೇಗ್ ಮುಲ್ಪ ಇಂಚ ಇಂದಿಟ ಕೋಲ ಅವು ಪೂರ ಮಾತ್ರ ಒಪ್ಪುಂಡು ಸೋಡ್ತಿ ಪೂರ ಇಜ್ಜಿ ಎಂಗ್ಲೇ ಲಾವಣ್ಯ ಸಿಸ್ ಬರ್ತೀರಾ ಆಯ್ ಲಾವಣ್ಯ ಸಿಸ್ ವೆಲ್ಕಮ್ ಲಾವಣ್ಯ ಸಿಸ್ ಹೇಗಿದ್ದೀರಾ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ ಎರಡೆರಡು ಕೊಟ್ಟರೆ ಕೂಡ ನಮಗೆ ಬೇಜಾರಿಲ್ಲ ಕಿರಣ್ ಬ್ರೋ ಸಪೋರ್ಟ್ ಉಳ್ಳೇರು ಮುದ್ದು ಸಿಸ್ ನಮಸ್ತೆ ಎಂಟ ಉಳ್ಳಾರಿಯೇ ಯಾನ ಸೌಖ್ಯ ಪ್ರದೀಪ್ ಬ್ರೋ ಪನಂದ್ರೆ ಶಾಂತಿಸ್ ಲೈಕ್ ಕೊಡಿ ಪರಂದಿಲ್ಲೇರು ಗುಡ್ ಮಾರ್ನಿಂಗ್ ಪರಂದಿಲ್ಲ ದಾಯಿಗೆ ಒಂದೊಂದುಲ್ಲೇರು ದಾದನ ಗೊತ್ತು ನಮ್ಮ ತಾಲೂಕು ದಾದ ಉಂಡ ಗೊತ್ತು ಜಾಗಿ ಗುಡ್ ಅಂತೇಳಿ ಲಾವಣ್ಯ ಸಿಸ್ ನಮಸ್ತೆ ಎಂಚ ಉಳ್ಳಾರಿಯೇ ಇಲ್ಲಿ ಫ್ರೀ ಉಂಡ ಕೇನ್ಲೆ ತಾಲೂಕು ಓಳು ಇಲ್ಲಿ ಫ್ರೀ ಏರ್ ಕೊರ್ಪೇರ್ ಪಲ್ಲೆ ಐ ಕ್ರೇಟಿಜ್ಜ ಅಂಚೆನೆ ಆವಪಗ ಬರ್ಪೆ ಆವಿ ರಘು ಶೆಟ್ರೆ ವಿಡಿಯೋ ಪೂರ ತುದ್ ಸಪೋರ್ಟ್ ಮಲ್ಪಲೆ ಅವಿ ರಘು ಶೆಟ್ರೆ ಥ್ಯಾಂಕ್ ಯು ಸೋ ಮಚ್ ಬರ್ತದ ಸಪೋರ್ಟ್ ಕೊರೊಂದಿಲ್ಲ ಥ್ಯಾಂಕ್ ಯು ರಘು ಶೆಟ್ರೆ ಥ್ಯಾಂಕ್ ಯು ತಿಂಡಿ ರಘು ಶೆಟ್ರೆ ತಿಂಡಿ ದಾದ ಭಂಡಾರಿ ತಿಂಡಿ ಆಯ್ತು ಅಂತ ಹೇಳ್ತಾ ಇದ್ದಾರೆ ಶಾಂತಕ್ಕ ಆನಂದ ಪಂಡರೆಯೇ ಅನ್ನಡ ಪಂಡರೆ ಎಂಚಿನ ಮನ್ಪುನ ಅನ್ನಡ ಲಾವಣ್ಯ ಸಿಸ್ ಸೂಪರ್ ಸಡಲ್ ಇದ್ದಾರೆ ಸೂಪರ್ ಲೈವ್ ಅಂತ ಹೇಳಿದೆ ಸರಿಟ್ ಪಲ್ಲೆ ಪ್ರದೀಪ್ ಮೋನೆ ವರ್ಧ ಮಲ್ತು ಕೇಂಡರ್ದ ಪಾತೇರ್ವೇರಿ ಏರ್ ಪಾತೇರ್ವೇರಿ ನನ್ನ ಸರಿಟ್ ಕೇಳಬೇಕಲ್ಲವಾ ಶಾಂತ ಸಿಸ್ ಚಳಿ 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 ತಾಳೆ ನಹಿ ಚಳಿಯಾ ತಿಂಡಿ ಎಂಕ ಚಪಾತಿ ಬಾಜಿ ವಾವ್ ಸೂಪರ್ ಚಾನ್ಸಸ್ ನೈಸ್ ಪನೊಂದುಲ್ಲೇರು ವೆರಿ ನೈಸ್ ಪನೊಂದುಲ್ಲೇರು ಲಾವಣ್ಯ ಸಿಸ್ ಟ್ಯಾಂಕ್ ಅಂದ ಸಿಸ್ ಜೋರುಂಡು ಚಳಿ ಅಂದಿ ಗಾಳಿ ಚಳಿ ಪೋತುಜಿ ಮುಲ್ಪ ಪದ್ಯ ಪನ್ನ ಪೂರ ಒಂದಾಪು ಕೂಲಿ ಕಡ 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 ಉಂಟು ಅಂದ ಸಿಸ್ ಜೋರು ನಂದಿಯೇ ಚಳಿ ಉಂಡು ಬಂದಿರು ಕೊಡ್ಕ ಪಾರ್ಜಿ ಜೆಪ್ಪುಗ ತೂಜುಲು ಅಂಚಾಪುಂಡು ನನೈತೆ ಅಡಿನ್ ಮಲ್ಪೆರಂಡು ಕೋಡೆ ಸರಿ ಕೇಂದು ಪಂಡಿಜರಿ ಬಿಲ್ಕುಲ್ ಕೇನುಜಿ ರವಿ ಪೂಜಾರಿ ಅವರು ಬಂದರು ಹಾಯ್ ರವಿ ಪೂಜಾರಿ ಅವರೇ ವೆಲ್ಕಮ್ ಲೈವ್ಗೊಂದು ಲೈಕ್ ಕೊಡಿ ರವಿ ಪೂಜಾರಿ ಅವರೇ ಪ್ರದೀಪ್ ರೋ ಅಂತ ಹೇಳ್ತಿದ್ರೆ ಅಂದ ಸಿಸ್ ಪನೊಂದುಲ್ಲೇರು ಈರ್ ಕೇಂಡರ ಶಾಂತ ಸಿಸ್ ಅನ್ನಡ ಕೇನಿಯಾರಲೇ ಪ್ರದೀಪ್ ಏನೋದಿಲ್ಲೇರು ಅನ್ನಡ ಕೇನಿಯಾರ ಅಣ್ಣೆ ಬಡು ರೆಡಿ ಮಲ್ದಿರ ಅದತಿ ಇರ್ನ ಪೊರ್ಲುದ ಮನಸ್ಸು ಪೊರ್ಲುದ ಪಾತೆರ ಸೂಪರ್ ನಂಬರ್ 1 ಥ್ಯಾಂಕ್ ಯು ರವಿ ಶೆಟ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಗುಲ್ ಬತ್ತ ಸಪೋರ್ಟ್ ಕೊರ್ಪರತ್ತೆ ಅವೇ ಮಸ್ತ್ ಖುಷಿ ಆಪಣಿಗ್ಲಿ ಗುರು ಬ್ರೋ ನಮಸ್ತೆ ಪನೊಂದುಲ್ಲೇರು ಶಿವಿ ಹಾಯ್ ಶಿವಿ ಅವರೇ ನಮಸ್ತೆ ಗುರು ಬ್ರೋಗ್ ಬನ್ಯಾಯನ್ ಇಂಕ್ 2 ಸಲ ಪನ್ಪರ ಅಂದಿನ್ಯಾನ್ 50 ಆಂಡಲ ಕೆಲವೊಂದ್ಸಲ ಕೆಲವೇರು ದೆಪ್ಪು ರಂಜನ 2 ಜನ ಬರಡು ಬಕ್ಕ ನಮ್ಮ ಎಂಡು ಮಲ್ಪ ಕತೆ
ನಬಕುಲಕ್ಕೆ ಮುಳ್ಳಾಗುವೆಯಾ. ಗುರು ನಮಸ್ತೆ ಪನೊಂದುಲ್ಲೇರು. ಸೂಪರ್ ಸಪಡಲ್ಲಿದ್ದಾರೆ ಮೊದ್ದು ವೈಟ್ ಇದ ದಾಲ ಗೊತ್ತುಜಿ ನನ ಪಂದ್ ಅಂದ್ ಕತೆ ಗೋವಿಂದ ಅಂದಿಯೇ ಅಂದು ಸಿಸ್ಸು ಪನೊಂದುಲ್ಲೇರು. ನೈಸ್ ಪನೊಂದು ಯಾನ್ ಉಲ್ಲೆ ಪನೊಂದುಲ್ಲೆ ಉಲ್ಲೆರ ಮೊದ್ದು. ನನ್ನ ಪ್ರೀತಿ ಅಕ್ಕ ಊಟ ಆಗಿದೆಯಾ ನಿಂದು? ಈಗ ಹೇಳು ನಮ್ಮ ಮಾವ ಏನು ಮಾಡುತ್ತಾನೆ? ಈಗ ಹೇಳು ಅಕ್ಕ ಡ್ಯೂಟಿಗೆ ಹೋಗಿ ನಾ ಹೇಳು ಮೊದಲು ನನಗೆ ನನ್ನ ಮುದ್ದು ಅಕ್ಕ ನೀನು ನನ್ನ ಪಾಲಿಗೀಗ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ವಿಠ್ಠಲವರೇ, ಮಾವ ಉಂಟಲ್ಲ, ಮಾವ ಮಲಗಿದ್ದಾರೆ. ಅವರು ನೈಟ್ ಡ್ಯೂಟಿ ಆಗಿ ಬಂದದ್ದು, ಹಾಗೆ ಮಲಗಿದ್ದಾರೆ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ ಮುದ್ದು ಅವರು. ಮುದ್ದು ಬಂತ ಹೇಳ್ತಂದ್ಲೇರು. ವಿಠ್ಠಲ್ ಅವರು ಓಕೆ ಅಂತ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಲಾವಣ್ಯ ಸಿಸ್ ದೊಡ್ಡಪ್ಪ ಮುದ್ದು ಅಂತ ಕರಿತಾ ಇದ್ದಾರೆ, ಹಾರ್ಟ್ ಕೊಡ್ತಾ ಇದ್ದಾರೆ. ಶಾಂತ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ನೀನು ಒಂದು ಯಾವ್ದೋ ಡ್ಯೂಟಿ ಮಾಡಿ. ಈಗ ಎಂತ ಡ್ಯೂಟಿ ಮಾಡುದು ಮಾರೆ? ನನಗೆ ಡ್ಯೂಟಿ ಮಾಡ್ಲಿಕ್ಕೆ ಇಲ್ಲವ ಮಾರೇ. ನನಗೆ ಡ್ಯೂಟಿ ಮಾಡ್ಲಿಕ್ಕಿದ್ರೆ ನಾನು ನಿಮ್ಮ ಹತ್ರ ನೀವು ಹೇಳಿ ಮಾಡಿಸ್ಕೊಳ್ಬೇಕಾ? ನಾನು ಹೋಗುದಿಲ್ಲವ ಮಾರ್ರೆ. ಎಂತ ಡ್ಯೂಟಿ ಮಾಡುದು? ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಇದುವೇ ನಮಗೆ ಕೆಲಸವಾ? ಇದು ಯೂಟ್ಯೂಬ್ ಲೈವೇ ಒಂದು ಕೆಲಸ ನಮಗೆ. ದೊಡ್ಡಪ್ಪ ಹಾಯ್ ಅಂತ ಹೇಳ್ತಾ ಇದ್ದಾರೆ ಮುದ್ದು ಅವರು. ಓಕೆ ಮುದ್ದು ಅಂತ ಹೇಳ್ತಾ ಇದ್ದಾರೆ. ಲಾವಣ್ಯ ಅವರೇ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಆಯ್ಗೆ ಕಾಂಡೇನೆ ಅಂದಿ ನಾನು ಬೇಲಿಗೆ ಬರ್ತೀನಿ ಎಲ್ಲ ಜೋಕ್ಲಿನೇರು ಮೆದೂಪೇನ ಅದಿಲ್ಲ ಅಟಿಲೇರು ಮಾಡ್ಬಿಡಿ ಅದು ಬೇಲೆ ಹೋದಾಗ ಎರಡನೇ ಆ್ಯಕ್ಟಿಂಗ್ ಪಂಡ ಈರು ಮೊಸ್ಸು ಉಂಟು ತಿರ್ಗಾವಣ ಆ್ಯಕ್ಟ್ ಅವು ಹೆಂಗೆ ಬರ್ಪುಜಿ ಯಾನದೆ ಗುರುಪ್ರದಿ ಯಾನ ಇಂಚ ಮುಸಳಿ ತಿರ್ಗಾರ ಟ್ರೈ ಮಾಡ್ಬಿಡಿ ಹೆಂಗೆ ಬರ್ಪಿನಿ ಇಜ್ಜಿ ಹೆಂಗೆ ತೆಲಿಪೆರಾಗಲ್ಲ ಬರ್ಪುಣಿ ಮುಸುಳಿ ತಿರ್ಗಾವನ ಬರ್ಪುಜಿ ಸಿಸ್ ಹಂದಿ ಇಲ್ಲ ಅಟಿಲ್ ಪೂರ ಏರು ಮಾಡ್ಬಿಡು ಇಂತ ಬೇಲೆ ಪೋಂಡ ಅಕ್ಲೆ ಚೂರ ಗೊತ್ತಾಪುಜಿದಾಲ ಅಕ್ಲೆಂದಿರು ನಮ್ಮ ಬೇಲೆ ಪೋದು ನಾಡೊಂದು ಪೋಯ್ ಬಿಡಿಗೆ ನಮಕ್ ರಪ್ಪ ಬೇಲೆ ತಿಕ್ಕುಡ ನೆನ್ನುವಿರ ಅತಿ ಬೋಲ್ ಬೇಲೆಲ್ಲ ತಿಕ್ಕುಡದೆ ನಮಕ್ ಗುರುವನ್ನ ಚಾಪರಿಯರೇ ಮನದಲ್ಲಿ ಜೋಕ್ಲಿಗೆ ಹಕ್ಕುಟು ಪೇರಿಗೆ ಮುದ್ದು ಎಡ್ಡೆ ಹೊಂಡಿರು ಜೋಕ್ಲಿನ ಹಾಕಲ್ದು ಪೇರಿಗೆ ಶಾಂತಕ್ಕ ಗೋವಿಂದರಿ ಗೋವಿಂದ ಮನದಲ್ಲಿ ದಾದಿ ಲಾವಣ್ಯ ಸಿಸ್ ಗುಡ್ ಒಂದು ಸಪೋರ್ಟ್ ಥ್ಯಾಂಕ್ ಯು ಲಾವಣ್ಯ ಸಿಸ್, ಥ್ಯಾಂಕ್ ಯು ಸೋ ಮಚ್. ಅಮ್ಮಿ ಹಾಕೊಂಡು ಬಂದು ಬೇಲೆ ಪೋಡಿಗೆ ಯಾನು ದುಂಬಲ ಬೇಲೆ ಪೋತಿಜಿ ಇತ್ತಲ ಬೇಲೆ ಪೋಪುಜಿ ಯಾನು ಬಂದ್ಬಿಟ್ಟು ಬೇಲೆ ಪೋಂದು ಕೆಲವು ಕಾಂಡಿರಿ ಬಜೆಟ್ ಹಾಕದು ಬರ್ಪುಡಿ ಸಿಸ್ ಅಂದು ಅಕ್ಕಲೇನೇರು ಬೇಲೆ ಪಂಡಲ ಅಪ್ಪ ತಿಕ್ಕೊಂಡು ಬೇಲೆ ತಿಕ್ಕರೆ ಏತು ಬಂಗೊಂಡು ಈಟ ಕಲ್ತಿನಕ್ಲೆ ಸಮೇತ ಬೇಲೆ ತಿಕ್ಕುಜ್ಜಿಯೇ ಕಲ್ತಿನಕ್ಲೆ ಎಷ್ಟೋ ಜನ ಇಲ್ಲಡಿಜ್ಜೇರ ಬೇಲೆನೆ ತಿಕ್ಕುಜ್ಜಿ ಕೆಲವರು ಕಲ್ತಿನಕ್ಲೆ. ಶಿವಿ ಅವರೇ ನಮಸ್ತೆ ಆರಾಮ್ ತಾನೆ ಅಂತ ಹೇಳ್ತಿದ್ದೆ. ಗುರುಪ್ರದಿ ಕಾಮಿಡಿ ಪೀಸ್ ಹೌದೌದು ದೇವಾ. ದೇವಲೋಕ ಪ್ರೇಮಲೋಕ ನನ್ನ ಮನೆ ಈಗ ಅಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ. ಇನಿ ಎಡ್ಡೆ ಟೈಮ್ ಲಕ್ಕದೇರು ಸಂಗೀತ ಕಂದಿ ಲಾವಣಿ ಸಿಸ್ ಜೈ ಶ್ರೀಕೃಷ್ಣ ಮನದಲ್ಲೇರು ಗುರು ಅಣ್ಣ ಪಣದಲ್ಲೇರು ಹರೀಶ್ ಬ್ರೋ ಅಲ್ಲಿ ಹರೀಶ್ ಬ್ರೋನ್ ಕಡೆ ಮುದ್ದಕ್ಕೆ ಏನೋದಿತ್ತೇರಿಯೇ ಹರೀಶ್ ಬ್ರೋನು ಎನ್ನಲ ಆಂಡು ಗುರು ಅಣ್ಣ ಹರೀಶ್ ಬ್ರೋ ಉಲ್ಲರ ಹಾಕೇನೊಂದು ಬತ್ತೇರು ಹರೀಶ್ ಅನ್ನೇ. ಓಕೆ ಥ್ಯಾಂಕ್ ಯು ಸೋ ಮಚ್ ಅವೇ ನಾನು ಲೈವ್ ಎಂಡ್ ಮಲ್ಪೆ ಥ್ಯಾಂಕ್ ಯು ಮಾತೇರಿಗಳ ಹರೀಶ್ ಅಣ್ಣ ನಮಸ್ತೆ ಎಂಚ ಉಲ್ಲರಿಯೇನೊಂದುಲ್ಲೇರು ಹಾಯ್ ಹರೀಶ್ ಅಣ್ಣ ಪನೊಂದುಲ್ಲೇರು ಮುದ್ದು ಹರೀಶ್ ಬ್ರೋ ಅಂದಿಯೇ ಮುದ್ದು ಎಕಡಿಂಚಕ್ಕೆ ಏನಂದಿತ್ತೇರೆ ಹರೀಶ್ ಬ್ರೋ ಒಲ್ಲೇರು ಚಿಲಿಪಿಲಿ ಎಂದು ಹಕ್ಕಿಯು ಹಾಡಿದೆ ಈಗ ದುರ್ಗಕ್ಕ ಅಣ್ಣೆ ಓಲೇರಿ ಅಣ್ಣೆ ಎಂಚೋಲೇರು ಅಣ್ಣೆ ಹುಷಾರುಲ್ಲೇರು 11 ಜನ ಉಳ್ಳೇರು ಸಿಸ್ ಅಂದಿಯೇ 8 ಜನ ಉಳ್ಳೇರು ಹರೀಶ್ ಎಂಕು ಬೆರಿಬೇನೆ ಲಕ್ಕೆರ ಸ್ಟಾರ್ಟ್ ಆಡು ಎಂಕು ಜ್ವರ ಮುದ್ದು ಅಂದಿ ಹರೀಶ್ ಬ್ರೋ ಜ್ವರನ ಮರ್ದಕಂದು ಜ್ವರ ದೊಡ್ಡಪ್ಪ ಬ್ರೋ ಹಾಯ್ ಅಂತ ಹೇಳ್ತಾರೆ. ಲಾವಣ್ಯ ಸಿಸ್ ಮರ್ದಕಂತು ಜರೇ ಮರ್ದು ಬುಡೋಚಿ ಮರ್ದಕಲ್ನೇ ಹರೀಶ್ ಬ್ರೋ ಇತ್ತೆ ಜ್ವರ ಬುಡ್ರೆ ಬಲ್ಲಿ ಚಳಿಕ್ ಜಾಸ್ತಿ ಅಂದೇ ಹರೀಶ್ ಅಣ್ಣ ಪಡೊಂದುಲ್ಲೇರು. ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು ಬಲೆಗೆ ಬಿದ್ದಾಗ ನೀ ಅರಿವೆಯೇ ಸಂಚು. ಡ್ಯೂಟಿಗೆ
ಈಗ పోతారే ప్రదీప్ బ్రోకేనొందులేరు రెస్ట్ మల్పులే అన్న పనొందులేరు ముద్దంది రెస్ట్ మల్పులే మర్దుండు అవే మర్దుదేతోనే సరికట్టు మర్దుదేటోనే అంచినే ಬಂಜಿಗ್ಲ ಸರಿಕಟ್ಟು ತಿಲ್ನೆ ವಾ ಕತ್ತಿ ಅಕ್ಕ ಮುದ್ದು ಮುದ್ದು ವಾ ಕತ್ತಿ ಅತ್ಯವು ತದವನ್ನಿ ಜೋಕೆ ನಾನು ಬಳ್ಳಿಯ ಮಿಂಚು ಕಣ್ಣು 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 ಕತ್ತಿಯ ಅಂಚು ಬಲೆಗೆ ಬೆದ್ದಾಗ ನೀ ಅರಿವೆಯ ಸಂಚು ಮುದ್ದು ತಿಳಿಯುವುದರಿ ಲಾವಣಿ ಸಿಸ್ ನೈಸ್ ಅನ್ನೋದು ಅವು ಕತ್ತೆತ್ತು ಕಣ್ಣು ಕಣ್ಣು ಬಳುಕುವಾಗ ಬುಯ್ಯಾಲೆಯಾಡುವಾಗ ಉಲ್ಲಾಸ ಪಾಡು ನಿನ್ನಾಗ ಹರೀಶ್ ಬ್ರೋ ನಂದು ಕಣ್ಣು ಮರತ್ತು ಬಿದೆ ನಾನು ಶಾಂತಕ್ಕ ಓಕೆ ಅರಡ ಲೈವ್ಗು ಬರಿಯರ ಬಲ್ಲೆ ಎಂಜಿನಿ ಬರ್ಪಿನ್ ಲೈವ್ ಎಂಕು ಶೂಟ್ ಮಲ್ಪಚ್ಚಿಸಿ ಅಯ್ಯೋ ದೇವ ತೆಲಿಕೆ ಮಾರು ಶಾಂತ ಅವು ಜಸ್ಟ್ ಈಗ ಪದ್ಯವ ನಾವು ಬರ್ತೀನಿ ಓ ದೇವ ಗೆಳತಿ ಗತಿಯೇ ಪ್ರದೀಪ್ ಬ್ರೋ ಪರದಲ್ಲಿ ಒಂದಂದು ನಮ್ಮ ಒಂದೇ ದಿನ ಬದುಕೋಣತ್ತೆ ಶಾಂತಕ್ಕ ಅವು ಕೈಟಿಯೇ ಒಂದು ಕೈ ಖಾಲಿ ಕೈ ಯಾತಿ ನಿಂಕಲ್ ಪೋಡನೆ ಬಲ್ಲಿ ಕೈ ಅವು ಕೈಯಲ್ಲೊಂದು ಕಟ್ಟಿಗೆ ಕಾಲೆರಡು ನೆಟ್ಟಗೆ ಸೊಂಟವಿಲ್ಲ ನೆಟ್ಟಗೆ ಅಜ್ಜಿ ಬರುವ ಹೊತ್ತಿಗೆ ಕೋಡೆ ಬರ್ತ್ಡೇ ಆಯ್ನತಿ ಏರ್ನ ಬರ್ತ್ಡೇ ಆಯ್ನಿ ಮುದ್ದುನ ಬರ್ತ್ಡೇನ ಕೋಡೆ ಮುದ್ದು ಹ್ಯಾಪಿ ಬರ್ಡೇ ಲೈವ್ ಮಾಡಿ ಓ ಕಿರಣ್ ಬ್ರೋ ನಾನು ಲೈವ್ ಮಾಡುದಿಲ್ಲವ ಕಿರಣ್ ಬ್ರೋ ಇವತ್ತಿಗೆ ಸಾಕು ಲೈವ್ ಅಲ್ಲಿ ಲಾವಣೆ ಸಿಸಿಗ್ಲ ಖುಷಿ ಆಣಿಗೆ ಸೂಪರ್ ಹಾಡು ಪಣೊಂದುಲ್ಲೇರು ಶಾಂತಕ್ಕ ಅಂಚಂಡ ಈರ್ ಲೈವ್ ಮಲ್ಪೊಲಿಯೇ ಅಲೆ ಉಂದೊಂದು ಕರ್ಮದ ಪ್ರದೀಪ್ ಬ್ರೋ ಒಂದು ಮಣ್ಣಿಗೆ ಹಾಕೋದಲ್ಲಿ ಅಂಚ ಒಂತೆ ದಿನ ಈನ ಕತ್ತಿ ಬರಿಕದಿಲ್ಲ ಒಂದೇ ದಿನ ಬರಿಕದಿ ಕಾವೆ ಕೋಡ್ ಬರ್ತ್ಡೇ ಆಯ್ನತೆ ಅದೇ ಹ್ಯಾಪಿ ಬರ್ತ್ಡೇ ಮುದ್ದು ಮನದಲ್ಲಿ ಹರೀಶ್ ಬ್ರೋ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಮುದ್ದು ಅಕ್ಕ ನಾನು ಒಂದೇ ದಿನ ಇಲ್ಲ ಇತ್ತಂಡ ಇಲ್ಲ ಆಂಟಿನ ಎಪ್ಪಳ ಅಂದಿಯೇ ಕಾಣೆ ಕಾಣೆ ಬರ್ತೀನಿ ಆಂಟಿ ಬೇರುಣತ ಅವು ಆಂಟಿ ಬಂದು ಪೋದಾತನು ಈ ಕೇಶವ್ ಬ್ರೋ ಆಂಟಿ ಬಿಡ್ತಿಜೆ ನಲ್ಲ ಅವು ಬ್ಯಾಗ್ ದಾದಿ ಉಂಡಿಯೇ ಸಂಗೀತಕ್ಕ ವಾ ಬ್ಯಾಗಿಯೇ ಓ ಬ್ಯಾಗ್ ಉಂಡು ಮೂಲು ಬ್ಯಾಗ್ ಇಜ್ಜಿದಾಲ ಟೈಮ್ ಡೌಟ್ ಕೊರಿಯರು ದಾದಾಂಡಿಯೇ ಕೇಶವಣ್ಣ ಥ್ಯಾಂಕ್ ಯು ಹರೀಶಣ್ಣ ಪಣೊಂದುಲ್ಲೇರು ಮುದ್ದಾದ ಗೊಂಬೆ ನೀನಂದ್ರೆ ಪ್ರೀತಿ ಅಲ್ಲವೇನು ಆಂಟಿ ಶೂಟಿ ಬರೋದು ಸಂಗೀತ ವಿಶ್ ಯು ಹ್ಯಾಪಿ ಬರ್ತೀನಿ ಓ ಎನ್ನ ಬರ್ತೀನಿ ಅತ್ತಿಯೇ ಕಿರಣ್ ಬ್ರೋ ಮುದ್ದುನ ಬರ್ತೀನಿ ಮುದ್ದುನ ಓಕೆ ನನ್ನ ಲೈವ್ ಎಂಡು ಮಲ್ಪೆ ಎನ್ನ ಮಗಕ್ಕೆ ನನ್ನ ಸ್ಕೂಲ್ ಪೋಯರಂಡು ಪರೀಕ್ಷೆಗೆ ಓದೊಂದುಲ್ಲೆ ಆಯ್ಗ ನನ್ನ ಅಡಿಗೆ ಆವಡು ಆಯ್ಪೋನಾಗ ಅಂಚ ದೋಸೆ ಉಂಡು ದೋಸೆ ತಿಂದು ಪೋಬೇಡ ದೋಸೆ ಉಂಡು ನನ್ನ ಉಪ್ಪು ಪುರ ನಾನು ಆವಡು ಮುದ್ದು ಬಂತೇಳ್ತೊಂದುಲ್ಲೇರು ಬಾಯ್ ಬಾಯ್ ಲಾವಣ್ಯ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಕೊಡೋದಕ್ಕೆ ಥ್ಯಾಂಕ್ ಯು ನೋಡಿ ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ ಆಯ್ತಾ ಲೈಕ್ ಕೊಡಿ ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ನಿನ್ನನು ഇരുളಲ್ಲಿ ಕಾಣುವೆ ಕಿರು ನಗೆಯನು ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು ಜೊತೆಯಾಗಿ ನಡೆವೆನು ನಾ ಮಳೆಯನು ಬಿಡದಂತೆ ಹಿಡಿವೆ ಈ ಕೈಯನು ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಮಾತಿರ್ಗಳ ಥ್ಯಾಂಕ್ಸ್ ಅವೇ ಲೈವ್ ಬಂದು ಸಪೋರ್ಟ್ ಕೊಡ್ಲಿಕ್ಕೆ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8:30 ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆಲ್ ಬಾಯ್ ಮಾತಿರ್ಗಳ ಬಾಯ್ ಅವೇ ಥ್ಯಾಂಕ್ ಯು ಸೋ ಮಚ್ ಮಾತಿರ್ಗಳ ಎಲ್ಲ ಚಿಕ್ಕಗ ಬಾಯ್